ಸೀಸನ್ ಇಂಚಿನ ಒಂದು ಅರ್ಥ ಇಲ್ಲ ಮೇಕಲೆ ಏರ್ಲ ಕಾರ್ಯಕ್ರಮ ಮುಂದೆ ರಾಜ್ಯ ಬ್ಯಾರಲ್ ಬರ್ತದೆ ಎಂಕ್ಲ ಇಂಚಿನ ಏರ್ಲು ಬ್ಯಾರಲ್ ಬರ್ತದೆ ಏನ್ ಸರಿ ಮಾಡೋದು ಬರ್ತದೆ ಮೇಕಲೆ ಇಂತ ಅಡ್ಡ ಬರ್ತದೆ ಬೇಡ ದಾಟ ಬರ್ತದೆ ಬ್ಯಾರಲ್ಟಿಗೆ ಬರ್ತದೆ ಎಕ್ಕಡಿ ಏರಲ್ಲ ಬರ್ತದೆ ಪ್ರೋಗ್ರಾಮ್ ಮುಗಿದು ಹೋಗ್ಬಿಡಿ ಪ್ರೋಗ್ರಾಮ್ ಮುಗಿದು ಹೋಗ್ಬಿಡಿ ಬೇಡ ಬೇಡ ಬರ್ಕೊಳ್ಳೋದನ್ನ ಪ್ರೋಗ್ರಾಮ್ போய் ಪ್ರೋಗ್ರಾಮ್ போய் ದೀರ್ಘಕಾಲ ಕೆಲಸ ಮಾಡುವಂತ ಯೋಗ ಮಾಧ್ಯಮದಲ್ಲಿ ಜೊತೆಗೆ ಹಿಂದೂ ಮಕ್ಕಳು ಹೆಣ್ಮಕ್ಕಳಿಗೂ ಕೂಡ ಆತ್ಮರಕ್ಷಣೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ವಿದ್ಯೆಯನ್ನು ಕೊಡಬೇಕು. ಹಾಗೆ ಭರತನಾಟ್ಯ ಎಂಬುದು ಹೇಗೆ ಮುಖ್ಯವೋ, ಶಾಸ್ತ್ರೀಯ ಸಂಗೀತ ಇದು ಹೇಗೆ ಮುಖ್ಯವೋ, ಕರಾಟೆಯನ್ನು ಕರಗತ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಮುಖ್ಯ ಆಗುತ್ತೆ. ಇಟ್ಕೊಳ್ಬೇಡಿ, ಹೆಚ್ಚು ಹೊತ್ತು ನಾನು ಮಾತನಾಡುವುದಿಲ್ಲ, ಮಾತನಾಡುವ ಹುಚ್ಚು ನನಗಿಲ್ಲ. ನನಗೆ ಪ್ರೀತಿ ಇದೆ. ಕಳೆದ ಹಿಂದೂ ಪರಿಷತ್ತಿಗೆ ಬೋಲೋ ಬಜರಂಗ ಬಲಿಗೆ ವೀಕ್ಷಕರೇ ನಮಸ್ಕಾರ. ಮುಗಿಯದ ಮುನಿಸು ಕ್ವಶ್ಚನ್ ಮಾರ್ಕ್ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಬಹುಶಃ ಈಗಾಗಲೇ ಈ ಕಾರ್ಯಕ್ರಮ ಏನು ಅನ್ನುವಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತಾಗಿದೆ. ಸೊ ನನಗೆ ಇಲ್ಲಿ ಒಂದಷ್ಟು ವಿಶೇಷವಾಗಿ ವಿಶ್ಲೇಷಣಾತ್ಮಕ ಒಂದು ವರದಿಗಳನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಈ ಮೂಲಕ ನಡೀತಾ ಇರುವಂತದ್ದು. ತಮಗೆ ಗೊತ್ತಿರುವ ಹಾಗೆ ಸುದ್ದಿ ಸಮೂಹ ಸಂಸ್ಥೆಗಳು ಕಳೆದ 39 ವರ್ಷಗಳಿಂದ ನಿರಂತರವಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ಯಾವ ರೀತಿಯ ಕೆಲಸ ಕಾರ್ಯಗಳನ್ನ ತೊಡಗಿಸಿಕೊಂಡು ಬಂದಿದೆ ಅನ್ನುವಂಥದ್ದು ಸುದ್ದಿ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರು ಜೊತೆಗೆ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ UP ಶಿವಾನಂದರ ಒಂದು ಆಶಯದೊಂದಿಗೆ ಸ್ಥಳೀಯ ವಿಚಾರಗಳನ್ನ ದೇಶದ ಉದ್ದಗಲಕ್ಕೆ, ಪ್ರಪಂಚದ ಉದ್ದಗಲಕ್ಕೆ ತಲುಪಿಸುವಂತಹ ಪ್ರಯತ್ನಗಳು ನಡೀತಾ ಇದೆ. ವಿಶೇಷವಾಗಿ ಸ್ಥಳೀಯ ವಿಚಾರಗಳಿಗೆ ವಿಶೇಷವಾದ ಪ್ರಾತಿನಿಧ್ಯವನ್ನ ನೀಡಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನ, ಹಲವಾರು ಆಂದೋಲನಗಳನ್ನ ಈಗಾಗಲೇ ಆಯೋಜನೆ ಮಾಡಿಕೊಂಡು ಬಂದಿರುವಂತದ್ದನ್ನ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ. ಸೊ ಇತ್ತೀಚಿನ ಕೆಲವೊಂದು ದಿನಗಳಿಂದ ವಿಶೇಷವಾಗಿ ಒಂದು ಸ್ಥಳೀಯ ವರದಿಗಳಿಗೆ ಒಂದು ವಿಶೇಷವಾದ ಪ್ರಾತಿನಿಧ್ಯವನ್ನ ನೀಡುವಂತಹ ಕೆಲಸಗಳು ಕೂಡ ನಡೀತಾ ಇದೆ. ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತು ಎನ್ನುವಂತಹ ಒಂದು ವಿಶೇಷ ಕಾರ್ಯಕ್ರಮ ಮೂಡಿಕೊಂಡು ಬರ್ತಾ ಇದೆ. ಅದರ ಜೊತೆಗೆ ಒಂದಷ್ಟು ವಿಶೇಷವಾದ ವಿದ್ಯಮಾನಗಳು ನಡೆದಂತಹ ಸಂದರ್ಭದಲ್ಲಿ ಅವುಗಳ ಬಗ್ಗೆ ಕೂಡ ಒಂದಷ್ಟು ವಿಶೇಷವಾದ ಸಮಗ್ರವಾದ ಮಾಹಿತಿಯನ್ನು ಒದಗಿಸಿಕೊಡುವಂತಹ ನೆಲೆಯಲ್ಲಿ ಒಂದಷ್ಟು ಪ್ರಯತ್ನಗಳು ಮೂಡಿ ಬರೋದಕ್ಕಿದೆ ಅನ್ನುವಂಥದ್ದು. ಬಹುಶಃ ಅಂತಹದೇ ಒಂದು ಪ್ರಯತ್ನದ ಒಂದು ಅಂಗ ಇವತ್ತು
ಮೂಡಿ ಬರ್ತಾ ಇರುವಂತಹ ಕಾರ್ಯಕ್ರಮ ಮುಗಿಯದ ಮುನಿಸು ಕ್ವಶ್ಚನ್ ಮಾರ್ಕ್ ಅನ್ನುವಂಥದ್ದು. ಸೊ ಇವತ್ತು ಬೆಳಗ್ಗೆ ಏನು ಪುತ್ತೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಕಾರ್ಯಾಲಯದ ಒಂದು ಭೂಮಿ ಪೂಜೆ ಏನು ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಅಲ್ಲಿ ನಡೆದಿರುವಂತಹ ಒಂದಷ್ಟು ಬೆಳವಣಿಗೆಗಳು, ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲ್ ಅವರು ಆ ಕಾರ್ಯಕ್ರಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಕೆಲವೊಂದು ಕಾರ್ಯಕರ್ತರು ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂತಹ ಘಟನೆ ನಡೆದಿದೆ ಅನ್ನುವಂಥದ್ದು. ಸೊ ಈ ಒಂದು ಘಟನೆಗಳು ಮತ್ತೆ ಇದರ ಬಗ್ಗೆ ನಾಯಕರು ಪ್ರಮುಖರು ಏನ್ ಹೇಳ್ತಾರೆ, ಆ ಬಳಿಕ ಕಾರ್ಯಕ್ರಮದಲ್ಲಿ ಈ ಒಂದು ವಿದ್ಯಮಾನ ನಡೆದಂತಹ ಸಂದರ್ಭದಲ್ಲಿ ಸಭಾ ಕಾರ್ಯಕ್ರಮ ನಡೆದಿರುವಂತದ್ದು. ಆ ಸಭಾ ಕಾರ್ಯಕ್ರಮದಲ್ಲಿ ಕೂಡ ಒಂದಷ್ಟು ಮುಖಂಡರು ಮಾತನಾಡಿದ್ದಾರೆ. ಸೊ ಎಲ್ಲರೂ ಏನು ಮಾತನಾಡಿದ್ದಾರೆ ಮತ್ತು ಅಲ್ಲಿ ನಡೆದಿರುವಂತಹ ಬೆಳವಣಿಗೆಗಳು ಏನು ಎಲ್ಲವನ್ನು ಕೂಡ ಮಾತನಾಡುವ ಜೊತೆಗೆ ಒಂದಷ್ಟು ಚರ್ಚೆ ಮಾಡುವಂತಹ ಒಂದು ಪ್ರಯತ್ನ. ಸೊ ಆ ನೆಲೆಯಲ್ಲಿ ಇಬ್ಬರು ನನ್ನ ಜೊತೆಗೆ ಇದ್ದಾರೆ. ಸುದ್ದಿ ಚಾನೆಲ್ ನ ಮುಖ್ಯ ವರದಿಗಾರರಾಗಿರುವಂತಹ ಉಮೇಶ್ ಮಿತ್ತಡ್ಕ, ಹಾಗೇನೆ ಸುದ್ದಿ ಬಿಡುಗಡೆ ಬೆಳ್ತಂಗಡಿಯ ಸಂಪಾದಕರಾಗಿರುವಂತಹ ಸಂತೋಷ್ ಕುಮಾರ್ ಶಾಂತಿನಗರ, ಜೊತೆಗೆ ಪುತ್ತೂರಿನ ಮುಖ್ಯ ವರದಿಗಾರರಾಗಿ ಕೂಡ ಸೇವೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಸೊ ಇಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬಹುಶಃ ಈ ಒಂದು ಕಾರ್ಯಕ್ರಮದ ಬಗ್ಗೆ ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿಗಳನ್ನ ನಾವು ನೋಡೋದಕ್ಕಿಂತ ಮುಂಚೆ ಅಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಮೊದಲಿಗೆ ತಿಳಿದುಕೊಳ್ಬೇಕು. ಬಹುಶಃ ಉಮೇಶ್ ಮಿತ್ತಡ್ಕ ಅವರು ಆ ಸ್ಥಳದಲ್ಲೇ ಇದ್ರು. ಈ ಒಂದು ಕಾರ್ಯಕ್ರಮದ ವರದಿಗಾಗಿ ತೆರಳಿದಂತಹ ಸಂದರ್ಭದಲ್ಲಿ ಈ ಒಂದು ವಿದ್ಯಮಾನ ನಡೆದಿದೆ. ಸೊ ಅಲ್ಲಿನ ಒಂದು ಪರಿಸ್ಥಿತಿಗಳನ್ನ ಸಂಪೂರ್ಣವಾಗಿ ಅರಿತುಕೊಂಡಿದ್ದಾರೆ. ಸೊ ಮೊದಲನೇದಾಗಿ ಉಮೇಶ್ ಮಿತ್ತಡ್ಕ ಅವರಿಂದಲೇ ನಾನು ಆರಂಭಿಸ್ತೇನೆ. ಏನಾಯ್ತು ಅಲ್ಲಿ ಮೊದಲಿಗೆ, ಇದಕ್ಕೆ ಕಾರಣಗಳು ಏನು ತಾವು ಒಂದು ಗಮನಿಸಿದ ಹಾಗೆ ಅಂತ? ಖಂಡಿತ ಕಾರಣಗಳು ತಾವು ಹೇಳಿದ ರೀತಿಯಲ್ಲಿ ಇದು ತಾವೇ ಕೊಟ್ಟಿರುವಂತೆ ಮುಗಿಯದ ಮುನಿಸು ನಮ್ಮದು ಕಾರ್ಯಕ್ರಮವಿದು. ಹಾಗಾಗಿ ಈ ಮುನಿಸು ಎನ್ನುವಂಥದ್ದು ಇವತ್ತು ಕೂಡ ಮುಂದುವರಿದಿದೆ. ಅಂದರೆ ಈ ಹಿಂದೆ ಇತ್ತು, ಇವತ್ತು ಮುಂದುವರಿದಿದೆ. ಮುಂದಕ್ಕೆ ಮುಂದುವರಿಯುತ್ತದೋ ನಿಲ್ತದೋ ಅಂತಲೂ ಗೊತ್ತಿಲ್ಲ. ಬಹುಶಃ ಇವತ್ತು ವಿಶ್ವ ಹಿಂದೂ ಪರಿಷತ್ನ ಏನು ಹೊಸ ಕಾರ್ಯಾಲಯ ಪುತ್ತೂರಿನಲ್ಲಿ ನಡೀಲಿಕ್ಕೆ ಇರುವಂಥದ್ದು, ಅದರ ಒಂದು ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಸುಬ್ರಹ್ಮಣ್ಯ ಮಠದ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಆಗಮಿಸಿದ್ರು. ಅವರ ಸಮ್ಮುಖದಲ್ಲಿ ಈ ಒಂದು ಭೂಮಿ ಪೂಜೆ ಶಿಲಾನ್ಯಾಸ ಕೂಡ ಆಗಿರುವಂಥದ್ದು. ಅದರ ಜೊತೆಗೆ ಕೇಂದ್ರೀಯ ಕಾರ್ಯದರ್ಶಿ, ವಿಶ್ವ ಹಿಂದೂ ಪರಿಷತ್ನ ಕೇಂದ್ರೀಯ ಕಾರ್ಯದರ್ಶಿ ಆಗಿರುವಂತಹ ಗೋಪಾಲ್ಜಿಯವರು ಬಂದಿದ್ದರು. ಪ್ರಮುಖರಾಗಿರುವಂತಹ ದಕ್ಷಿಣ ಪ್ರಾಂತದ ಕಾರ್ಯಾಧ್ಯಕ್ಷರಾಗಿರುವಂತಹ MB ಪುರಾಣಿಕರವರಿದ್ದರು. ಕಾರ್ಯದರ್ಶಿಯಾಗಿರುವಂತಹ ಜಗನ್ನಾಥ ಶಾಸ್ತ್ರಿಗಳಿದ್ದರು. ಇವರೆಲ್ಲರೂ ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿದ್ದರು. ಬೆಳಿಗ್ಗೆ ಏನಲ್ಲಿ ಭೂಮಿ ಪೂಜೆ ನಡೆಯಿತು, ಏನು ಪುರೋಹಿತರು ಭೂಮಿ ಪೂಜೆ ನೆರವೇರಿಸಿದರು, ಧಾರ್ಮಿಕ ವಿಧಿವಿಧಾನಗಳು ನೆರವೇರಿಸಿದರು. ಅದರ ನಂತರ ಸಭಾ ಕಾರ್ಯಕ್ರಮಕ್ಕೆ ಆರಂಭವಾಗುವ ಮುನ್ನ ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ ಎಲ್ಲ ಕಾರ್ಯಕರ್ತರು ಕೂಡ ಇದ್ರು, ಸಂಘ ಪರಿವಾರದ ಎಲ್ಲ ಪ್ರಮುಖರು ಕೂಡ ಇದ್ರು. ಆ ಹೊತ್ತಿಗೆ ಅಲ್ಲಿಗೆ ಅರುಣ್ ಕುಮಾರ್ ಪುತ್ತಿಲ ಮತ್ತು ತಂಡದವರು ಕೂಡ ಆಗಮಿಸಿದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ಏನು ಆ ಕಾರ್ಯಕ್ರಮ ನಡೆಯುವಂತಹ ಅದು ಅಲ್ಲಿ ಮುಖ್ಯ ರಸ್ತೆ BJP ಕಚೇರಿಯ ಪಕ್ಕದಲ್ಲಿ ಆ ಮುಖ್ಯ ರಸ್ತೆಯ ಅಲ್ಲಿ ಎಂಟ್ರಿ ಕೊಡುವಾಗಲೇ ಆ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಾಲಯಕ್ಕೆ ಕೆಳಗಡೆ ಏನು ಹೋಗಬೇಕು, ಆ ಎಂಟ್ರಿ ಕೊಡುವಂತಹ ವೇಳೆಯಲ್ಲಿ ಅಲ್ಲೇ ಕಾರನ್ನು ತಡೆದು ನಿಲ್ಲಿಸಿ ಒಂದಷ್ಟು ಅಲ್ಲಿ ನಾವು ಕೆಳಭಾಗದಲ್ಲಿದ್ದೆವು, ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರ ಕೂಡ ಆಗ್ತಾ ಇತ್ತು. ಹಾಗಾಗಿ ಅಲ್ಲಿಂದಲೇ ಒಂದಷ್ಟು ಅಲ್ಲಿ ಮಾತಿನ ಚಕಮಕಿ ಆಗುವಂಥದ್ದು, ಮಾತುಕತೆ ಆಗುವಂಥದ್ದು ಕೇಳಿ ಬಂತು. ಎಲ್ಲರೂ ಕೂಡ ಒಂದಷ್ಟು ಆ ಕಡೆಗೆ ಚಿತ್ತವನ್ನು ಹಾಯಿಸಿದ್ರು, ಏನಾಗ್ತಿದೆ ಅಲ್ಲಿ ಅಂತ. ಅಂದ್ರೆ ಬೇರೆ ಯಾರು ಮಾತನಾಡ್ತಿದ್ದಾರೆ ಅಥವಾ ಹೊರಗಿನವರು ಯಾರು ಮಾತಾಡ್ತಿದ್ದಾರೆ ಅಂತ ಆರಂಭದಲ್ಲಿ ತಿಳ್ಕೊಂಡೆವು. ಅದರ ನಂತರ ಅದು ಅಲ್ಲ ಅಂತ ಆಯ್ತು. ಅದು ಮತ್ತೆ ಅಲ್ಲಿಂದ ಇಳಿತಾ ಅದು ಕೆಳಭಾಗಕ್ಕೆ ಬಂತು. ಅಂದ್ರೆ ಏನು ಆ ಕಾರ್ಯಾಲಯದ ಆ ಒಂದು ಆವರಣ ಇದೆ, ಆವರಣದ ಹೊರಭಾಗದಲ್ಲಿದ್ದಂಥ ಆ ಪ್ರದೇಶಕ್ಕೆ ಬಂತು. ಅಲ್ಲಿ ಒಂದಷ್ಟು ಜನರು ಸೇರ್ಲಿಕ್ಕೆ ಶುರು ಮಾಡಿದ್ರು. ಮತ್ತೆ ಗೊತ್ತಾಯ್ತು ನಮಗೆ ಇದು ಅರುಣ್ ಕುಮಾರ್ ಪುತ್ತಿಲರವರು ಆಗಮಿಸಿದಂತಹ ವೇಳೆ ಅಲ್ಲಿ ಒಂದಷ್ಟು ಕೆಲ ಕಾರ್ಯಕರ್ತರು ಅವರನ್ನು ತಡೆದು ಹೇಳಿದ್ರು, ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬರಬೇಡಿ, ಇವತ್ತು ಯಾಕೆ ಬರ್ತಾ ಇದ್ದೀರಾ ಎನ್ನುವಂತಹ ಮಾತುಗಳು ಕೇಳಿ ಬಂದವು ಅಂತ. ಸೊ ಅಂತಹ ಸಂದರ್ಭದಲ್ಲಿ ಕೂಡ ಎರಡೂ ತಂಡಗಳೊಳಗೆ ಕೂಡ ಒಂದಷ್ಟು ಮಾತಿನ ಚಕಮಕಿ ನಡೆಯಿತು, ಘರ್ಷಣೆಗಳು ನಡೆಯಿತು. ಅದರ ನಂತರ ಅಲ್ಲಿಗೆ ಏನು ಪ್ರಮುಖರಾದಂಥ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರಾದಂಥ ಪೂವಪ್ರವರು, MB ಪುರಾಣಿಕರವರು ಅವರೆಲ್ಲರೂ ಕೂಡ ಅಲ್ಲಿಗೆ ಹೋದ್ರು. ಅಲ್ಲಿ ಹೋಗಿ ಅವರನ್ನು ಮಾತನಾಡಿಸಿ ಪೂವಪ್ರವರೇ ಒಂದಷ್ಟು ಜೋರು ಮಾಡಿಕೊಂಡು ಬಂದರು, ಕಾರ್ಯಕರ್ತರನ್ನು ಜೋರು ಮಾಡಿಕೊಂಡು ಬಂದರು. ಏನ್ ನಡೀತಾ ಇದೆ ಇವತ್ತಿನ ಕಾರ್ಯಕ್ರಮದಲ್ಲಿ, ಈ ರೀತಿಯೆಲ್ಲ ಆಗುವಂಥ ತಪ್ಪು, ಇದನ್ನು ಮಾಡಬಾರ್ದು ಅಂತ ಅವರು ಜೋರು ಮಾಡಿಕೊಂಡು ಬಂದರು. ಸೊ ಅಂಥ ಸಂದರ್ಭದಲ್ಲಿ ಒಮ್ಮೆಗೆ ಅದು ಶಾಂತವಾಯಿತು. ಎಲ್ಲರೂ ಬಂದರು. ಅರುಣ್ ಕುಮಾರ್ ಪುತ್ತಿಲರವರು ಕೂಡ ಕಾರ್ಯಕ್ರಮದ ಮುಂಭಾಗಕ್ಕೆ ಬಂದರು, ಸಭಾಂಗಣದಲ್ಲಿ ಬಂದು ಕುಳಿತುಕೊಂಡ್ರು. ತುಂಬ ಹೊತ್ತು ಕಾರ್ಯಕ್ರಮದಲ್ಲಿ ಕುಳಿತುಕೊಂಡ್ರು ಅಲ್ಲೇ. ಈ ಮಧ್ಯೆ ಮತ್ತೆ ಅಲ್ಲಿ ಒಂದಷ್ಟು ಜಗಳ, ಅಂದ್ರೆ ಕಾರ್ಯಕರ್ತರೊಳಗೆ, ಕೇವಲ ಕಾರ್ಯಕರ್ತರೊಳಗಡೆ ಪ್ರಮುಖರೆಲ್ಲರೂ ಕೂಡ ಏನು ಕಾರ್ಯಕ್ರಮ ಆಗುವಂತಹ ಮುಂಚಿನ ಸಾಲಿನಲ್ಲಿ ಕೂತಿದ್ರು. ಹಿಂಭಾಗದಲ್ಲಿ ಎಲ್ಲ ಕೂಡ ಒಂದು ಕಾರ್ಯಕರ್ತರೇನು ಹಿಂಭಾಗದಲ್ಲಿ ನಿಂತಿದ್ರು. ಆ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಏನೊಂದಷ್ಟು ಅವರೊಳಗೆ ಮಾತುಕತೆ ಆಗಿ ಚರ್ಚೆ ಆಗುವಂಥದ್ದು ಸಂದರ್ಭ ಬಂತು. ಆ ವೇಳೆ
ಹೊಯ್ಕೈ ಆಗುವಂಥದ್ದು ಬಂತು, ಮಾರಾಮಾರಿ ಆಯಿತು, ಒಂದಷ್ಟು ಹೊಡೆತಗಳು ಬಿದ್ದಿವೆ ಅಂತ ಗೊತ್ತಿಲ್ಲ. ಅಲ್ಲಿ ಹೇಳಿದವರು ನಮಗೆ ಹೇಳಿರುವಂಥದ್ದು ಹೊಡೆತ ಕೂಡ ಬಿದ್ದಿದೆ, ಯಾರಿಗೆ ಯಾರು ಹೊಡೆತ ಹಾಕಿದ್ರೆ ನಮಗೂ ಗೊತ್ತಿಲ್ಲ. ಅಂತೂ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಯಿತು. ಮತ್ತೆ ಆ ವೇಳೆಯಲ್ಲಿ ಯು ಪೋಪ್ರವರು ಕೂಡ ಅವರ ತನ್ನ ಪ್ರಾಸ್ತಾವಿಕ ಮಾತಿನಲ್ಲಿ ಮತ್ತೆ ಅದನ್ನು ಉಲ್ಲೇಖಿಸಿದರು. ತಾವು ಯಾಕೆ ಇದನ್ನು ಮಾಡ್ತಾ ಇದ್ದೇವೆ, ಈ ವಿಶ್ವ ಹಿಂದೂ ಪರಿಷತ್ತಿನ ಕಟ್ಟಡ ಮಾಡಬೇಕು ಅಂತ ಇದ್ರೆ ನಾವೆಷ್ಟೋ ಕಷ್ಟಪಟ್ಟಿದ್ದೇವೆ, ಅನೇಕ ವರ್ಷಗಳ ಒಂದು ಶ್ರಮ ಇದು. ಆ ಜಾಗವನ್ನು ಅಲ್ಲಿ ಪಡ್ಕೊಳ್ಬೇಕಾದ್ರೆ ಬೇರೆ ಯಾರಿಗೋ ಒಂದು ಧರ್ಮದವರಿಗೆ ಹೋಗಬೇಕಿತ್ತು ಆ ಜಾಗ, ಅದನ್ನು ನಾವು ಪಡ್ಕೊಂಡಿದ್ದೇವೆ ಹೇಗಾದರೂ ಮಾಡಿ ಸಾಹಸ ಮಾಡಿ. പക്ഷേ ಇಂತಹ ವೇಳೆಯಲ್ಲಿ ಈ ರೀತಿಯ ದುರ್ಘಟನೆಗಳು ಅದು ಹಿಂದೂ ಸಮಾಜಕ್ಕೆ ಒಂದು ರೀತಿಯ ಒಂದು ಏನು ಕಪ್ಪುಚುಕ್ಕೆ ಕೊಡುವಂತಹ ರೀತಿಯಲ್ಲಿ ಇಲ್ಲಿ ನಡೆದಿರುವಂಥದ್ದು ಇದು ತಪ್ಪು ಅಂತ ಅವರು ಮತ್ತೆ ಭಾಷಣದಲ್ಲಿ ಕೂಡ ಹೇಳಿದರು. ಎಂ ಬಿ ಪುರಾಣಿಕರವರು ತಮ್ಮ ಭಾಷಣದಲ್ಲಿ ಕೂಡ ಹೇಳಿದರು. ನಾವೆಲ್ಲ ಅವರು ಮಾತಿನಲ್ಲೇ ಹೇಳಿದರು, ನಾವು ಹಿರಿಯರಿದ್ದೇವೆ, ನಮ್ಮ 75 ವರ್ಷ ದಾಟಿದವರು ನಾವು, ಹಾಗಾಗಿ ನಾವೆಲ್ಲೋ ಅರಳು ಮರಳು ಅಂತ ತಿಳ್ಕೊಂಡು ನಮ್ಮ ಮಾತುಗಳನ್ನು ಕೇಳ್ತಾ ಇಲ್ಲ ಈಗಿನ ಜನರೇಷನ್ ಅವರು, ಈಗಿನ ಕಾರ್ಯಕರ್ತರು. ಹೌದು, ಆದ್ರೆ ಅವರೇ ಮತ್ತೆ ಹೇಳಿದ್ರು, ಅರಳು ಮರಳಲ್ಲ, ನಾವು ಮರಳಿ ಅರಳು, ಹಾಗಾಗಿ ನಮ್ಮ ಮಾತುಗಳನ್ನು ಕೇಳಿ ಕಾರ್ಯಕರ್ತರು ಸರಿಯಾಗುವಂತಹ ನಿಟ್ಟಿನಲ್ಲಿ ಮುಂದಕ್ಕೆ ಬರಬೇಕು ಎನ್ನುವಂಥ ಒಂದು ಸಂದೇಶವನ್ನು ಕೂಡ ಎಂ ಬಿ ಪುರಾಣಿಕರವರು ಕೊಟ್ಟಿರುವಂಥದ್ದು. ಆ ರೀತಿಯಲ್ಲಿ ಅಲ್ಲಿ ಘಟನೆ ಆಗಿರುವಂಥದ್ದು. ಮತ್ತೆ ಏನು ಅರುಣಕುಮಾರ ಪುತ್ರರವರು ಮತ್ತೆ ಹೊರಡಬೇಕಾದ್ರೆ ಕಾರ್ಯಕ್ರಮದ ಮಧ್ಯದಲ್ಲಿ ಅವರು ಹೊರಡ್ತಾರೆ, ಎಲ್ಲಿಗೂ ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಂತಲ್ಲಿ ಹೊರಡ್ತಾರೆ. ಆ ಸಂಘದಲ್ಲಿ ಅವರೊಟ್ಟಿಗಿದ್ದವರು ಕೂಡ ಹೋಗ್ತಾರೆ. ಹೋಗುವಂಥ ವೇಳೆಯಲ್ಲಿ ಮತ್ತೆ ಈ ಅಲ್ಲಿದ್ದಂತಹ ಕಾರ್ಯಕರ್ತರು ಅವರನ್ನು ಉದ್ದೇಶಿಸಿ ಇನ್ನು ಹೋಗಿರಿ ಅಥವಾ ಅರ್ಧದಲ್ಲಿ ಹೋಗ್ತಾರೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬಂದವು ಅಂತ ಹೇಳ್ತಾರೆ. ಸೊ ಆ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಒಂದಷ್ಟು ಮಾತಿನ ಚಕಮಕಿಗಳಾಯಿತು, ಘರ್ಷಣೆಗಳಾಯಿತು. ಅರುಣಕುಮಾರ ಪುತ್ತಿಲರವರು ನಾನು ಹೋಗುವುದಿಲ್ಲ, ಕಾರ್ಯಕ್ರಮದಲ್ಲಿ ಉಳ್ಕೊಳ್ತೇನೆ ಅಂತ ಪುನಃ ಬಂದು ಕಾರ್ಯಕ್ರಮದಲ್ಲಿ ಕುಳಿತುಕೊಂಡರು. ಈ ರೀತಿಯಾದಂತಹ ಘಟನೆಗಳು ನಡೆದಿವೆ. ಆದರೆ ಕಾರ್ಯಕ್ರಮದ ನಂತರ ಆ ವೇಳೆಯಲ್ಲಿ ಕೂಡ ಏನು ಆ ಘರ್ಷಣೆ ಆಗ್ತಾ ಇದೆ, ಆ ವೇಳೆಯಲ್ಲಿ ಕೂಡ ಸುಬ್ರಹ್ಮಣ್ಯ ಸ್ವಾಮೀಜಿಯವರು ಭಾಷಣ ಆಶೀರ್ವಚನ ಕೊಡ್ತಾ ಇದ್ರು. ಅವರ ಆಶೀರ್ವಚನ ನಿಲ್ಲಿಸಲಿಲ್ಲ, ಆಶೀರ್ವಚನ ನಿರಂತರವಾಗಿ ನಡೀತಾ ಇತ್ತು. ಈ ಕಡೆ ಘರ್ಷಣೆ ಕೂಡ ನಡೀತಾ ಇತ್ತು. ಇದಿಷ್ಟು ಅಲ್ಲಿ ನಡೆದಿರುವಂತಹ ಒಂದಷ್ಟು ಬೆಳವಣಿಗೆಗಳ ಚಿತ್ರಣವನ್ನ ತಾವು ಕೊಟ್ಟಿರುವಂತಹ. ಸಂತೋಷ್ ಸರ್, ನೀವು ಹೇಗೆ ಇದನ್ನ ಒಂದು ನೋಡ್ತೀರಿ ಈ ಒಂದು ವಿದ್ಯಮಾನವನ್ನ? ಅದು ಮುಗಿಯದ ಮುನಿಸು ಕಾರ್ಯಕ್ರಮದ ಹೆಡ್ಲೈನ್ ಹಾಕಿದ ಹಾಗೆ ಅದೊಂದು ಮುಸುಕಿನ ಗುದ್ದಾಟ. ಅರುಣಕುಮಾರ ಪುತ್ತಿಲ ಅಂತ ಹೇಳುವಂಥ ಒಂದು ಹೆಸರು ಪುತ್ತೂರಿನಲ್ಲಿ ಸುಮಾರು 20 ವರ್ಷದಿಂದ ಚಿರಪರಿಚಿತ ಆಗಿರುವಂಥದ್ದು, ಪ್ರಚಲಿತವಾಗಿರುವಂಥದ್ದು. ಹಿಂದೂ ಸಂಘಟನೆಯ ಮುಖಾಂತರವೇ ಅವರು ಜನರೊಟ್ಟಿಗೆ ಗುರುತಿಸಿಕೊಂಡಂಥವರು. ಆದರೆ ಇವತ್ತು ನಾವು ಪ್ರಸ್ತುತ ಅವರನ್ನು ಹಾಕುವಾಗ ಹಿಂದೂ ಸಂಘಟನೆಗಳ ಮುಖಂಡ ಅಂತ ಮಾಧ್ಯಮದವರು ಉಲ್ಲೇಖ ಮಾಡ್ತಾರೆ. ಆದರೆ ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ, ಅವರು ಯಾವುದೇ ಹಿಂದೂ ಸಂಘಟನೆಯಲ್ಲಿ ಪ್ರಮುಖವಾದ ಜವಾಬ್ದಾರಿಯಲ್ಲಿ ಇಲ್ಲ, ಒಬ್ಬ ಕಾರ್ಯಕರ್ತ. BJPಯಲ್ಲಿ ಕೂಡ ಒಬ್ಬ ಕಾರ್ಯಕರ್ತ ಅಷ್ಟೇ, ಅವರಿಗೆ ಯಾವುದೇ ಪ್ರಮುಖ ಜವಾಬ್ದಾರಿ ಇಲ್ಲ. ಇವತ್ತಿನ ಬೆಳವಣಿಗೆಯನ್ನು ನೋಡಿದರೆ ಇದು ಅವರೊಳಗಿರುವಂಥ ಒಂದು ದ್ವೇಷದ ಮನಸ್ಥಿತಿಯ ಸಂಘಟನೆಯ ವ್ಯವಸ್ಥೆ ಇದು. ಯಾಕಂತ ಹೇಳಿದ್ರೆ ಅರುಣಕುಮಾರ ಪುತ್ತಿಲ ಬರಲೇಬಾರ್ದು ಅನ್ನುವಂಥದ್ದು ಅವರನ್ನು ತಡಿಲಿಕ್ಕೆ ಹೋದವರಂತ ಒಂದು ಉದ್ದೇಶ ಇತ್ತು ಅನ್ನುವಂಥದ್ದು ಕಾಣ್ತದೆ. ಯಾಕಂತ ಹೇಳಿದ್ರೆ ಅರುಣಕುಮಾರ ಪುತ್ತಿಲ ಸಂಘದ ನಾಯಕರ ವಿರುದ್ಧ ಹೋಗಿದ್ದಾರೆ, ಪಕ್ಷದ ನಾಯಕರ ವಿರುದ್ಧ ಹೋಗಿದ್ದಾರೆ, ಅವರು ಈ ಕಾರ್ಯಕ್ರಮಕ್ಕೆ ಬರಬಾರ್ದು ಅನ್ನುವಂಥದ್ದು ಅವರನ್ನು ತಡಿಲಿಕ್ಕೆ ಹೋದಂಥ ಯುವಕರ ತಂಡದ ಉದ್ದೇಶ ಅಂತ ಹೇಳುವಂಥದ್ದು ಮಾಹಿತಿ. ನಮಗೆ ಈಗ ಗೊತ್ತಾಗಿರೋ ಪ್ರಕಾರ ಅವರು ಹಿಂದೂ ಜಾಗರಣ ವೇದಿಕೆಯಲ್ಲಿ ಗುರುತಿಸಿಕೊಂಡಿರುವಂಥ ಕಾರ್ಯಕರ್ತರು ಕೆಲವರೆಲ್ಲ ಇದ್ದಾರೆ. ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣೆಯ ಫಲಿತಾಂಶ ಪ್ರಕಟ ಆದ ಬಳಿಕ ಅರುಣಕುಮಾರ ಪುತ್ತಿಲರವರ ಪುತ್ತಿಲ ಪರಿವಾರದ ಕಚೇರಿಗೆ ಹೋಗಿ ತಲವಾರು ಹಿಡ್ಕೊಂಡು ಹೋಗಿ ಬೆದರಿಸುವಂಥ ಘಟನೆ ಆಗಿತ್ತು. ಅದರಲ್ಲಿ ಒಂದು 3-4 ಜನ ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ರು. ಅದರಲ್ಲಿದ್ದ ಕೆಲವರು ಯುವಕರು ಕೂಡ ಅದರಲ್ಲಿ ಇದ್ದಾರೆ ಅಂತ ಮಾಹಿತಿ ಇದೆ. ಒಟ್ಟು ವ್ಯವಸ್ಥೆ ಏನು ಅಂತ ಹೇಳಿದ್ರೆ, ಅರುಣಕುಮಾರ ಪುತ್ತಿಲರವರು ಈ ಸಂಘಟನೆಯ ಒಳಗೆ ಬರಬಾರ್ದು ಅನ್ನುವಂಥದ್ದು ಅದು ಬಹಳ ಹಿಂದಿನ ಕಾಲದಿಂದಲೇ ಇದೆ. ಅರುಣಕುಮಾರ ಪುತ್ತಿಲ ಯಾವಾಗ ಬಜರಂಗದಲ್ಲಿ ಇದ್ದೇನೆ ಅಂತ ಹೇಳ್ತಾ ಇದ್ದಾರ, ಅವತ್ತಿನಿಂದ ಇವತ್ತಿನವರೆಗೆ ಕೂಡ ಆ ವಿವಾದ ಉಂಟು. ಒಬ್ಬ ಬಂಡಾಯ ನಾಯಕನಾಗಿ ಗುರುತಿಸಿಕೊಂಡವರು, ಹಿಂದುತ್ವಕ್ಕೆ ತೊಂದರೆ ಆದಾಗ, ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ತೊಂದರೆ ಆದಾಗ ಮಧ್ಯರಾತ್ರಿ ಕೂಡ ಎದ್ದು ಬರ್ತಾರೆ, ಸ್ಪಂದಿಸ್ತಾರೆ ಅನ್ನುವಂಥದ್ದು ಅರುಣ್ ಪುತ್ತಿಲರವರ ಒಂದು ಹೆಗ್ಗಳಿಕೆ. ಆದರೆ ಇಲ್ಲಿ ಇವತ್ತು ಚರ್ಚೆ ಆಗ್ತಾ ಇರುವ ಹಾಗೆ ಬಜರಂಗ ದಳವನ್ನು ಸ್ಥಾಪನೆ ಮಾಡಿದ ಅರುಣ್ ಪುತ್ತಿಲ ಅಲ್ಲ ಪುತ್ತೂರಲ್ಲಿ. ಅರುಣಕುಮಾರ ಪುತ್ತಿಲರವರು ಅನಂತರ ಬಂದವರು. ಸುಮಾರು 20 ವರ್ಷದ ಹಿಂದೆ ಪುತ್ತೂರಿನಲ್ಲಿ ಬಜರಂಗ ದಳ ಪ್ರಾರಂಭ ಮಾಡಿದಾಗ ಮಂಗಳೂರಿನ ಪ್ರವೀಣ್ ವಾಲ್ಕೆ ಅವರು, ವಿಶ್ವ ಹಿಂದೂ ಪರಿಷತ್ನ ಕಾರ್ಯದರ್ಶಿ ಆಗಿದ್ದ ಬಾಯಾಡಿ ವೆಂಕಟರಮಣ ಭಟ್ರವರು, ಅವರೆಲ್ಲ ಇದೇ ವಿಶ್ವ ಹಿಂದೂ ಪರಿಷತ್ನ ಇವತ್ತು ಏನು ಕಾರ್ಯಕ್ರಮ ಆಯಿತು ಅದೇ ಕಟ್ಟಡದಲ್ಲಿ ಸಭೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಪುತ್ತೂರು ಪ್ರಖಂಡದ ಸಂಚಾಲಕರಾಗಿ ಆಯ್ಕೆಯಾದಂಥವರು ಶಶಿಧರ್ ವಿ ನರಿಮುಗರು. ಅವರು ಸಂಘಟನೆಯನ್ನು ಬಜರಂಗ ದಳವನ್ನು ಸ್ಥಾಪನೆ ಮಾಡಿದವರು ಪುತ್ತೂರಿನಲ್ಲಿ ಶಶಿಧರ್ ವಿ. ಮಂಗಳೂರಿನಲ್ಲಿ ವಿಭಾಗ ಮಟ್ಟದಲ್ಲಿ ಪ್ರವೀಣ್ ವಾಲ್ಕೆ ಅವರಿದ್ದರು. ವಿಶ್ವ ಹಿಂದೂ ಪರಿಷತ್ನಲ್ಲಿ ಬಾಯಾಡಿ ವೆಂಕಟರಮಣ ಭಟ್ರು ಇದ್ದರು. ಅವರ ನೇತೃತ್ವದಲ್ಲಿ ಸಂಘಟನೆ ಆಗ್ತಾ ಇತ್ತು. ಮಂಗಳೂರು ಭಾಗದಲ್ಲಿ ಆಗಿತ್ತು. ಪ್ರಾರಂಭದಲ್ಲಿ ಬಜರಂಗ ದಳ ಪ್ರಾರಂಭ ಆಗಿರುವಂಥದ್ದು ಶ್ರೀರಾಮಚಂದ್ರ ಜನ್ಮಭೂಮಿಯ ಹೋರಾಟಕ್ಕೋಸ್ಕರ ಮಾಡಿದಂಥ ಸಂಘಟನೆ. ಉತ್ತರ ಪ್ರದೇಶದಲ್ಲಿ ವಿನಾಯಕ್ ಕಟಿಯಾರ್ ಅಂತ ಪ್ರಾರಂಭ ಮಾಡಿದಂಥ ಸಂಘಟನೆ. ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು.
ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಇತ್ತು, ಕರ್ನಾಟಕದಲ್ಲಿ ಬಜರಂಗ ದಳವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಪ್ರಮೋದ್ ಮುತಾಲಿಕ್ ಅವರ ನೇತೃತ್ವದಲ್ಲಿ ಚಾಲನೆ ಸಿಕ್ಕಿತ್ತು. ಆಗ ಪುತ್ತೂರಿನಲ್ಲಿ ಕೂಡ ಒಂದು ಬಜರಂಗ ದಳ ಪ್ರಾರಂಭ ಮಾಡಬೇಕು. ಇಲ್ಲಿ ವಿಶ್ವ ಹಿಂದೂ ಪರಿಷತ್ ಬಲಿಷ್ಠವಾಗಿತ್ತು, ಭಾರತೀಯ ಜನತಾ ಪಾರ್ಟಿ ಇತ್ತು, ಹಿಂದೂ ಜಾಗರಣ ವೇದಿಕೆ ಕೂಡ ಇತ್ತು. ಅದರ ಒಂದು ಬಜರಂಗ ದಳ ಹೋರಾಟ, ಸೇವಾ ಸುರಕ್ಷಾ ಸಂಸ್ಕಾರ ಅಂತ ಹೇಳುವ ಧ್ಯೇಯವಾಕ್ಯದೊಂದಿಗೆ ಆ ಕಾರ್ಯ ಚಟುವಟಿಕೆಯನ್ನು ಆರಂಭ ಮಾಡಿದರು. ಇಲ್ಲಿ ವಿಶೇಷ ಏನು ಅಂತ ಹೇಳಿದರೆ, ಬಜರಂಗ ದಳ ಪ್ರಾರಂಭ ಮಾಡುವಾಗ ಯಾರು ಕಾಂಗ್ರೆಸ್ನವರು ವಿರೋಧ ಮಾಡಿದ್ರು ಅಂತ ಹೇಳ್ತಾರೆ, ಅದಕ್ಕಿಂತ ಹೆಚ್ಚು ಹಿಂದೂ ಸಂಘಟನೆಯ ಪ್ರಮುಖ ನಾಯಕರು ವಿರೋಧ ಮಾಡಿದ್ರು. RSS ನಲ್ಲಿ ಗುರುತಿಸಿಕೊಂಡಿದ್ದಂಥ ಪ್ರಭಾವಿಯಾಗಿದ್ದಂಥ ನಾಯಕರು ಪುತ್ತೂರು ಭಾಗದವರು ಕೂಡ ಇಲ್ಲಿಗೆ ಬಜರಂಗ ದಳ ಬರಬಾರ್ದು ಅಂತ ವಿರೋಧ ಮಾಡಿದ್ರು. ಯಾಕಂತ ಹೇಳಿದ್ರೆ ಬಜರಂಗ ದಳದ ಯುವಕರು ಹೋರಾಟ ಮಾಡ್ತಾರೆ, ಅವರು ಸಂಸ್ಕಾರ ಇಲ್ಲದಾಗಿರ್ತಾರೆ, ಅದೇನೋ ನಮ್ಮ ಸಂಘಟನೆಗೆ ಡ್ಯಾಮೇಜ್ ಆಗ್ಬೋದು ಅಂತೇಳಿ ವಿರೋಧ ಇತ್ತು. ಆದರೂ ಬಹಳಷ್ಟು ವಿರೋಧದ ನಡುವೆ, ಯಾರು ಹಿಂದೂ ಪ್ರಮುಖರ ವಿರೋಧದ ನಡುವೆ ಪುತ್ತೂರಿನಲ್ಲಿ ಶಶಿಧರ್ ವಿ ಅನ್ನೋರು ಅಧ್ಯಕ್ಷರಾಗಿದ್ದರು. ಈಗ ಕಾಂಗ್ರೆಸ್ನಲ್ಲಿರುವಂಥ ರವಿಪ್ರಸಾದ್ ಶೆಟ್ಟಿ ಬನ್ನೂರ್ ಅವರಿದ್ದರು, ಉಳ್ಳಾಲ್ತಿ ಫ್ಲವರ್ಸ್ನಲ್ಲಿದ್ದ ಸುರೇಶ್ ಕುಲಾಲ್ ಇದ್ದರು. ಇವರೆಲ್ಲ ಸೇರಿ ಬಜರಂಗ ದಳವನ್ನು ಪ್ರಾರಂಭ ಮಾಡಿದರು. ಆ ನಂತರ ಅದು ಸಂಘಟನೆಯ ಭಾಷೆಯಲ್ಲಿ ಹೇಳ್ಬೇಕಿದ್ರೆ ಪುತ್ತೂರು ಜಿಲ್ಲೆ ಅಂತ ಹೇಳ್ತಾರೆ. ಕಡಬ, ವಿಟ್ಲ, ಪುತ್ತೂರು ಪ್ರಖಂಡ, ಸುಳ್ಯ ಎಲ್ಲ ಸೇರಿ ಒಂದು ಪುತ್ತೂರು ಜಿಲ್ಲೆ ಅಂತೇಳಿ. ಪುತ್ತೂರು ಜಿಲ್ಲೆಗೆ ವಿಸ್ತರಿಸಿದಾಗ ಕೂಡ ಅತ್ಯಂತ ಇಡೀ ರಾಜ್ಯದಲ್ಲಿ ದೊಡ್ಡ ಚಟುವಟಿಕೆ ಇರುವಂಥ ಬಜರಂಗ ದಳ ಅಂತ ಹೇಳಿದ್ರೆ ಪುತ್ತೂರು ಜಿಲ್ಲೆ ಅಂತ ಹೇಳುವಂಥ ಹೆಸರಿತ್ತು. ಶಶಿಧರ್ ವಿ ಅವರ ನೇತೃತ್ವದಲ್ಲಿ ಆ ಸಂಘಟನೆಯ ಚಟುವಟಿಕೆಗಳಾಗಿತ್ತು. ಸುಮಾರು ಪುತ್ತೂರು ತಾಲೂಕಿನಲ್ಲಿ 52 ಗ್ರಾಮ ಸಮಿತಿಗಳನ್ನು ಆ ಸಂದರ್ಭದಲ್ಲಿ ಅವರು ಮಾಡಿದರು. ಒಟ್ಟು ಪ್ರತಿ ಗ್ರಾಮದಲ್ಲಿ ಹಿಂದೂ ಸಂಘಟನೆಯನ್ನು ಮಾಡಿದರು. ಅಕ್ರಮ ಗೋಸಾಗಟದ ವಿರುದ್ಧ ಹೋರಾಟ ಮಾಡುವಂಥದ್ದು ಅಥವಾ ಹಿಂದೂ ಧರ್ಮಕ್ಕೆ ಏನಾದರೂ ತೊಂದರೆ ಆದಾಗ ಅದರ ಬಗ್ಗೆ ಪ್ರತಿಭಟನೆ ಮಾಡುವಂಥದ್ದನ್ನು ಶಶಿಧರ್ ವಿ ರವಿಪ್ರಸಾದ್ ಶೆಟ್ಟಿ ನೇತೃತ್ವದಲ್ಲಿ ಮಾಡಿದರು. ಆನಂತರ ಸ್ವಲ್ಪ ಸಮಯದಲ್ಲಿ ಸಂಘಟನೆ ಕುಸಿತ ಆಗ್ತಾ ಇದೆ ಅಂತ ಹೇಳೋ ಸಂದರ್ಭದಲ್ಲಿ ಹಿಂದೂ ಸಂಘಟನೆಯ ಫೈರ್ ಬ್ರ್ಯಾಂಡ್ ಡಾಕ್ಟರ್ MK ಪ್ರಸಾದ್ ರವರು ಪುನಃ ನಾವು ಸಂಘಟನೆಯನ್ನು ಮಾಡಬೇಕು, ಯಾವುದೇ ಕಾರಣಕ್ಕೆ ನಿಲ್ಲಿಸಬಾರ್ದು ಅಂತ ಹೇಳುವಂಥ ಒಂದು ಸಭೆಯನ್ನು ಕರೆದಿದ್ರು. ಅದು ವಿಶ್ವ ಹಿಂದೂ ಪರಿಷತ್ನ ಕಾರ್ಯದಲ್ಲಿ ಇವತ್ತು ಭೂಮಿ ಪೂಜೆ ಆಗುವಂಥ ಏನು ವ್ಯವಸ್ಥೆ ಇದೆ ಆ ಕಟ್ಟಡದಲ್ಲಿ ಆಗಿರುವಂಥ ಸಭೆ. ಅಲ್ಲಿ ಸಂತೋಷ್ ಕುಮಾರ್ ರೈ ಕೈಕಾರ ಈಗ ಉದ್ಯಮಿಯಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಸ್ವಲ್ಪ ಸಮಯ ಬಜರಂಗ ದಳವನ್ನು ಮುಂದುವರಿಸಿಕೊಂಡು ಸಂಘಟನೆಯನ್ನು ಮಾಡಿದರು. ಆ ನಂತರ ಕೂಡ ಯಾವುದೋ ಅವರ ನಿರೀಕ್ಷಿತ ಮಟ್ಟಕ್ಕೆ ಪುತ್ತೂರಿನಲ್ಲಿ ಸಂಘಟನೆ ಆಗ್ತಾ ಇಲ್ಲ ಅಂತ ಹೇಳುವಂಥ ಹೆಸರು ಬಂದಾಗ ಡಾಕ್ಟರ್ MK ಪ್ರಸಾದ್ ಅವರು, ಪ್ರವೀಣ್ ವಾಲ್ಕೆ ಅವರು, ಬಾಯಾಡಿ ವೆಂಕಟರಮಣ ಭಟ್ರವರು ಪುತ್ತೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಸಭೆ ನಡೆಸಿ ಅದಕ್ಕೊಂದು ಸಂಘಟನೆಗೆ ನಾಯಕ ಬೇಕು ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಯಲ್ಲಿ JCಯಲ್ಲಿ JCBಯಲ್ಲಿ ಎಲ್ಲ ಕೆಲಸ ಮಾಡಿಸ್ಕೊಂಡಿದ್ದಂಥ ಅರುಣ್ ಕುಮಾರ್ ಪುತ್ತಿಲ್ರವರನ್ನು ಕರ್ಕೊಂಡು ಬಂದು ಅವರಿಗೆ ಜವಾಬ್ದಾರಿ ಕೊಡಬೇಕು ಅಂತ ಕೊಟ್ಟವರು ಶಶಿಧರ್ ವಿ. ಅಲ್ಲಿ ಹೆಸರು ಫಸ್ಟ್ ಉಲ್ಲೇಖ ಮಾಡಿದ್ದು ನಮ್ಮ ಊರಿನವರೇ ಒಳ್ಳೆ ಸಂಘಟಕ ಅಂತ ಹೇಳಿ ಅವರಿಗೆ ಅಧಿಕೃತವಾದ ಜವಾಬ್ದಾರಿಯನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಅವರು ಅರುಣ್ ಪುತ್ತಿಲ್ರವರು ಇವರೆಲ್ಲ ನಿರೀಕ್ಷೆಗಿಂತ ವೇಗವಾಗಿ ಕೆಲಸ ಮಾಡಿದರು, ಸಂಘಟನೆ ಮಾಡಿದರು. ಎಲ್ಲೇ ಸಮಸ್ಯೆ ಆದರೂ, ದೌರ್ಜನ್ಯ ಅಂತ ಆದರೆ, ದಾಳಿ ಆದರೆ ಹಿಂದೂ ಸಂಘಟನೆಗಳ ಮೇಲೆ ಅಲ್ಲಿಗೆ ಹೋಗಿ ಅರುಣ್ ಕುಮಾರ್ ಪುತ್ತಿಲ್ರವರು ಹೋರಾಟ ಮಾಡ್ತಿದ್ರು. ಕೇರಳ ಕಾಸರಗೋಡು ಭಾಗಕ್ಕೆ ಹೋಗಿ ಕೂಡ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ರು ಅವರು. ಓಕೆ, ಸೊ ಆ ರೀತಿ ಅವರು ಬೆಳೆದುಕೊಂಡು ಸರ್, ಈಗ ಘಟನೆಯ ಬಗ್ಗೆ, ಈಗ ಇವತ್ತಿನ ಘಟನೆಯ ಬಗ್ಗೆ ಅಲ್ಲಿ ನಾನೇನು ಹೇಳಿದೆ, ಯು ಪೋಪ್ರವರು ತಮ್ಮ ಪ್ರಾಸ್ತಾವಿಕ ಮಾತಿನಲ್ಲಿ ಹೇಳಿದರು, ಭಾಷಣದಲ್ಲಿ ಹೇಳಿದರು, ಒಂದಷ್ಟು ಈ ರೀತಿ ಆಗಬಾರ್ದಿತ್ತು ಅನ್ನೋದರ ಬಗ್ಗೆ ಅದರ ಒಂದು ನೋವನ್ನು ಕೂಡ ವ್ಯಕ್ತಪಡಿಸಿದರು. ಅದೊಂದಷ್ಟು ಕೇಳಿ ನೋಡ್ಕೊಂಡು ಬರೋಣ. ಸ್ವಲ್ಪ ಅಸಮಾಧಾನ ಇರಬಹುದು, ಆದರೆ ನನಗೆ ಒಂದು ಸ್ಥೈರ್ಯ ಇದೆ, ನನಗೊಂದು ಆತ್ಮಶಕ್ತಿ ಇದರಲ್ಲಿ ಹೇಳ್ತಾ ಇದ್ದೇನೆ. ಇದನ್ನು, ಈ ಸ್ಥಳವನ್ನು ಮಾಡಲಿಕ್ಕೆ ಬೇಕಾಗಿ ಪ್ರಯತ್ನ ಪಟ್ಟವರು ನಾವು 4-5 ಜನ. ಅದ ನಂತರ ನಾವೆಲ್ಲ ಸೇರಿಸಿಕೊಂಡಿದ್ದೇವೆ. ಈ ಸ್ಥಳ ಉಳಿಲಿಕ್ಕೆ ಕಾರಣವೇ ನಾವು 5 ಜನ. ಇಲ್ಲದೆ ಈ ಸ್ಥಳ ಯಾವತ್ತೂ ಇವತ್ತು ಮುಸ್ಲಿಮರ ಕಾಲೆಯಲ್ಲಿ ಹೋಗಿ ಸೀರತ್ ಕಮಿಟಿಗೆ ಇದು ಹೋಗ್ತಿತ್ತು. ಅಂಥ ಪ್ರಯತ್ನದಲ್ಲಿ ಮತ್ತೆ ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಸಹಕಾರದಲ್ಲಿ ಈ ಕೆಲಸಗಳು ನಡೀತಾ ಇತ್ತು. ಆದ ಕಾರಣ ನಾವು ಈಗ ಕೆಲವರೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ, ಇನ್ನು ಕೆಲವರು ಕೊಡಬಹುದು. ನನಗೆ ಪುತ್ತೂರು ತಾಲೂಕಿನಲ್ಲಿ 1 ಕೋಟಿ ರೂಪಾಯಿ ನಿರೀಕ್ಷೆ ಮಾಡಿದ್ದೇನೆ. ಈಗಾಗಲೇ ಒಂದು 10-20 ಜನ ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಅದರ ಹೆಸರು ಈಗ ಪಟ್ಟಿಯನ್ನು ಓದಲಿಕ್ಕಿದ್ದಾರೆ, ಆ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ಇದರ ಹತ್ರ MP ಅವರ ಹತ್ರ ಬೇರೆ ಬೇರೆ ಜನರ ಹತ್ರ ಎಲ್ಲ ಮಾತಾಡಿ ಇಟ್ಟಿದ್ದೇನೆ. ಅವ್ರಿಗೆ ಸಹಕಾರ ಕೊಡ್ತೇವೆ ಅಂತ ಹೇಳಿದ್ದಾರೆ. ಪುರಾಣಿಕರು ನನ್ನೊಟ್ಟಿಗಿದ್ದರೆ ನನಗೆ ಧೈರ್ಯ, ಯಾಕಂದರೆ ಅವರು ನನ್ನೊಟ್ಟಿಗೆ ಅವರು ಹೇಳಿದ್ದಾರೆ, ಓಪನ್ ಇರು ಪೋಟಿ వచ్చి ಯಾನ್ ಇರ್ನೊಟ್ಟಿಗೆ ಉಳ್ಳೆ ನಮ್ಮ ಈ ಬಿಲ್ಡಿಂಗ್ 1 ವರ್ಷ ಮಂತು ಮುಗಿಪೋಡು ಅಂತ ಹೇಳಿದ್ದಾರೆ. ಅಂತ ಪುರಾಣಿಕರಿದ್ದರೆ ನನಗೆ ಇಲ್ಲಿಯ ಮಟ್ಟಿಗೆ ಧೈರ್ಯ, ಮಂಗಳೂರು ಮಟ್ಟಿಗೆ, ಮತ್ತು ಮೇಲಿನ ಮಟ್ಟಿಗೆ ಗೋಪಾಲ್ಜಿಯವರಿದ್ದಾರೆ. ಇವರ ಒಂದು ಸಹಕಾರದಿಂದ 1 ವರ್ಷದಲ್ಲಿ ಕಟ್ಟಡ ಆಗಬೇಕೆಂಬಂತ ನನ್ನ ನಿರೀಕ್ಷೆ ಇದೆ. ಆದ ಕಾರಣ ಮತ್ತೊಂದು, ಈ ಪರಿಷತ್ತಿನ ಕಾರ್ಯಕ್ರಮದಲ್ಲಿ ನನಗಿವತ್ತು ಸ್ವಲ್ಪ ಬೇಸರ ಆಯಿತು ಅಂತ ಹೇಳಿದರೆ, ನಮ್ಮ ಯಾರೇ ಬರಲಿ, ನಮ್ಮ ವಿರೋಧಿಗಳೇ ಬರಲಿ, ಹಿಂದೂ ಆದವ ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ನಾವು ತಡೆ ಮಾಡೋದು ಸರಿಯಲ್ಲ. ನಾನು 74ನೇ ಇಸವಿಯಿಂದ ವಿಶ್ವ ಹಿಂದೂ ಪರಿಷತ್ತಲ್ಲಿ ಇದ್ದವ. ಇವತ್ತಿನವರೆಗೆ ವಿಶ್ವ ಹಿಂದೂ ಪರಿಷತ್ತಿನ ಈ ಸ್ಥಳಕ್ಕೆ ಪೊಲೀಸ್ನವರು ಬಂದದಿಲ್ಲ.
ನಾನು ಕೆಲಸ ಮಾಡಿದ್ದೇನೆ. ನಾವು ಕಾರ್ಯಕರ್ತರು ವಿಶ್ವ ಹಿಂದೂ ಪರಿಷತ್ತು ಆಧಾರ ಸ್ತಂಭ. ನಾನು ಇವತ್ತು ಹೋಗ್ತೇನೆ, ಇನ್ನೊಬ್ಬರು ಬರ್ತಾರೆ. ವಿಶ್ವ ಹಿಂದೂ ಪರಿಷತ್ತು ನಾನು ಶಾಶ್ವತ ಅಲ್ಲ, ಅಥವಾ ಗೋಪಾಲ್ಜಿಯವರು ಶಾಶ್ವತ ಅಲ್ಲ, ಪುರಾಣಿಕರು ಶಾಶ್ವತ ಅಲ್ಲ. ವಿಶ್ವ ಹಿಂದೂ ಪರಿಷತ್ತು ಶಾಶ್ವತ. ನಾವು ಕಾರ್ಯಕರ್ತರು ನಾವು ಕೆಲಸ ಮಾಡುವುದು, ಇನ್ನೊಬ್ಬರು ಬರ್ತಾರೆ. ನಾವು ಮಾಡುವಾಗ ಆಗ ಇದ್ದವರು ಇಲ್ಲಿದ್ದಾರ, ಅವರು ಹೋಗಲಿಲ್ವಾ? ಆಗ ಇನ್ನೊಬ್ಬರು ಹೊಸೊಬ್ಬರು ಬರ್ತಾರೆ. ಕಾರ್ಯಕರ್ತರು ಬೇಕು, ಆದರೆ ನಮ್ಮದು ಒಂದು ಶಿಸ್ತುಬದ್ಧವಾದಂಥ ಒಂದು ಸಂಸ್ಥೆ. ಆ ಸಂಸ್ಥೆಯಲ್ಲಿ ಇಂಥ ಇಂಥ ಒಂದು ರೀತಿಯ ಅವ್ಯವಸ್ಥೆಗಳು ಆಗುವುದನ್ನು ನೋಡಿ ನನಗೆ ತುಂಬ ಬೇಸರ ಆಗಿದೆ. ಇವತ್ತು ನಾನು ದಯವಿಟ್ಟು ನಮಗೆ ಹೇಳ್ತಾ ಇದ್ದೇನೆ, ನೀವು ಈ ರೀತಿಯೇ ಮಾಡ್ತಾ ಇದ್ದರೆ ಈ ಕೆಲಸವನ್ನು ನಾನು ಖಂಡಿತ ನಿಲ್ಲಿಸ್ತೇನೆ. ನಾನು ಮಾಡೋದಿಲ್ಲ ಕೆಲಸ. ಈ ವಿಶ್ವ ಹಿಂದೂ ಪರಿಷತ್ತಿಗೆ ಈ ಕಟ್ಟಡ ಬೇಕಂದರೆ ನಿಮ್ಮಲ್ಲಿ ಇದ್ದರೆ ನೀವು ಇವತ್ತಿನಿಂದ ಈ ಎಲ್ಲ ಅಡೆತಡೆಗಳು ಈ ಸ್ಥಳದಲ್ಲಿ ಅಥವಾ ಹೊರಗೆ ಇದರಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕ್ರಮದಲ್ಲಿ ನೀವು ಬಂದು ಇದನ್ನು ಮಾಡಬಾರ್ದು. ದಯವಿಟ್ಟು ನಿಮಗೆಲ್ಲರಿಗೂ ನಾನು ಮೊನ್ನೆ ಕೂಡ ಹೇಳಿದ್ದೇನೆ, ಇವತ್ತು ಕೂಡ ಹೇಳ್ತಾ ಇದ್ದೇನೆ, ಯಾರು ಬರಲಿ. ನಾನು MLA ಅವರಿಗೆ ಇನ್ವಿಟೇಷನ್ ಕೊಟ್ಟಿದ್ದೇವೆ, ಎಲ್ಲರಿಗೂ ಕೊಡ್ತೇವೆ. ಆಗಿರುವಾಗ ನಾವು ಹಿಂದೂ ಆದವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ಬೋದು, ಹಿಂದೂ ಅಲ್ಲದವರಲ್ಲ. ನಮಗೆ ಇದರಲ್ಲಿ ರಾಜಕೀಯ ಇಲ್ಲ. ನಮ್ಮ BJP ಅವರು ನಮ್ಮೊಟ್ಟಿಗಿದ್ದಾರೆ, ಬಾಕಿ ಇತರ ಪಕ್ಷದವರು ನಮ್ಮೊಟ್ಟಿಗಿದ್ದಾರೆ, ಎಲ್ಲರೂ ಇದ್ದಾರೆ. ಹಿಂದೂ ಆದವರು ಯಾರು ಬರ್ಬೋದು. ಯಾಕಂದರೆ ಒಂದು ಧರ್ಮ ಜಾಗರಣ ಸಮಾವೇಶ ಮಾಡಿದೆ. ಆ ಸಂದರ್ಭ ನಾನು ಕಾಂಗ್ರೆಸ್ನವರ ಮನೆ ಕೂಡ ನಾವು ಹೋಗಿದ್ದೇವೆ. ಸುಭಾಷ್ ರೈಗಳು ಇವತ್ತು ಬಂದಿದ್ದಾರೆ, ಅವರ ಮಗನು ನೋಡಿದ್ದೇವೆ. ಅವರು ಮತ್ತು ನಾನು ಇಡೀ ಪುತ್ತೂರು ತಾಲೂಕಿನ ಪ್ರತಿ ಮನೆಗೆ ಹೋಗಿ ರಾಘವೇಂದ್ರ ಮಠದಲ್ಲಿ 2,000 ಜನವನ್ನು ಸೇರಿಸಿ ಇದೇ ಸಂಘ RSSನವರು ಹೇಳಿದಾಗ ನಾವು ಇದೇ ಧರ್ಮ ಜಾಗರಣ ಸಮಾವೇಶವನ್ನು ಪುತ್ತೂರಲ್ಲಿ ನಾವು ಮಾಡಿದ್ದೇವೆ ಕೆಲವು ವರ್ಷದ ಮೊದಲು. ಆ ಟೈಮ್ನಲ್ಲಿ ಆಗುವಂಥ ಕೆಲಸಗಳು ಈಗ ಆಗುವುದರಲ್ಲಿ ಭಾಳ ಜಗಜಾಂತರ ಉಂಟು. ಈಗ ನಾವು ನಮ್ಮ ಸ್ವಾರ್ಥಕ್ಕೆ ಬೇಕಾದ ಕೆಲಸ ಮಾಡುವಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ದಯವಿಟ್ಟು ಮಾಡಬೇಡಿ. ನಮ್ಮ ಹಿಂದೂ ಈ ಕಟ್ಟಡ ಮಾಡೋದು ನನಗೆಲ್ಲ, ಪ್ರಸನ್ನರಿಗೆಲ್ಲ, ಪುರಾಣಿಕರಿಗೆಲ್ಲ, ಗೋಪಾಲ್ಜಿಯವರಿಗೆಲ್ಲ. ಇದು ನಮ್ಮ ಹಿಂದೂಗಳ ಸಂಘಟನೆ. ಹಿಂದೂಗಳು ಎಲ್ಲ ಸೇರಬೇಕು. ಏನು ಸಮಸ್ಯೆಗಳು ಬಂದರೆ ಅಲ್ಲಿ ಮಾತಾಡಬೇಕು. ಏನಾದರೂ ತೊಂದರೆಗಳಿದ್ದರೆ ಅವರಿಗೆ ಸಹಕಾರ ಕೊಡಬೇಕು. ಇಂಥ ವ್ಯವಸ್ಥೆಯನ್ನು ಮಾಡಬೇಕಾಗಿ 4 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಡವನ್ನು ಮಾಡ್ತಾ ಇದ್ದೇವೆ. ಸಾರ್ವಜನಿಕರಿಂದ ಕೇಳಿ ದುಡ್ಡು. ಆದ ಕಾರಣ ದಯವಿಟ್ಟು ಯಾರು ಕೂಡ ಇನ್ನು ಮುಂದಕ್ಕೆ ವಿಶ್ವ ಹಿಂದೂ ಪರಿಷತ್ತಿನ ವ್ಯವಸ್ಥೆಯಲ್ಲಿ ಯಾರೂ ಕೂಡ ತೊಂದರೆ ಕೊಡಬಾರದು. ಎಲ್ಲರೂ ನಾವು ಕಾರ್ಯಕರ್ತರಾಗಿ ದುಡಿಬೇಕೆಂದು ನಿಮ್ಮ ಹತ್ರ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಪ್ರಾಸ್ತಾವಿಕ ನುಡಿಯನ್ನಾಡಿದ ತಮಗೆ ವಂದನೆಗಳನ್ನು ಅರ್ಪಿಸ್ತಾ ಬಂಧುಗಳಲ್ಲಿ ನನ್ನ ಸವಿನಯ ಪ್ರಾರ್ಥನೆ, ಈ ವೇದಿಕೆಯಲ್ಲಿ ಬಹಳಷ್ಟು ಸಮಾಜಕ್ಕೋಸ್ಕರ ತ್ಯಾಗ ಮಾಡಿದಂತಹ, ಕೊಡುಗೆ ಕೊಟ್ಟಂತಹ ಹಿರಿಯರೆಲ್ಲ ಇದ್ದಾರೆ. ದಯವಿಟ್ಟು ನನ್ನ ತಮ್ಮಂದಿರಲ್ಲಿ ನನ್ನ ಪ್ರಾರ್ಥನೆ, ನನಗೆ 80 ವರ್ಷ, ನನಗಿಂತ ಹಿರಿಯರು ಕೊಳ್ತಾ ಇದ್ದಾರೆ. ಅಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಈ ಜಾಗವನ್ನು ನಮ್ಮ ಹಿರಿಯರು ಸಾಮಾಜಿಕ ಸಾಮರಸ್ಯ, ನಮ್ಮಲ್ಲಿ ಒಳ್ಳೆಯ ಸದ್ಭಾವನೆ ಬೆಳಿಬೇಕು ಅಂಥೇಳಿ ಉದ್ದೇಶದಿಂದ ಪಡೆದಿದ್ದಾರೆ. ನನ್ನ ಪ್ರಾರ್ಥನೆ, ಅಲ್ಲಿ ದಯವಿಟ್ಟು ಆ ರಸ್ತೆಯಲ್ಲಿ ನಿಂತುಕೊಂಡಂತಹ ನನ್ನ ಬಂಧುಗಳು ವೇದಿಕೆಗೆ ಬಾರದಿದ್ದರೆ ಗುರುಗಳ ಹತ್ರ ನಾನು ಹೇಳ್ತೇನೆ, ನಾನು ಮಾತನಾಡುವುದಿಲ್ಲ. ನಾನು ಮಾತನಾಡಲಿಕ್ಕೆ ನನಗೆ ಮನಸ್ಸಿಲ್ಲ. ದಯವಿಟ್ಟು ನನ್ನ ಸಹೋದರರು, ನನ್ನ ಮಕ್ಕಳು, ಏನು ವ್ಯತ್ಯಾಸ ಇದ್ದರೂ ಕೂಡ ನಮ್ಮ ಸಮಾಜದ ಸಂಘಟನೆಗೋಸ್ಕರ, ಯಾವ ಉದ್ದೇಶಕ್ಕೋಸ್ಕರ ನಮ್ಮ ಹಿರಿಯರು ಏನು ತ್ಯಾಗ ಮಾಡಿದರು, ಈ ಪುತ್ತೂರು ಮಹಾಲಿಂಗೇಶ್ವರನ ಸನ್ನಿಧಿ ಸಾಮಾಜಿಕ ಐಕ್ಯತೆಯಲ್ಲಿ, ಏಕತೆಯಲ್ಲಿ, ಹಿಂದುತ್ವದಲ್ಲಿ ಏನು ಕೊಡುಗೆಯನ್ನು ಕೊಟ್ಟಿದೆ. ದಯವಿಟ್ಟು ನನ್ನ ಸಹೋದರ ಬಂಧುಗಳು ದಯವಿಟ್ಟು ಬಂದಿಲ್ಲಿ ಕೂತ್ಕೊಳ್ಬೇಕು. ದಯವಿಟ್ಟು ನಿಂತ್ಕೊಳ್ಬೇಡಿ. ಹೆಚ್ಚು ಹೊತ್ತು ನಾನು ಮಾತನಾಡುವುದಿಲ್ಲ, ಮಾತನಾಡುವ ಹುಚ್ಚು ನನಗಿಲ್ಲ. ನನಗೆ ಪ್ರೀತಿ ಇದೆ. ಕಳೆದ 50 ವರ್ಷಗಳಿಂದ ನಾನಾಗಲಿ, ಪೂವಪ್ಪನವರಾಗಲಿ ಈ ಸಂಘಟನೆಯಲ್ಲಿ ಯಾವುದನ್ನು ಸ್ವಂತವನ್ನು ಪಡೆಯದೆ ಸಮಾಜಕ್ಕೆ ಏನನ್ನಾದರೂ ಕೊಡಬೇಕು ಎನ್ನುವಂಥ ಉದ್ದೇಶದಿಂದ ನಮ್ಮ ಜೀವನದ ಸಂಜೆಯಲ್ಲಿ ನಾವಿದ್ದೇವೆ. 80 ವರ್ಷದ ನಂತರ ಎಷ್ಟು ದಿನ ಬದುಕುತ್ತೇವೆ ಎನ್ನುವಂಥ ಧೈರ್ಯ ನಮಗಿಲ್ಲ. ಅದು ಭಗವಂತನ ಇಚ್ಛೆ. ಒಂದು ಮಾತನ್ನು ಹೇಳ್ತೇನೆ, ಕಳೆದ 10-12 ವರ್ಷಗಳ ಹಿಂದೆ ಪೂವಪ್ಪನವರು ಹೇಳಿದರು, ವಿಶ್ವ ಹಿಂದೂ ಪರಿಷತ್ತಿಗೋಸ್ಕರ ನಾವು ಹಿರಿಯರೆಲ್ಲ ಸೇರಿ
ಡಾಕ್ಟರ್ ಡಿ ಎಲ್ ಆಚಾರು, ರಾಮ್ ಭಟ್ರು, ಕೊಳತ್ತಾಯರು, ಪೂವಪ್ಪ, ಇನ್ನೂ ಹಲವು ಹಿರಿಯರು ಸೇರಿ ಒಂದು ಜಾಗವನ್ನು ನಾವು ಇದು ಬಹುಶಃ ಯು ಪೋಪ್ರವರು ಮತ್ತು ಎಂ ಬಿ ಪುರಾಣಿಕ್ರವರು ಏನು ತಮ್ಮ ಭಾಷಣದಲ್ಲಿ ಹೇಳ್ತಾರೆ. ಆ ಕಾರ್ಯಕ್ರಮದ ಮಧ್ಯದಲ್ಲಿಯೂ ಕೂಡ ಒಮ್ಮೆ ಎಂ ಬಿ ಪುರಾಣಿಕರು ಅಲ್ಲಿಂದ ಎದ್ದು ಹೊರಗಡೆ ಹೋಗಿ ಅಲ್ಲಿ ಕಾರ್ಯಕರ್ತರ ಮಧ್ಯೆ ಹೋಗಿ ಮತ್ತೆ ಬಂದು ಕುಳಿತುಕೊಳ್ತಾರೆ. പക്ഷെ ಅವರ ಒಂದು ಮಾತಿನಲ್ಲಿ ಕೂಡ ಒಂದು ಬಹಳಷ್ಟು ಬೇಸರ ವ್ಯಕ್ತವಾಗಿರುವಂಥದ್ದು ಕಾಣ್ತಾ ಇದೆ ನಮಗೆ. പക്ഷെ ಯು ಪೋಪ್ರವರ ಒಂದು ಮಾತಿನಲ್ಲಿ ಕೂಡ ಅತ್ಯಂತ ಬೇಸರವನ್ನು ವ್ಯಕ್ತಪಡಿಸಿದ್ರು. ವಿಶ್ವ ಹಿಂದೂ ಪರಿಷತ್ ಪುತ್ತೂರಿನಲ್ಲಿ ಈ ರೀತಿ ಅವರ ತಮ್ಮ ಮಾತುಗಳಲ್ಲಿ ಹೇಳ್ತಾ ಹೋಗ್ತಾರೆ, ಈ ಒಂದು ಕಟ್ಟಡ ಆಗಬೇಕು ಅಂದ್ರೆ 4 ಕೋಟಿಯ ಕಟ್ಟಡ ಆಗಬೇಕು, ಎಷ್ಟೋ ಶ್ರಮ ಇದೆ ಅವ್ರದ್ದು ಅಂತ. ಬಹುಶಃ ಯು ಪೋಪ್ರ ಒಂದು ಅವರ ಒಂದು ವಿಶೇಷವಾದಂತಹ ಕೊಡುಗೆ ಏನು? RSS ಇದ್ದು ದೊಡ್ಡ ಕಚೇರಿ ಪಂಚವಟಿ ಹೇಗೆ ನಿರ್ಮಾಣ ಆಗಿದೋ ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ನ ಒಂದು ಕಟ್ಟಡ ಪ್ರಾರಂಭ ಆಗಬೇಕು ಅನ್ನುವಂಥದ್ದು ದೊಡ್ಡ ಕನಸದು. ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷರಾಗಿ ಯು ಪೋಪರವರು ಸುಮಾರು ವರ್ಷ ಕೆಲಸ ಮಾಡಿದವರು. ಅವರು ಕಲ್ಲಾರೆ ಗುರುರಾಘವೇಂದ್ರ ಮಠದ ಮುಖ್ಯಸ್ಥರು, ಬೇರೆ ಬೇರೆ ಸಂಘಟನೆಯಲ್ಲಿ ತೊಡಗಿಸಿಕೊಂಡಂಥವ್ರು. ಒಂದು ಕಾಲದಲ್ಲಿ ಅವರ ಪಾದುಕ ಫುಟ್ವೇರೇ ಸಂಘಟನೆ ಒಂದು ಚಟುವಟಿಕೆ ಆಗಿರುವಂಥ ಒಂದು ಕೇಂದ್ರ ಆಗಿತ್ತು. ತುಂಬಾ ಕಾರ್ಯಕರ್ತರನ್ನು ಮುಖಂಡರನ್ನು ಬೆಳೆಸಿದಂಥವ್ರು ಯು ಪೋಪ. ಅವರ ನೇತೃತ್ವದಲ್ಲಿ ಬಜರಂಗದಳ, ನಾನು ಆಗೇನು ಉಲ್ಲೇಖ ಮಾಡಿದೆ, ಬಜರಂಗದಳ ಪ್ರಾರಂಭ ಆದ ಸಂದರ್ಭದಲ್ಲಿ ಅದಕ್ಕೆ ಗಟ್ಟಿ ಅಡಿಪಾಯ ಹಾಕಿದಂಥವರು ಯು ಪೋಪ. ಅವರು ಇಲ್ಲಿಯ ದಕ್ಷಿಣ ಕನ್ನಡದಲ್ಲಿ ತುಂಬಾ ಹಿಂದೂ ಸಂಘಟನೆ ಕಾರ್ಯಕರ್ತರನ್ನು ದತ್ತಪೀಠ ಚಳವಳಿಗೆ ಕರ್ಕೊಂಡು ಹೋದ ಒಂದು ಹೆಗ್ಗಳಿಕೆ ಕೂಡ ಪೂವಪ್ಪರವ್ರದ್ದು. ಪುತ್ತೂರಿನಲ್ಲಿ ಬಜರಂಗದಳ ಪ್ರಾರಂಭ ಆಗಿತ್ತು. ಇಲ್ಲಿಂದ ಸಾವಿರಾರು ಕಾರ್ಯಕರ್ತರನ್ನು ಏನು ಚಿಕ್ಕಮಗಳೂರಿನ ಬಾಬಾ ಗೂಡನಗಿರಿ ವಿವಾದ, ದತ್ತಪೀಠ ವಿವಾದ ಅಂತ ಹೇಳ್ತೇವೆ, ಅಲ್ಲಿಗೆ ಶಬರಿಮಲೆಗೆ ಹೋಗುವ ರೀತಿಯಲ್ಲಿ ಮಾಲೆ ಹಾಕಿ ಹೋಗುವಂತ ಒಂದು ಸಂಪ್ರದಾಯ ಇದೆ, ಈಗಲೂ ಇದೆ. ಆ ಸಂದರ್ಭದಲ್ಲಿ ಇಲ್ಲಿಂದ ಸಾವಿರಾರು ಕಾರ್ಯಕರ್ತರನ್ನು ಕರ್ಕೊಂಡು ಹೋಗಿರುವಂತವರು ಯು ಪೂವಪ್ಪ. ಬಜರಂಗದಳವನ್ನ ಕಟ್ಟಿ ಬೆಳೆಸಲಿಕ್ಕೆ ಕೂಡ ಅವರು ಪ್ರಮುಖ ಕಾರ್ಯಕರ್ತರು. ಅವರ ನೇತೃತ್ವದಲ್ಲಿ ವಿಶ್ವ ಹಿಂದೂ ಪರಿಷತ್ ಪುತ್ತೂರಿನಲ್ಲಿ ಬೆಳೆದಿತ್ತು. ಆನಂತರ ಕಡಮಜಲ ಸುಭಾಷ್ ರೈ ಅವರಿದ್ರು, ದಂಬೆಕಾನ ವಿಶ್ವನಾಥ್ ರೈ ಸದಾಶಿವರೈಗಳಿದ್ರು, ಬೆಲಿಯೂರು ಧನ್ಯಕುಮಾರ್ ರೈ ಅವರು, ಇವರೆಲ್ಲ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ಈಗ ಪ್ರಸ್ತುತ ಡಾಕ್ಟರ್ ಕೃಷ್ಣ ಪ್ರಸನ್ನ ಅವರಿದ್ದಾರೆ. ಜೊತೆಗೆ ಪೂವಪರಾಗಿ ಎಂ ಬಿ ಪುರಾಣಿಕ್ರವರನ್ನು ಕೂಡ ಉಲ್ಲೇಖ ಮಾಡಬೇಕು. ಅವರು ಇವತ್ತು ದೊಡ್ಡ ಜವಾಬ್ದಾರಿಯಲ್ಲಿದ್ದಾರೆ. ವಿಶ್ವ ಹಿಂದೂ ಪರಿಷತ್ನ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ಕಾರ್ಯಾಧ್ಯಕ್ಷರು, ಮಂಗಳೂರಿನ ಶಾರದಾ ವಿದ್ಯಾಲಯದ ಒಬ್ಬರು ಮುಖ್ಯಸ್ಥರಾಗಿ ಅವರೇ ಹೇಳಿದ್ರು, ನಮಗೆ 80 ವರ್ಷ ಆಯಿತು. ಖಂಡಿತವಾಗಿ ಒಂದು ಸುಮಾರು 50 ವರ್ಷದಿಂದ ಹಿಂದೂ ಸಂಘಟನೆಯಲ್ಲಿ ಒಬ್ಬ ಮಾರ್ಗದರ್ಶಕನಾಗಿ, ಒಬ್ಬ ಒಳ್ಳೆಯ ನಾಯಕನಾಗಿ ಕೆಲಸ ಮಾಡಿದಂಥವ್ರು ಎಂ ಬಿ ಪುರಾಣಿಕರು. ಇಲ್ಲಿ ನಮ್ಮ ಪುತ್ತೂರು, ಸುಳ್ಯ, ಬಂಟ್ವಾಳ ಭಾಗದಲ್ಲಿ RSS ಆಗಲಿ, ವಿಶ್ವ ಹಿಂದೂ ಪರಿಷತ್, ಬಜರಂಗದಳ ಒಂದು ಗಟ್ಟಿಯಾಗಿ ನೆಲೆ ನಿಲ್ಲಿಕ್ಕೆ ಕಲ್ಲಡ್ಕ ಪ್ರಭಾಕರ ಭಟ್ರ ಒಂದು ಕೊಡುಗೆ ಎಷ್ಟಿದೆ ಅಷ್ಟೇ ಎಂ ಬಿ ಪುರಾಣಿಕರು ಇದ್ದಾರೆ. ಪುತ್ತೂರಿನಲ್ಲಿ ಖಂಡಿತವಾಗಿ ಯು ಪೂವಪ್ಪರವರಿದ್ದಾರೆ. ಅವರ ನೇತೃತ್ವದಲ್ಲಿ ಅರುಣಕುಮಾರ್ ಪುತ್ತಿಲ್ರವರ ಮುಂದಾಳತ್ವದಲ್ಲಿ ಹಿಂದೂ ಸಮಾಜೋತ್ಸವ, ಈಗ ಬಿಜೆಪಿಯಲ್ಲಿ ಗುರುತಿಸಿಕೊಂಡಂತವರು ಸ್ವಲ್ಪ ರಾಜಕೀಯವಾಗಿ ತಟಸ್ಥ ಇದ್ದಾರೆ, ಬಂಗಾರಡ್ಕ ವಿಶ್ವೇಶ್ವರ ಭಟ್ರು, ಅವರೆಲ್ಲ ಪುತ್ತೂರಿನಲ್ಲಿ ಹಿಂದೂ ಸಮಾಜೋತ್ಸವವನ್ನು ಸಂಘಟಿಸಿದಂಥವ್ರು. ಇವತ್ತು ಏನು ಸಂಘ ಪರಿವಾರದಿಂದ ಹೊರಗೆ ಹೋಗಿದ್ದಾರೆ ಅಂತ ಹೇಳುವಂತ ಪ್ರಮೋದ್ ಮುತಾಲಿಕ್ ಅವರು ಬಜರಂಗದಳದ ನಾಯಕರಾಗಿ ಪುತ್ತೂರಿನಲ್ಲಿ ಹಲವಾರು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥವರು. ಹಿಂದೂ ಜಾಗರಣ ವೇದಿಕೆಯಲ್ಲಿ ಜಗದೀಶ್ ಕಾರಂತಿಯಾಗಿ ಪ್ರಶ್ನಾತೀತ ನಾಯಕರ. ಅದೇ ರೀತಿ ಬಜರಂಗದಲ್ಲಿ ಪ್ರಮೋದ್ ಮುತಾಲಿಕ್ ಅವರಿದ್ದಾಗ ಪುತ್ತೂರಿನಲ್ಲಿ ಭಾರಿ ದೊಡ್ಡ ಮಟ್ಟದ ಸಂಘಟನೆ ಇತ್ತು. ಆದ್ರೆ ಇವತ್ತು ಯಾವುದೋ ಒಂದು ಬೆಳವಣಿಗೆಗಳು ಈ ರೀತಿ ನಡೀತಾ ಇದೆ ಅನ್ನುವಂಥದ್ದು ಹೆಚ್ಚಿನ ಅಂಶ ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ಕೂಡ ಈ ಮುಗಿಯದ ಮುನಿಸಿನಿಂದಾಗಿ ಅವರಿಗೆ ಒಂದು ನೋವು ಉಂಟಾಗುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ. ಹೌದು, ಸಂತೋಷ್ ಅವರು, ಈಗ ನಾವು ಹೇಳಿದ್ರೆ, ಈಗ ತಾವೇ ಹೇಳಿದ್ರೆ, ಇದು ಕಾರ್ಯಕರ್ತರೊಳಗೆ ಆಗ್ತಿರುವಂತಹ ಘರ್ಷಣೆ. ಇದು ಈಗ ಯುವ ಪೋಪರಂತಹ ಅನೇಕ ಹಿರಿಯರಿದ್ದಾರೆ. ಈಗ ಈ ಘರ್ಷಣೆ ಎಲ್ಲಿಂದ ಆರಂಭ ಆಯಿತು? ಸಾಮಾನ್ಯವಾಗಿ ಇದು ಕಳೆದ ವಿಧಾನಸಭಾ ಚುನಾವಣೆಯ ಆ ಒಂದು ಹಂತದಲ್ಲಿ ಆರಂಭವಾಗಿರುವಂಥದ್ದು. ಅರುಣಕುಮಾರ್ ಪುತ್ತಿಲ ಮತ್ತು ಏನು ಮತ್ತೊಂದು ಬಣದ ಕಾರ್ಯಕರ್ತರುಗಳು ನಿಂತಾರೆ, ಬಿಜೆಪಿಯಲ್ಲಿರುವಂಥ ಇತರ ಕಾರ್ಯಕರ್ತರಾಗಿರ್ಬೋದು. ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ, ಆ ಸಂಘ ಪರಿವಾರವೆಲ್ಲವೂ ಕೂಡ ಬಿಜೆಪಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡಿರುವಂಥದ್ದು. ಪಕ್ಷ ರಾಜಕೀಯವಾಗಿ ನೋಡಿದ್ರೆ ಅರುಣಕುಮಾರ್ ಪುತ್ತಿಲ ಅವರದ್ದು ಸಪರೇಟ್ ಆಗಿ ಇದೆ ಅನ್ನುವಂಥದ್ದು. ಬಹುಶಃ ಈ ಎರಡೂ ಬಣವನ್ನು ಸೇರಿಸಿಕೊಳ್ಳುವಂಥ ಕೆಲಸ ಕೂಡ ಕಳೆದ ಲೋಕಸಭಾ ಚುನಾವಣೆಯ ಹಂತದಲ್ಲಿ ಆಯಿತು. ಅರುಣಕುಮಾರ್ ಪುತ್ತಿಲ ಅವರನ್ನು ಕೂಡ ತಂಡವನ್ನು ಕೂಡ ಬಿಜೆಪಿ ಒಳಗೆ ಸೇರಿಸುವಂಥ ಕೆಲಸ ಆಯಿತು. ಮತ್ತೆ ಇದು ಒಳಗೊಳಗೆ ಇದು ಮುನಿಸು ನಡೀತಾ ಇದೆ ಅಂತೇಳಿ ಯಾಕೆ ಹಿರಿಯರ ಗಮನಕ್ಕೆ ಬರ್ತಾ ಇಲ್ಲ, ಮತ್ತೆ ಯಾಕೆ ಇದನ್ನು ಸರಿ ಮಾಡ್ತಾ ಇಲ್ಲ ಅಂತ? ಅಲ್ಲ, ಹಿರಿಯರ ಗಮನದಲ್ಲಿ ಇದೆ. ಇದೀಗ ಕಾರ್ಯಕರ್ತರೊಳಗೆ ಇರುವಂತ ಮುಸುಕಿನ ಗುದ್ದಾಟ ಅಲ್ಲ, ಇದರ ಹಿಂದೆ ಇರುವಂತದ್ದು ಬೆರಳೆಣಿಕೆ ನಾಯಕರು ಎರಡು ಕಡೆಯಿಂದ. ಈಗ ಅರುಣಕುಮಾರ್ ಪುತ್ತಿಲ ನೀವು ಉಲ್ಲೇಖ ಮಾಡಿದಾಗೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲ, ನಾನು ಪ್ರಾರಂಭದಲ್ಲಿ ಏನು ಉಲ್ಲೇಖ ಮಾಡಿದೆ, ಬಜರಂಗದಳದಲ್ಲಿ ಅವರು ತೊಡಗಿಸಿಕೊಂಡ ನಂತರ ಕೂಡ ಅವರೊಬ್ಬ ಪಕ್ಷಕ್ಕೆ ಬಂಡಾಯ ನಾಯಕರೇ. ಯಾಕಂತ ಹೇಳಿದ್ರೆ ಅರುಣಕುಮಾರ್ ಪುತ್ತಿಲರವರ ನೇತೃತ್ವದಲ್ಲಿ ಒಂದು ವಿಡಿಯೋ ಗೇಮ್ ಮೇಲೆ ದಾಳಿ ಆಗಿತ್ತು. ಹಿಂದೂ ಮುಸ್ಲಿಂ ಹುಡುಗರು, ಹಿಂದೂ ಹುಡುಗಿಯರು ಹೋಗ್ತಾ ಇರೋ ಸಂದರ್ಭ ಜಗಳ ಆದಾಗ ದಾಳಿ ಆಗಿತ್ತು.
ಆ ಸಂದರ್ಭದಲ್ಲಿ ಕೂಡ ಪುತ್ತಿಲ್ರವರನ್ನ ಶಶಿಧರ್ ವಿಯನ್ರನ್ನೆಲ್ಲ ಕಟ್ಟಿ ಹಾಕ್ಲಿಕ್ಕೆ ನೋಡಿದ್ದು ಒಂದು ರಾಜಕೀಯ ಪಕ್ಷದ ನಾಯಕರೇ, ಅವರದೇ ಪಕ್ಷದವರು. ಆ ನಂತರ ಬೆಳವಣಿಗೆಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲ, ಅರುಣಕುಮಾರ್ ಪುತ್ತಿಲರವರು ಶಿವಸೇನೆಗೆ ಹೋಗಿದ್ದರು. ನಿಮಗೆ ಮಹಾರಾಷ್ಟ್ರದಲ್ಲಿ ಬಹಳಷ್ಟು ಸ್ಟ್ರಾಂಗ್ ಆಗಿರುವಂತಹ ಬಾಲ್ ಠಾಕ್ರೆಯ ಶಿವಸೇನೆ, ಅದಕ್ಕೆ ಪ್ರಮೋದ್ ಮುತಾಲಿಕ್ ಅವರು ಸೇರಿದಾಗ ಇಲ್ಲಿ ಒಂದು ತಂಡ ಕೂಡ ಶಿವಸೇನೆಯಲ್ಲಿ ಕೆಲಸ ಮಾಡಿತ್ತು. ಆ ಸಂದರ್ಭದಲ್ಲಿ ಮತ್ತೆ ಮಹಾರಾಷ್ಟ್ರ ಕರ್ನಾಟಕದ ಗಡಿ ವಿವಾದ ಬರ್ತದೆ, ನಮ್ಗೆ ಅದು ಸಮಸ್ಯೆ ಆಗ್ತದೆ, ಹಿಂದುತ್ವದ ಸಂಘಟನೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವ ಕಾರಣಕ್ಕೋಸ್ಕರ ಪ್ರಮೋದ್ ಮುತಾಲಿಕ್ ಅವರು ಖುದ್ದು ಬಾಲ್ ಠಾಕ್ರೆ ಅವರ ಮನೆಗೆ ಹೋಗಿ, ಬಾಂಬೆಗೆ ಹೋಗಿ ಅಲ್ಲಿ ಹೇಳಿ ಬರ್ತಾರೆ, ನಾನು ಶಿವಸೇನೆಯಿಂದ ಹೊರಗೆ ಬರ್ತೇನೆ, ಹಿಂದೂ ಸಂಘಟನೆಯಲ್ಲಿ ಇರ್ತೇನೆ ಅಂತ. ಇದು ತುಂಬಾ ಜನರಿಗೆ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಕೂಡ ಅರುಣಕುಮಾರ್ ಪುತ್ತಿಲ ಇದ್ರು, ಬಜರಂಗದಲ್ಲಿ ಇದ್ರು, ಆ ನಂತರ ಶಿವಸೇನೆಗೆ ಹೋದ್ರು. ಆ ನಂತರ ಅವರು ಶ್ರೀರಾಮ ಸೇನೆ ಕಟ್ಟಿದ್ದು. ಈ ಸಂಘ ಪರಿವಾರ ಅನ್ನುವ ಚೌಕಟ್ಟಲ್ಲಿ ಏನು 40 ಹಿಂದೂ ಸಂಘಟನೆಗಳು ಬರ್ತದೆ, ರಾಷ್ಟ್ರೀಯ ಸೇವಕ ಸಮಿತಿ ಇರ್ತದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರ್ತದೆ, BMS ಇರ್ತದೆ, ABVP ಇರ್ತದೆ, ಬಜರಂಗದಲ್ಲಿ ಇರ್ತದೆ ಅಂತ 40ಕ್ಕಿಂತ ಅಧಿಕ ಸಂಘಟನೆಗಳಿದೆ. ಆದ್ರೆ ನಾವು ಹೇಳುವಾಗ ಎಲ್ಲರೂ ಒಂದು ಹೇಳ್ತಾರೆ BJP ಅದರಲ್ಲಿ ಬರ್ತದೆ ಅಂತ. ವಾಸ್ತವಾಂಶವಾಗಿ ಸಂಘ ಪರಿವಾರ ಅಂತ ಹೇಳುವಾಗ BJP ಅದರಲ್ಲಿ ಬರುವುದಿಲ್ಲ. ಬೇರೆ ಬೇರೆ ಸಂಘಟನೆಯಲ್ಲಿ ಕೆಲಸ ಮಾಡಲಿಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ಸಂಘಟನೆಗಳು ಸಂಘ ಪರಿವಾರದಲ್ಲಿ ಇದೆ. ಆದ್ರೆ RSS ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಕಾಲಕಾಲಕ್ಕೆ ಸಂಬಂಧಪಟ್ಟಾಗೆ ಏನಾದ್ರೂ ನಮ್ಮ ಸಿದ್ಧಾಂತವನ್ನು ಒಪ್ಪುವಂತ ರಾಜಕೀಯ ಪಕ್ಷಕ್ಕೆ ಮಾರ್ಗದರ್ಶನ ಕೊಡುವ ಕೆಲಸವನ್ನು ಮಾಡ್ತದೆ, ಬೆಂಬಲ ಕೊಡುವಂತ. BJP ಅವರು ಕೂಡ ಹಾಗೆ, ಅವರಿಗೆ ಏನಾದ್ರೂ ತೊಂದರೆಗಳು ಬಂದಾಗ, ಅವರ ನಾಯಕತ್ವದ ಗೊಂದಲಗಳು ಉಂಟಾದಾಗ ಅವರು RSS ನವರೊಟ್ಟಿಗೆ ಹೋಗಿ ಸಲಹೆ ಸಹಕಾರ ಕೇಳ್ತಾರೆ ಅಂತ ಬಿಟ್ರೆ, ಸಂಘ ಪರಿವಾರದ ಅಂಗಸಂಸ್ಥೆಯಲ್ಲಿ BJP ಬರುವುದಿಲ್ಲ. ಆದ್ರೆ ಇವತ್ತು ಹೇಳುವಾಗ ಮಟ್ಟಿಗೆ ಸಂಘ ಪರಿವಾರ ಅಂತ ಹೇಳಿದ್ರೆ ಅದು BJP ಕೂಡ ಬಂತು ಅನ್ನುವಂತ ಧೋರಣೆ. ನಾನೀಗ ಹೇಳಿದಾಗೆ ಶಿವಸೇನೆಯನ್ನ ಬಿಟ್ಟು ಶ್ರೀರಾಮ ಸೇನೆ ಪ್ರಾರಂಭ ಮಾಡಿದಾಗ ಅವರು ಎಲ್ಲರೂ ಆ ಸಂಘಟನೆಯವರು BJPಗೆ ವಿರುದ್ಧವೇ ಇದ್ದದ್ದು. ಅಂದ್ರೆ ಶಿವಸೇನೆ ಅನ್ನೋದು ಸಂಘ ಪರಿವಾರದಲ್ಲ, ಅದು ಪ್ರಮೋದ್ ಮುತಾಲಿಕ್ ಅವ್ರದ್ದು, ಬೇರೆಯವರ ಕೈಯಲ್ಲಿ ಇತ್ತದು. ಆನಂತರ ಪ್ರಮೋದ್ ಮುತಾಲಿಕ್ ಅವರನ್ನು ಮಾಡಿದ್ರು. ದಕ್ಷಿಣ ಕನ್ನಡ ಭಾಗ, ಉಡುಪಿ ಭಾಗದಲ್ಲಿ ಬಹಳಷ್ಟು ಸ್ಟ್ರಾಂಗ್ ಆಗಿ ಬಜರಂಗ ದಳವನ್ನು ಸಂಘಟನೆ ಮಾಡಿದಂತ ಪ್ರಮೋದ್ ಮುತಾಲಿಕ್ ಅವರು ಶಿವಸೇನೆಗೆ ಹೋಗ್ತಾರೆ. ಅನಿವಾರ್ಯವಾಗಿ ಈ ಭಾಗದಲ್ಲಿ ಅರುಣಕುಮಾರ್ ಪುತ್ತಿಲ್ ಹೋಗ್ತಾರೆ. ಅರುಣಕುಮಾರ್ ಪುತ್ತಿಲ್ರವರಿಗೆ ಶಿವಸೇನೆಯ ಜವಾಬ್ದಾರಿಯನ್ನೆಲ್ಲ ಕೊಟ್ಟಿರುವಂತದ್ದು ಪ್ರವೀಣ್ ವಾಲ್ಕೆ ಅವರು, ಪ್ರಮೋದ್ ಮುತಾಲಿಕ್ ಅವರು. ಅದೇ ಸಂದರ್ಭದಲ್ಲಿ ಪ್ರಾರಂಭ ಆಗಿರುವುದು ಪುತ್ತೂರಿನಲ್ಲಿ ಈ ಮುಸುಗಿನ ಗುದ್ದಾಟ ಅನ್ನುವಂಥದ್ದು. ಇವತ್ತು ಅರುಣಕುಮಾರ್ ಪುತ್ತಿಲನಿಗೆ ಹೇಗೆ BJP ಕಚೇರಿಗೆ ಪ್ರವೇಶ ಇಲ್ವಾ, ಇದು ಮೊದಲಿಂದಲೇ ಇದೆ. ಯಾಕಂತ ಹೇಳಿದ್ರೆ ಪುತ್ತೂರಿನಲ್ಲಿ ಅಕ್ಷತಾ ಕೊಲೆ ಪ್ರಕರಣ ಆಯ್ತು ಸಾಲ್ಮರದಲ್ಲಿ. ಆ ಸಂದರ್ಭದಲ್ಲಿ ಅವರು ಪುತ್ತೂರು ಬಂದ್ ಮಾಡಿದ್ರು. ಆಗ ಪುತ್ತಿಲನ ಮೇಲೆ ಇದ್ದ ಎಲ್ಲಾ ಕೇಸ್ ಹಾಕ್ಲಿಕ್ಕೆ, ಅಲ್ಲಿ ಗೊಂದಲ ಆಗ್ಲಿಕ್ಕೆಲ್ಲ ರಾಜಕೀಯ ಪಕ್ಷದವರೇ ಕಾರಣ. ಆ ನಂತರ ಶನಿ ಪೂಜೆ ಆಯ್ತು ಮಾಲಿಂಗೇಶ್ವರ ದೇವಸ್ಥಾನ ಗದ್ದೆಯಲ್ಲಿ. ಆ ಶನಿ ಪೂಜೆಗೆ ವಿರೋಧ ಮಾಡ್ತಾರೆ, ಅದಕ್ಕೆ ತೊಂದರೆ ಮಾಡ್ತಾರೆ ಅಂತ ಹೇಳಿ ಸಂಘರ್ಷ ಉಂಟಾದ್ದು. ಅರುಣಕುಮಾರ್ ಪುತ್ತಿಲ ಆರೋಪ ಮಾಡಿದ್ದು ಕೂಡ BJP ಅವರ ಮೇಲೆ. BJP ಅವರು ಅದು ಸರಿಯಲ್ಲ ಅರುಣಕುಮಾರ್ ಪುತ್ತಿಲ ನಡೆ ಅಂತ ಹೇಳಿ ಅರುಣ್ ಪುತ್ತಿಲರ ಮೇಲೆ ವಾಕ್ಸಮರ ಮಾಡಿದ್ರು. ಆ ಸಂದರ್ಭದಲ್ಲಿ ಕೂಡ ಪರ ವಿರೋಧ ಕೇಸುಗಳು ನಡೆದಿದೆ. ಡಾಕ್ಟರ್ ಹರ್ಷ ಅವರು ಪುತ್ತೂರು ASP ಆಗಿದ್ರು. ಆ ಸಂದರ್ಭದಲ್ಲಿ ಅಕ್ಷತಾ ಕೊಲೆ ಪ್ರಕರಣ ಆದಾಗ ಆ ಹೋರಾಟದಲ್ಲಿ ಡಾಕ್ಟರ್ ಹರ್ಷ ಅವರು ASP ಅವರು ಪುತ್ತಿಲ ಪರಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಅಂದ್ರೆ ಏನೊಂದು ಹೋರಾಟ ಮಾಡ್ತಾ ಇದ್ದಾರೆ ಹಾಗೆ ಅಂತೇಳಿ. ಶನಿ ಪೂಜೆಗೆ ಬಂದಾಗ ವಾಪಸ್ ಗೊಂದಲ ಆಯ್ತು, ಲಾಠಿ ಚಾರ್ಜ್ ಆಯ್ತು, 10,000 ಮಂದಿ ಬಳ್ಳಾರಿ ಜೈಲಿಗೆ ಹೋದ್ರು. ಅರುಣಕುಮಾರ್ ಪುತ್ತಿಲ ಅವರ ನೇತೃತ್ವದಲ್ಲಿ ಇದ್ದಂತ ತುಂಬಾ ಜನರು ತಲೆಮರೆಸಿಕೊಂಡಿದ್ರು. ಅಂತ ಘಟನೆಗಳು ನಡೆದಿದೆ. ಶ್ರೀರಾಮ ಸೇನೆಯಲ್ಲಿ ಬಂದ ನಂತರ ಕೂಡ ಅವರು ನೇರವಾಗಿ ಹಿಂದೂ ಸಂಘಟನೆ, ಹಿಂದೂ ಸಂಘ ಪರಿವಾರದ ವಿರುದ್ಧ ಇರುವಂತವ್ರು ಅನ್ನುವಂತ ಒಂದು ಸಂದೇಶ ಇತ್ತು ಆಗ್ಲೂ. ಆ ನಂತರ ಅದೆಲ್ಲ ನಿಂತಿತ್ತು. ಶ್ರೀರಾಮ ಸೇನೆ ತಟಸ್ಥ ಆಯಿತು. ಪ್ರಮೋದ್ ಮುತಾಲಿಕ್ರ ನೇತೃತ್ವದಲ್ಲಿ ಬೇರೆ ಬೇರೆ ಕಡೆ ಇದ್ರು ಕೂಡ ಅರುಣಕುಮಾರ್ ಪುತ್ತಿಲ ಅದರಿಂದ ಹೊರಗೆ ಬಂದರು. ಆ ನಂತರ ಅವರನ್ನು ಪಕ್ಷಕ್ಕೆ ಚುನಾವಣೆ ಬಂದಾಗ ಅವರ ಮನೆಗೆ ಹೋಗಿ DV ಸದಾನಂದ ಗೌಡ್ರು ಎಲ್ಲ ಕರ್ಕೊಂಡು ಬರುವಂತ ಪ್ರಯತ್ನ ಮಾಡಿದ್ರು. ಅವರನ್ನು ಕರ್ಕೊಂಡು ಬಂದ್ರು. ಅರುಣಕುಮಾರ್ ಪುತ್ತಿಲ BJPಯಲ್ಲಿ ಕೆಲಸ ಮಾಡಿದ್ರು. ಹಾಗಂತ 2008ರ ಚುನಾವಣೆಯಲ್ಲಿ ವಾಪಸ್ ಅರುಣಕುಮಾರ್ ಪುತ್ತಿಲ ಅವರು BJP ವಿರುದ್ಧ ಹೋದ್ರು. ಶಕುಂತಲಾ ಶೆಟ್ಟಿ ಅವರಿಗೆ BJPಯಿಂದ ಟಿಕೆಟ್ ಇಲ್ಲ ಅಂತ ಹೇಳುವಾಗ ಸ್ವಾಭಿಮಾನಿಯಾಗಿ ನಾನು ಸ್ಪರ್ಧಿಸ್ತೇನೆ ಅಂತೇಳಿ ಉರಿಮಜಲ್ ರಾಮಭಟ್ರು ಮಾಜಿ ಶಾಸಕರು, ವಿಧಾನ ಪರಿಷತ್ನ ಮಾಜಿ ಸದಸ್ಯರು ಅಣ್ಣಾ ವಿನಯ ಚಂದ್ರರೊಟ್ಟಿಗೆ ಹೋರಾಟ ಮಾಡಿದಾಗ ಶಕುಂತಲಾ ಶೆಟ್ಟಿ ಅವರು ಯುವ ನಾಯಕರ ನೇತೃತ್ವವನ್ನು ವಹಿಸಿದ್ದೆ ಅರುಣಕುಮಾರ್ ಪುತ್ತಿಲ. ಭಾರತೀಯ ಜನತಾ ಪಕ್ಷದ ನಾಯಕರ ಮೇಲೆ ವಾಗ್ದಾಳಿ ಮಾಡಿದ್ದು, ಅಷ್ಟು ಯುವಕರನ್ನು ಸೆಳೆದದ್ದು, ಸಂಘಟನೆ ಮಾಡಿದ್ದು, ಭಾಷಣ ಮಾಡಿದ್ರಲ್ಲಿ ಅರುಣಕುಮಾರ್ ಪುತ್ತಿಲ ಕೂಡ ಒಬ್ಬ ಮುಂಚೂಣಿಯ ನಾಯಕರಾಗಿದ್ರು. ವಿಶೇಷ ಅಂತ ಹೇಳಿದ್ರೆ ಈಗ ಸಂಘ ಪರಿವಾರದ ನಾನು ಆಗ ಹೇಳಿದೆ ಯು ಪೋಪರ್ ಅವರು ಒಳ್ಳೆ ಸಂಘಟಕರು. ಅವರು ಕೂಡ ಆ ಸಂದರ್ಭದಲ್ಲಿ BJP ನಾಯಕರ ವಿರುದ್ಧ ಮುನಿಸಿಕೊಂಡಿದ್ರು. ಅವರು ಶಕ್ವಕ್ಕನ ಪರ ಇದ್ರು, ಶಕುಂತಲಾ ಶೆಟ್ಟಿ ಪರ ಇದ್ರು ಅವರು. ಆ ನಂತರ ವಾಪಸ್ ಅದು ಸಂಘ ಪರಿವಾರದಲ್ಲಿ ಮಾತುಕತೆಗಳೆಲ್ಲ ಆಯ್ತು. ಉರಿಮಾಜಲ್ ರಾಮಭಟ್ರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು. ಅದು ರಾಷ್ಟ್ರ ಮಟ್ಟದ ನಾಯಕರವರೆಗೆ LK ಅಡ್ವಾಣಿ ವಾಜಪೇಯಿ ಅವರ ತನಕ ಕೂಡ ತಲುಪಿತದು. ಅಲ್ಲಿ ಆ ಸಂದರ್ಭದಲ್ಲಿ DV ಸದಾನಂದ ಗೌಡರನ್ನ ಪ್ರಶ್ನೆ ಮಾಡುವಂತ ಕೆಲಸಗಳಾಯ್ತು. ಪುತ್ತೂರಿನಲ್ಲಿ ಯಾಕೆ ಗೊಂದಲ ಆಯ್ತು, ಅಥವಾ ಅಭ್ಯರ್ಥಿಯನ್ನು ಚೇಂಜ್ ಮಾಡಿ. ಆಗ ಡಾಕ್ಟರ್ MK ಪ್ರಸಾದ್ ಅವರ ಪತ್ನಿ ಮಲ್ಲಿಕಾ ಪ್ರಸಾದ್ ಅವರು BJP ಅಭ್ಯರ್ಥಿ ಆಗಿದ್ರು, ಗೆದ್ರು ಕೂಡ. ಗೆಲ್ಲಿಕ್ಕೆ ಒಂದು BJP ಅನ್ನೋದು ಒಂದು ಕಾರಣ ಆದ್ರೆ, ಎರಡನೇದಾಗಿ ಡಾಕ್ಟರ್ MK ಪ್ರಸಾದ್ ಅವರ ಒಂದು ಒಳ್ಳೆ ಹೆಸರು, ಅವರ ಒಂದು ಸಂಘಟನೆಗೆ ಮಾಡಿದಂತ ಒಂದು ತ್ಯಾಗ, ಅವರ ಹೋರಾಟ, ಅದೆಲ್ಲ ಆ ಟೈಮಲ್ಲಿ ಒಂದು ಸ್ವಲ್ಪ ಫಲಪ್ರದ ಆಯ್ತು. ಮಲ್ಲಿಕಾ ಪ್ರಸಾದ್ ಗೆದ್ರು. ಆ ನಂತರ ಮಾತುಕತೆ ಆದಾಗ ಅರುಣ ಪುತ್ತಿಲರನ್ನು ವಾಪಸ್ ಕರ್ಕೊಳ್ಳುವಂತ ಪ್ರಯತ್ನ ಆದ್ರೂ ಕೂಡ ವಾಪಸ್ ಅವರಿಗೆ ಯಾವುದೇ ಜವಾಬ್ದಾರಿ ಕೊಡ್ಲಿಲ್ಲ, ಪಾರ್ಟಿಯಲ್ಲಿ ಕೊಡ್ಲಿಲ್ಲ,
ಸಂಘಟನೆಯಲ್ಲಿ ಕೊಡಲಿಲ್ಲ. ಅವರೊಬ್ಬ ಕಾರ್ಯಕರ್ತರ ಪರವಾಗಿರುವ ಒಬ್ಬ ಹೋರಾಟಗಾರ. ಮೊನ್ನೆ ವಿಧಾನಸಭೆ ಎಲೆಕ್ಷನ್ಗೆ ಬಂದಾಗ ಇದೇ ಚಟುವಟಿಕೆಗಳು ಮುಂದುವರೆದದ್ದು. ಯಾರದೇ ಹೆಸರು ಬಂದಾಗ ಅಶೋಕ್ ಕುಮಾರ್ ಅವ್ರದ್ದು ಹೆಸರು ಬಂದಿತ್ತು ಬಿಜೆಪಿಯಲ್ಲಿ ಹಿಂದೆ, ಕಿಶೋರ್ ಬೊಟ್ಟೇಡಿ ಅವ್ರದ್ದು ಬಂದಿತ್ತು, ಸಂಜಯ್ ಮಠಂದೂರದ್ದು ಒಮ್ಮೆ ಅವರು ಸೋತರು. ಸಂಜಯ್ ಮಠಂದೂರು ಫಸ್ಟ್ ಟೈಮ್ ಸ್ಪರ್ಧೆ ಮಾಡಿ ಚಕ್ವಕ್ಕನಿದ್ರು. ಅದಕ್ಕೆ ಮುಂಚಿನ ಚುನಾವಣೆಯಲ್ಲಿ ಕೂಡ ಮಠಂದೂರ್ನ ಹೆಸರಿತ್ತು. ಆದ್ರೆ ಎಲ್ಲಾ ಸಂದರ್ಭದಲ್ಲಿ ಹೆಸರು ಬರ್ತದೆ ಅರುಣ್ ಪುತ್ತಿಲರದು, ಅದು ಹೈಕಮಾಂಡಿಗೆ ಹೋಗುದಿಲ್ಲ. ಈಗ ಇವತ್ತು ನೀವು ನೋಡಿದ್ರೆ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರರೊಟ್ಟಿಗೆ ಅರುಣ್ ಕುಮಾರ್ ಪುತ್ತಿಲ ಚೆನ್ನಾಗಿದ್ದಾರೆ, ಜಿಲ್ಲಾ ಮಟ್ಟದ ನಾಯಕರೊಟ್ಟಿಗೆ ಚೆನ್ನಾಗಿದ್ದಾರೆ. ಅವರಿಗೆ ಪಕ್ಷದ ಜವಾಬ್ದಾರಿ ಕೊಡುವುದಿಲ್ಲ. ಯಾಕಂತ ಹೇಳಿದ್ರೆ ಅದು ಪುತ್ತೂರಿನಲ್ಲಿ ಅದನ್ನೊಂದು ನೋಡಿಕೊಳ್ಳುವಂತ ವ್ಯವಸ್ಥೆ, ಒಂದು ಕೋರ್ ಕಮಿಟಿಯಾಗಿ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರದು ಅಂತ ಹೇಳಿ ಚರ್ಚೆ ಮಾಡಿ ನಿರ್ಣಯ ಮಾಡುವಂತ ಒಂದು ಸ್ಟ್ರಾಂಗ್ ತಂಡ ಇದೆ. ಅವರ ತಂಡದವರಿಗೆ ಕೂಡ ಕೊಟ್ಟಿದ್ದಾರೆ. ಅಲ್ಲ, ಅದು ರಾಜಕೀಯವಾದ ಒಂದು ನಡೆ. ಅರುಣ್ ಕುಮಾರ್ ಪುತ್ತಿಲರಿಗೆ ಜಿಲ್ಲಾ ಉಪಾಧ್ಯಕ್ಷ ಕೊಡ್ತೇವೆ ಅಂತ ಹೇಳುದು, ಅಥವಾ ರಾಜ್ಯದಲ್ಲಿ ಕಾರ್ಯದರ್ಶಿ ಕೊಡ್ತೇವೆ ಅಂತ ಹೇಳುದು, ಹಾಗಂತ ಅವರಿಗೆ ಜವಾಬ್ದಾರಿ ಕೊಟ್ಟಿಲ್ಲ. ಅವರ ಎಡಬಲದಲ್ಲಿದ್ದವರಿಗೆಲ್ಲ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಕೊಟ್ಟಿದ್ದಾರೆ. ಅದರ ಮುಂದುವರೆದ ಭಾಗ ಈಗ ಮೊನ್ನೆ ಪ್ರಾರಂಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಇವರು ಸಂಘಟನೆ ಒಟ್ಟಿಗೆ ಸೇರ್ತಾರೆ, ಬಿಜೆಪಿ ಒಟ್ಟಿಗೆ ಇರ್ತಾರೆ ಅಂತ ಇತ್ತಲ್ಲ, ಆ ಸಂದರ್ಭದಲ್ಲಿ ಅಮಿತ್ ಶಾ ಪುತ್ತೂರಿಗೆ ಬಂದರು. ಕೇಂದ್ರ ಸಚಿವರು ಮತ್ತೆ ಸಹಕಾರಿ ಸಚಿವರು ಪುತ್ತೂರಿಗೆ ಬಂದಾಗ ಅರುಣ್ ಕುಮಾರ್ ಪುತ್ತಿಲರವರ ನೇತೃತ್ವದಲ್ಲಿ ಅಲ್ಲಲ್ಲಿ ಬ್ಯಾನರ್ ಬಿತ್ತು, ದೊಡ್ಡ ಮಟ್ಟದ ಬ್ಯಾನರ್ಗಳು ರಾರಾಜಿಸ್ತಾ ಇತ್ತು. ಪತ್ರಿಕೆ ಅವರು ಕೇಳಿದ್ರು ಸಂಜಯ್ ಮಠಂದ್ರ ಹತ್ರ, ಶಾಸಕರ ಹತ್ರ, ಈಗ ಅಮಿತ್ ಶಾ ಬರುವಾಗೆಲ್ಲ ಅಲ್ಲಿ ಬ್ಯಾನರ್ ಬೀಳ್ತಾ ಉಂಟು ಅಂತ. ಅವರು ಹೇಳಿದ್ರು, ನಾವು ಮಳೆ ಬರುವಾಗ ಅನಬೆಗಳು ಹುಟ್ಟುವಾಗೆ ಆಗಿದೆ ಅಂತೇಳಿ. ಅದೇ ಒಂದು ಶಬ್ದ ಇಡೀ ರಾಜಕೀಯದ ಬೆಳವಣಿಗೆಯನ್ನೇ ಬದಲಾವಣೆ ಮಾಡುವತ್ತ ಹೋಯ್ತದು. ಆ ಅನಬೆ ಅನ್ನುವ ಶಬ್ದ ಸಂಜಯ್ ಮಠಂದ್ರು ಉದ್ದೇಶಪೂರ್ವಕವಾಗಿ ಹೇಳಿದ್ರು, ಆ ತಮಾಷೆಯಾಗಿ ಹೇಳಿದ್ರು ಅನ್ನೋದು ಬೇರೆ. ಆದ್ರೆ ಅದೇ ಒಂದು ವಿಷಯ ಆಯ್ತು. ಆ ನಂತರ ಏನಾಯ್ತು ಅಂತ ಹೇಳಿದ್ರೆ, ಬೇರೆ ಬೇರೆ ಕಾರಣಕ್ಕೆ ಸಂಜಯ್ ಮಠಂದ್ರು ಅವರಿಗೆ ಟಿಕೆಟ್ ತಪ್ಪಿತು. ಕಾಂಗ್ರೆಸ್ನವರು ಅಶೋಕ್ ರೈ ಅವರನ್ನ ಅಭ್ಯರ್ಥಿ ಅಂತ ಅನೌನ್ಸ್ ಮಾಡಿದ್ರು. ಆ ಸಂದರ್ಭದಲ್ಲಿ ಒಬ್ಬ ಬಲಿಷ್ಠ ನಾಯಕ ಯಾರಾದ್ರೂ ಬರ್ತಾರೆ ಅಂತ ಇತ್ತು ಬಿಜೆಪಿ ಅಭ್ಯರ್ಥಿಯಾಗಿ. ಒಂದು ಸಂಜಯ್ ಮಠಂದೂರ್ ಅವರಿಗೆ ಟಿಕೆಟ್ ಕೊಡ್ತಾರೆ ಮತ್ತೊಮ್ಮೆ ಸ್ಪರ್ಧಿಸಲಿಕ್ಕೆ. ಹೇಗೂ ಹಾಲಿ ಶಾಸಕರು ಸಿಟ್ಟಿಂಗ್ MLA-ಗಳಿಗೆ ಟಿಕೆಟ್ ನಿರಾಕರಣೆ ಮಾಡುವಂತ ಪದ್ಧತಿ ಕಡಿಮೆ, ಕೊಡ್ತಾರೆ ಅಂತ ಇತ್ತು, ಕೊಡ್ಲಿಲ್ಲ. ಈಗ MLC ಆಗಿ ಸ್ಪರ್ಧೆ ಮಾಡಿ ಬಹುತೇಕ ಗೆಲ್ಲುವ ವಿಶ್ವಾಸದಲ್ಲಿರುವಂತ ಕಿಶೋರ್ ಕುಮಾರ್ ಪುತ್ತೂರ್ ಅವರ ಹೆಸರು ಕೂಡ ಇತ್ತು. ಅವರ ಇಬ್ಬರು ಹೆಸರು ಬರ್ತಾ ಇದ್ರು. ಅರುಣ್ ಕುಮಾರ್ ಪುತ್ತಿಲರವರ ಬಂಡ ಇರ್ತಿರ್ಲಿಲ್ಲ. ಬಂಡ ಇದ್ರು ಅದು ಈ ಮಟ್ಟಕ್ಕೆ ಅವರ ವೇವ್ 62,000 ಓಟ್ ತಗೊಳ್ಳುವಷ್ಟು ನಡೀತಿರ್ಲಿಲ್ಲ. ಆದ್ರೆ ಬಿಜೆಪಿಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಈಚೆಯಿಂದ ಅಶೋಕ್ ರೈ ಒಬ್ಬ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ಇಂದ, ಬಿಜೆಪಿಯಿಂದ ಆಶಾ ತಿಮ್ಮಪ್ಪ ಅಂತ ಬಂದ ಕೂಡಲೇ ಅರುಣ್ ಕುಮಾರ್ ಪುತ್ತಿಲರವರ ಒಂದು ಸ್ಪರ್ಧೆಗೆ ಅದು ಅವಕಾಶ ಆಯಿತು. ಅವರಿಗೆ ದೊಡ್ಡ ದೊಡ್ಡ ನಾಯಕರು ಸಹಕಾರ ಮಾಡಿದ್ರು. ಡಾಕ್ಟರ್ ಸುರೇಶ್ ಪುತ್ರಯರ್ ಅಂತವ್ರು ಮಾಡಿದ್ರು, ಡಾಕ್ಟರ್ JC ಅಡಿಗರ್ ಅಂತವ್ರು ಸಪೋರ್ಟ್ ಮಾಡಿದ್ರು, ನಮ್ಮ ಶ್ರೀಕೃಷ್ಣ ಉಪಾಧ್ಯಾಯರ್ ಅಂತವ್ರು ಮಾಡಿದ್ರು, ಭಾಸ್ಕರಾಚಾರ್ಯಿಂದಾರು ಅಂತ ಹೇಳಿದ್ರೆ ಒಂದು ಅವ್ರು ಪ್ರಾರಂಭದಿಂದಲೇ ಪುತ್ತಿಲನ ಅವರೊಟ್ಟಿಗೆ ಒಂದಿರುವಂತವ್ರು, ಅವರ ಒಡನಾಟ, ಅಲ್ಲಿ ಅವರ ಶಿಕ್ಷಣ ಸಂಸ್ಥೆ, ಒಂದು ಊರು ಅಲ್ಲಿ ಇದ್ದು, ಅದು ಶ್ರೀರಾಮ ಸೇನೆ ಸಂದರ್ಭದಲ್ಲಿ ಕೂಡ ಭಾಸ್ಕರಾಚಾರ್ಯ ಅವರೊಟ್ಟಿಗೆ ಇದ್ರು, ಅರುಣ್ ಪುತ್ತಿಲನೊಟ್ಟಿಗೆ ಇದ್ರು. ಆದ್ರೆ ಇತ್ತೀಚೆಗಿನ ಅದು ಬೆಳವಣಿಗೆ. ಆದ್ರೆ ಅದನ್ನು ಸರಿ ಮಾಡ್ಬೇಕನ್ನುವಂಥದ್ದು ರಾಜ್ಯ ಮಟ್ಟದಲ್ಲಿ ಆಗಿದೆ. ಯಾವುದೇ ಷರತ್ತು ಹಾಕದೆ ಬರಬೇಕು ಅಂತೇಳಿ ಅರುಣ್ ಕುಮಾರ್ ಪುತ್ತಿಲರವರಿಗೆ ಧ್ವಜ ಕೊಟ್ಟು ಸೇರ್ಪಡೆ ಮಾಡಿ ಆಗಿದೆ. ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ ಒಂದು ಬಿಜೆಪಿ ಆಫೀಸ್ನಲ್ಲಿ ಚರ್ಚೆ ಮಾಡಿ ಆಗಿದೆ. ಆ ಸಂದರ್ಭದಲ್ಲಿ ಕೂಡ ಅಲ್ಲಿ ಒಳಗೆ ಚಕಮಕಿ ಆಗಿದೆ, ವೈಕೈ ಆಗುವಂತ ಹಂತ ಇತ್ತು. ಪರಸ್ಪರ ಚೇರ್ಗಳನ್ನು ಬಿಸಾಡಿಕೊಂಡಿದ್ದಾರೆ ಅಂತ ಮಾಹಿತಿ ಉಂಟು. ಅದಲ್ಲ ಅಂತ ಪಕ್ಷದವರು ಹೇಳ್ತಾರೆ, ಗೊತ್ತಿಲ್ಲ. ಮಾಧ್ಯಮದ ಯಾರು ಒಳಗೆ ಇರ್ಲಿಲ್ಲ, ಅವರ ನಾಯಕರು ಇದ್ದದ್ದು, ಅವರ ಕಾರ್ಯಕರ್ತರು ಇದ್ದದ್ದು ಗೊತ್ತಿಲ್ಲ. ಆದ್ರೆ ಪುತ್ತಿಲನ ಬಗ್ಗೆಯೇ ಚರ್ಚೆ ಆದ್ದು. ವಾಪಸ್ ಅವ್ರನ್ನ ಕರೆಸ್ಕೊಳ್ಬೇಕು ಅಂತ ಚರ್ಚೆ ಆಯ್ತು. ಒಂದು ಸೀಟೇ ರಿಸರ್ವ್ ಬಿಟ್ರು, ಜಿಲ್ಲಾ ಉಪಾಧ್ಯಕ್ಷ ಸ್ಥಾನ. ಆನಂತರ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಿಜೆಪಿ ಏನು ನಾವು ಗ್ರಾಮಾಂತರ ಮಂಡಲ ಮತ್ತು ನಗರ ಮಂಡಲ ಅಂತ ಹೇಳ್ತೇವೆ, ಜಿಲ್ಲೆದ ಎಲ್ಲಾ ಪದಾಧಿಕಾರಿಗಳನ್ನು ಅನೌನ್ಸ್ ಮಾಡಿದ್ರು, ಪುತ್ತೂರಿದು ಮಾಡಲಿಲ್ಲ. ಹಾಗೆ ಎಲ್ರು ಹೇಳಿದ್ದು ಅರುಣ್ ಕುಮಾರ್ ಪುತ್ತಿಲನಿಗೆ ರಿಸರ್ವ್ ಅಂತ ಕೊಡ್ಲಿಲ್ಲ ಅಲ್ಲಿಯೂ. ಈ ರೀತಿಯ ಬೆಳವಣಿಗೆ ಅದು ಇವತ್ತಿನ ಘಟನೆಗೆ ಕೂಡ ಅದೇ ಕಾರಣ ಅಂತ ನಾವು ಹೇಳ್ಬೋದು. ಅದರ ಮುಂದುವರಿದ ಭಾಗ ಅದು. ಯಾಕಂತ ಹೇಳಿದ್ರೆ ಅದನ್ನು ಸರಿ ಮಾಡುವಂತ ವ್ಯವಸ್ಥೆಗಳು ಆಗ್ಲಿಲ್ಲ. ಈಗ ಇವತ್ತು ಅರುಣ್ ಕುಮಾರ್ ಪುತ್ತಿಲ ಹೋಗುವಾಗ ಅವ್ರು ಬರಬಾರ್ದು ಅಥವಾ ಅವ್ರು ಯಾಕೆ ಬಂದದ್ದು ಅಂತ ಪ್ರಶ್ನೆ ಮಾಡಿದಂತ ಯುವಕರು ಇದ್ದಾರಲ್ಲ, ಅವರು ಪುತ್ತಿಲನ ಸರಿಸಮಾನ ಆಗಿರುವಂತ ನಾಯಕರಲ್ಲ. ಖಂಡಿತ ಎಲ್ರು ಅದನ್ನೊಂದು ತಿಳ್ಕೊಳ್ಬೇಕು. ಅವರು ಒಂದು ಸಣ್ಣ ಪುಟ್ಟ ಒಂದು ಕಾರ್ಯಕರ್ತರು ಅಥವಾ ತಾಲೂಕು ಮಟ್ಟದಲ್ಲಿರುವಂತ ಒಂದು ಜವಾಬ್ದಾರಿ ಇರುವಂತ ಕೆಲವು ಹುಡುಗರು ಇದ್ದಾರೆ ಅದರಲ್ಲಿ. ಹಾಗಂತ ಅರುಣ್ ಕುಮಾರ್ ಪುತ್ತಿಲನ್ನು ಪ್ರಶ್ನೆ ಮಾಡುವಂತ ನಾಯಕರಲ್ಲ ಅವರು. ಅವ್ರು ಕೂಡ ಹೊರಗೆ ಸಿಕ್ಕಿದ್ರೆ ದಾನ ಅರುಣನ್ನ ಅಂತ ಹೇಳಿ ಕೂತು ಮಾತಾಡುವವರೇ, ಅವ್ರಿಗೇನು ದ್ವೇಷ ಇಲ್ಲ. ಆದ್ರೆ ಅಲ್ಲಿ ಒಂದು ಆ ಸೀನ್ ಕ್ರಿಯೇಟ್ ಆಗ್ಬೇಕಿದ್ರೆ ಅದ್ರ ಹಿಂದೆ ಒಂದು ವ್ಯವಸ್ಥೆಗಳು ಇರ್ತದೆ. ಅದನ್ನು ಸರಿ ಮಾಡ್ಬೇಕು ಅಂತ ಯು ಪೋಪರ್ ಅವರು ಹೇಳುದು. ಬಹುಶಃ ಬಳಿಕ ಕೂಡ ಅವರನ್ನ ಒಂದು ಮಾತನಾಡಿಸುವಂತ ಪ್ರಯತ್ನಗಳಾಗಿದೆ. ಈ ಒಂದು ಘಟನೆಯ ಬಗ್ಗೆ ಪ್ರತಿಕ್ರಿಯೆಗಳನ್ನು ಕೂಡ ಕೊಟ್ಟಿದ್ದಾರೆ. ಹಿರಿಯಂತ ಯು ಪೋಪ ಅವರು ಮಾತನಾಡಿದ್ದಾರೆ. ಅದೇ ರೀತಿ ಅರುಣ್ ಕುಮಾರ್ ಪುತ್ತಿಲ ಅವರು ಕೂಡ ಸುದ್ದಿಯ ಜೊತೆಗೆ ಮಾತನಾಡಿದ್ದಾರೆ. ಅದೇ ರೀತಿ ಮುರಳೀಕೃಷ್ಣ ಹಸನ್ತಡ್ಕ ಕೂಡ ಒಂದು ತಮ್ಮ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸುದ್ದಿಯ ಜೊತೆಗೆ ಅನ್ನುವಂಥದ್ದು. ಬಹುಶಃ ಈಗ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನ ಈಗ ನೋಡ್ಕೊಂಡು ಬರೋಣ. ಸೊ ಅವರ ಒಂದು ಪ್ರತಿಕ್ರಿಯೆ ಈಗ ನಿಮ್ಮ ಮುಂದೆ ಬರ್ತಾ ಇದೆ.
ಸರ್, ಇವತ್ತು ವಿಶ್ವ ಹಿಂದೂ ಪರಿಷತ್ನ ಹೊಸ ಕಾರ್ಯಾಲಯದ ಭೂಮಿ ಪೂಜೆ ಒಂದು ಕಾರ್ಯಕ್ರಮದ ಮಧ್ಯದಲ್ಲಿ ಅಲ್ಲಿ ಏನು ಕಾರ್ಯಕರ್ತರೊಳಗಡೆ ಒಂದಷ್ಟು ಮಾತಿನ ಚಕಮಕಿ ಆಯ್ತು ಅಂತ ನಮ್ಗೆ ಗೊತ್ತಾಯ್ತಲ್ಲಿ. ಒಂದಷ್ಟು ಮಾತುಕತೆಗಳಾಯ್ತು, ಜನರು ಗುಂಪುಗೂಡಿದ್ರು, ಕಾರ್ಯಕರ್ತರಲ್ಲಿ ಏನಾಯ್ತು ಸರ್ ಅಲ್ಲಿ ಘಟನೆ ನಿಮಗೆ ಗೊತ್ತಿಲ್ಲ? ನನಗೆ ತಿಳಿದ ಮಟ್ಟಿಗೆ ನಾನು ಅಲ್ಲಿ ಮೇಲೆ ಸ್ಟೇಜಲ್ಲಿದ್ದೆ ಇರುವಾಗ ಅಲ್ಲಿ ಅರುಣ ಪುತ್ತಲ್ನ ಕಾರು ಬಂತು, ಅದಕ್ಕೆ ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ಸುದ್ದಿ ಬಂತು. ಆಗ ನಾನು ಮತ್ತು ನಮ್ಮ ಕಾರ್ಯಾಧ್ಯಕ್ಷರು ಎಂ ಬಿ ಪುರಾಣಿಕರು ನಾವು ಅಲ್ಲಿಗೆ ಹೋದಾಗ ಅಲ್ಲಿ ಮಾತುಕತೆ ಆಗ್ತಾಯಿತ್ತು. ಆಗ ನಾನು ಅವರನ್ನೆಲ್ಲ ಬದಿಗೆ ಸರಿಸಿ ಅವರನ್ನು ಕರ್ಕೊಂಡು ಬಂದು ಒಳಗೆ ಕಳಿಸಿದ್ದೇನೆ. ಯಾಕಂದರೆ ನಮ್ಮ ಒಂದು ಕಾರ್ಯಕ್ರಮ ಆಗುವಾಗ ಯಾರೇ ಬರಲಿ, ಹಿಂದೂಗಳಲ್ಲಿ ಯಾರೇ ಬರಲಿ ಅವರಿಗೆ ನಾವು ಸ್ವಾಗತಿಸುವಂಥದ್ದು ನಮ್ಮ ಕ್ರಮ. ಅದು ಇವತ್ತಲ್ಲ, ಅದು ಮೊದಲಿಂದ. ನಮಗೆ ಯಾವುದೇ ರಾಜಕೀಯ ಇಲ್ಲ, ಯಾವ ಪಕ್ಷದವರೇ ಬರಲಿ. ಇವತ್ತು ಅಶೋಕ್ ಕುಮಾರ್ ರೈ ಅವರು ಬಂದರು, ಶಕುಂತಲಾ ಶೆಟ್ಟಿಯವರು ಬಂದರು, ಅವರು ನಾವು ಸ್ವಾಗತಿಸಲಿಲ್ವಾ? ಅದೇ ರೀತಿ ಅರುಣ ಪುತ್ತಿಲ ಬಂದಾಗ ನಾವು ಅವರನ್ನು ಬರುವಾಗ ನಮ್ಮ ಕಾರ್ಯಕರ್ತರು ತಡೆದಿದ್ದಾರೆ. ಅದು ತಡೆದ ತಪ್ಪು. ಈಗ ನನ್ನ ಮನಸ್ಸಿಗೆ ನನಗೆ ತುಂಬ ಬೇಸರ ಆಗಿದೆ. ಅವರು ಬಂದ ಒಬ್ಬರನ್ನು ಅಲ್ಲಿ ಇದು ಬರದಾಗೆ ಮಾಡುವಂಥ ವಿಷಯದಲ್ಲಿ ನನಗೆ ಬೇಸರ ಆಗಿದೆ. ನಾನು ಅದನ್ನು ವಿರೋಧಿಸ್ತೇನೆ. ಯಾಕಂದರೆ ಕಾರಣ ಅಂದರೆ ಅವ ನಮ್ಮನ್ನೆಲ್ಲ ಭಾರಿ ರೀತಿಯಲ್ಲಿ ವಾಟ್ಸಪ್ಪಲ್ಲಿ ಮತ್ತು ಇದರಲ್ಲೆಲ್ಲ ಆಗ್ತಾಯಿದೆ, ನಮ್ಮನ್ನು ದೂಷಿಸ್ತಾ ಇದೆ, ನಮಗೆ ಭಾಳ ವಿರೋಧ ಮಾಡ್ತಾ ಇದ್ದಾನೆ. ಆದ ಕಾರಣ ಅವ ಬರಬಾರ್ದು ಅಂತೇಳಿ ನಾನು ಅದಕ್ಕೆ ಅವರಿಗೆ ಒಂದು ಮಾತು ಹೇಳಿದ್ದೆ. ಮೊದಲು ಆಗದದ್ದು ಬಿಡಿ, ಅವ ಇವತ್ತು ಬಂದರೆ ಆ ರೀತಿಯಲ್ಲಿ ವಾಟ್ಸಪ್ಪಲ್ಲಿ ಹಾಕಿದರೆ ನಮ್ಮನ್ನು ದೂಷಿಸ್ತಾನೆ ಅಂತ ಹೇಳಿದರು. ಆಗ ನಾನು ಅವರಿಗೆ ಒಂದು ಮಾತು ಮೊನ್ನೆ ಹೇಳಿದ್ದೆ. ಅರುಣ ಪುತ್ತಿಲ ಅವನ ಸಂಗಡಿಗರು ಯಾರಾದರೂ ಬಂದು ಈ ಕಾರ್ಯಕ್ರಮ ನೋಡಿ ಹೋಗಿ ವಾಟ್ಸಪ್ಪಲ್ಲಿ ಅಥವಾ ಇದರಲ್ಲಿ ಹಾಕಿದರೆ ಅವನನ್ನು ಕರೆದು ನಾನು ಕೂಡಲೇ ಕೇಳ್ತೇನೆ, ನಿಮ್ಮ ಎದುರಲ್ಲಿ ಕೇಳ್ತೇನೆ. ನನಗೆ ಕೇಳುವಷ್ಟು ಅಧಿಕಾರ ನನಗುಂಟು. ಆದ ಕಾರಣ ನಾನು ಅವರದ್ದು ಕೇಳ್ತೇನೆ, ನೀವು ನನಗೆ ತೋರಿಸಿ ಅಂತ ಹೇಳಿದ್ದೇನೆ. ಅದಕ್ಕೆ ಅವರು ಒಪ್ಪಿದ್ದಾರೆ. ಅದ ನಂತರ ಅವರು ಈ ರೀತಿಯ ಇದು ಮಾಡಿದ್ದು ಸರಿಯಲ್ಲ ನನ್ನ ಭಾವನೆ. ನಾನು ಹೇಳಿದ್ದೇನೆ ಅವರಿಗೆ. ಈಗ ತಡೆಯೊಡ್ಡಿರುವಂಥದ್ದು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು. ಅದು ನಾನು ವಿಶ್ವ ಹಿಂದೂ ಪರಿಷತ್ತಿನ ಎಲ್ಲ ಕಾರ್ಯಕರ್ತರು ನಾನು ಹೇಳುವುದಿಲ್ಲ. ಅದರಲ್ಲಿ ನನಗೆ ಆ ಕಾರ್ಯಕರ್ತರು ಗುರುತು 4 ಜನ ಅಲ್ಲಿದ್ದ ಇರುವ ಬಿಟ್ಟರೆ ಅವರು ವಿಶ್ವ ಹಿಂದೂ ಪರಿಷತ್ತಿನ ಒಂದು ದೊಡ್ಡ ಸಕ್ರಿಯ ಕಾರ್ಯಕರ್ತರಲ್ಲ. ಆದರೆ ಅವರು ಹೇಳ್ತಾರೆ ನಾವು ಇದರದ್ದು ಇಲ್ಲಿ ನಗರದ ಕಾರ್ಯದರ್ಶಿ ಮತ್ತು ಇದು ಜಿಲ್ಲಾ ಉಪ ಕಾರ್ಯದರ್ಶಿ ನಗರದ ಯಾವ ಕಾರ್ಯದರ್ಶಿ ಆದರೂ ಕೂಡ ನಮ್ಮ ಕಾರ್ಯಕ್ರಮ ನಮ್ಮದು. ಆ ಕಾರ್ಯಕ್ರಮ ಹಾಳು ಮಾಡಿದರೆ ಅವರು ಅದು ತಪ್ಪಲ್ಲ ಅವ್ರದ್ದು. ಅದು ನನಗೆ ಬೇಸರ. ಯಾಕಂದರೆ ನಮ್ಮ ಕಾರ್ಯಕರ್ತನೇ ಆದರೂ ಕೂಡ ಒಬ್ಬ ನಮ್ಮ ಶತ್ರು ಬಂದರೂ ಕೂಡ ಅವನನ್ನು ನಾವು ಸ್ವಾಗತಿಸಬೇಕಾದ್ದು ನಮ್ಮ ಕರ್ತವ್ಯ. ಅವು ಹಿಂದೂ ಅಲ್ವಾ? ಹಿಂದೂ ಆದಾಗ ನಾವು ಅವರನ್ನು ಸ್ವಾಗತಿಸಬೇಕಿತ್ತು. ಅವರು ಅದನ್ನು ಮಾಡಿದ್ದು ನಾನು ಸರಿಯಲ್ಲ, ನಾನು ಅವರಿಗೆ ಹೇಳೋದು. ಈಗ ಇವತ್ತಿನ ಕಾರ್ಯಕ್ರಮಕ್ಕೆ ಅರುಣ ಪುತ್ತಿಲರವರನ್ನು ಕೂಡ ಆಹ್ವಾನಿಸಿ ನಾನೇ ಬರಲಿಕ್ಕೆ ಹೇಳಿದ್ದೇನೆ. ನನಗೆ ನಿನ್ನೆ ರಾತ್ರಿ ಫೋನಲ್ಲಿ ನಾನು ಬರಬೇಡ ಅಂತ ಯಾರನ್ನು ಹೇಳೋದಿಲ್ಲ ಹೇಳಿದ್ದೇನೆ. ಅದಕ್ಕೆ ನಾನು ಅವರಿಗೆ ಹೇಳಿದ್ದೇನೆ. ಭಾಸ್ಕರಾಚಾರ್ಯರಿಗೆ ಹೇಳಿದ್ದೇನೆ. ಹಾಗೆ ಡಾಕ್ಟರ್ ಪುತ್ತೂರಾಯರಿದ್ದರು, ಪುತ್ತೂರಾಯರವರ ಜನ ಅಲ್ವ, ಅವರಿಗೆ ಹೇಳಿದ್ದೇನೆ. ಎಲ್ಲರಿಗೂ ಹೇಳಿದ್ದೇನೆ. ನಾವು ಪುತ್ತೂರಿನಲ್ಲಿದ್ದಂಥ ಎಲ್ಲ ಪ್ರತಿಯೊಬ್ಬರಿಗೆ ಹೇಳಿದ್ದೇವೆ. ಸಂಘದವರಾಗಿರ್ಬೋದು, ಇತರರಾಗಿರ್ಬೋದು, BJP ಅವರಾಗಿರ್ಬೋದು, ಕಾಂಗ್ರೆಸ್ಸಿನವರಾಗಿರ್ಬೋದು, ಇವರಿಗೆ ಹೇಳಿದ್ದೇವೆ. ನಮ್ಮ ಈಶ್ವರ ಭಟ್ ಇದ್ದಾರಲ್ಲ ಪಡ್ನೂರು, ಅವರಿಗೂ ಕೂಡ ಇನ್ವಿಟೇಷನ್ ಕೊಟ್ಟಿದ್ದೇವೆ. ನಮಗೆ ಕಾಂಗ್ರೆಸ್ BJP ದಳ ಅಂತೇಳಿ ಇಲ್ಲ. ನಮಗೆ ಹಿಂದೂಗಳೆಲ್ಲ ಒಂದೇ. ನೀವು ಕಾಂಗ್ರೆಸ್ಸಲ್ಲಿ ನಿಮ್ಮನ್ನು ಕರೀತೇವೆ. ನಾವು ಮೊದಲು ಕರೆದಿದ್ದೇವೆ. ನಾವು ಯಾವುದೇ ಇದು ಕಾರ್ಯಕ್ರಮಕ್ಕೆ ನಾವು BJP ಕಾಂಗ್ರೆಸ್ ಎಲ್ಲರನ್ನೂ ಕರಿತೀವಿ. ನಾವು ಓಟ್ ಹಾಕುವಂಥದ್ದು ಅದು ಬೇರೆ. ಆದರೆ ನಮ್ಮ ಹಿಂದೂಗಳ ಸಂಘಟನೆ ಎಲ್ಲ ಹಿಂದೂಗಳೆಲ್ಲ ನಾವು ಒಂದೇ. ನಮಗೆ ರಾಜಕೀಯ ಇಲ್ಲ. ಯಾವುದೇ ರಾಜಕೀಯದ ಪಕ್ಷದವರು ಬಂದರೂ ಕೂಡ ನಮಗೆ ಅವರ ಸ್ವಾಗತ ಉಂಟು. ನಮ್ಮ ಹಿಂದುತ್ವದ ವಿಚಾರದಲ್ಲಿ ಅವರು ನಮಗೆ ಕೈ ಜೋಡಿಸಿದರೆ ನಾವು ಅವರು ನಮ್ಮೊಟ್ಟಿಗೆ ಸೇರಿದರೆ ನಾವು ಅವರಿಗೆ ಸ್ವಾಗತಿಸಲು ತಯಾರಿದ್ದೇವೆ. ಅದರಲ್ಲಿ ನಮ್ಮದು 2 ಮಾತಿಲ್ಲ. ಯಾಕಂದರೆ ಹಿಂದೂಗಳಾಗಿದ್ದವರು ಹಿಂದೂ ತತ್ವ ಸಿದ್ಧಾಂತಕ್ಕೆ ಯಾರು ಒಪ್ಪಿಕೊಂಡು ನಮ್ಮಲ್ಲಿಗೆ ಬರ್ತಾರೆ ಅವ್ರನ್ನ ಸ್ವಾಗತಿಸ್ತೇವೆ. ಸರ್, ಆ್ಯಕ್ಚುಲಿ ಈಗ ನೀವೊಬ್ಬರು ಹಿರಿಯರು, ಹಿಂದೂ ಸಂಘಟನೆಗಳಲ್ಲಿ ಅತ್ಯಂತ ಹಿರಿಯರು. ಈ ಒಂದು ಇವತ್ತಿನ ಏನು ಅಲ್ಲಿ ಆಗಿರುವಂಥ ಮಾತಿನ ಚಕಮಕಿ ಇದಕ್ಕೆ ಮೊದಲು ಕೂಡ ಆಗಿತ್ತು, ಅದರದ್ದೇ ಮುಂದುವರಿದ ಭಾಗವ? ಅಲ್ಲ, ನನಗೆ ಅದು ಮೊದಲು ಆದಂಥ ವಿಷಯವೇ ನನಗೆ ಗೊತ್ತಿಲ್ಲ. ನಮ್ಮ ಗಮನಕ್ಕೆ, ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ನಮ್ಮ ಮೇಲ್ಮಟ್ಟದ ಅವರಿಗೆ ಈ ಗಮನಕ್ಕೆ ನನಗೆ ಬರಲಿಲ್ಲ. ನಾನೀಗ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತೀಯ ಉಪಾಧ್ಯಕ್ಷ. ನಾನು ಬೇರೆಲ್ಲ ಬಂದರೆ ನಾನು ಅದನ್ನು ನನ್ನ ಗಮನಕ್ಕೆ ತಂದು ನಾನು ಪರಿಹರಿಸ್ತಿದ್ದೆ. ಇದು ನನ್ನ ಯಾವ ಗಮನಕ್ಕೂ ಬರಲಿಲ್ಲ. ಮೊನ್ನೆ ಬಂದಿತ್ತು. ಯಾವಾಗ ನಮ್ಮದು ಈ ಬಿಲ್ಡಿಂಗಿನ ಇನಾಗ್ರೇಷನ್ಗೆ ಇದು ಭೂಮಿ ಪೂಜೆಗೆ ನಾವು ಏನೆಲ್ಲ ಕೆಲಸ ಮಾಡಬೇಕು, ಏನು ಮಾಡಬೇಕಂತ ಬಂದಾಗ ಇಲ್ಲಿ ಆ ಒಂದು ಮಾತು ಬಂದಾಗ ನಾನು ಅವರಿಗೆ ಹೇಳಿದ್ದೇನೆ, ಅವ್ರನ್ನ ಕರೆಯುವುದನ್ನು ನಾವು ತಡೀಲಿಕ್ಕಾಗಲ್ಲ, ಅವರು ಬರುವನ್ನು ನಾವು ಬರೆಸಲೇಬೇಕು. ಆಗ ಅವರು ಹೇಳಿದರು ನನ್ನ ಹತ್ರ ಅಲ್ಲಿಗೆ ವಾಟ್ಸಪ್ ಇದರಲ್ಲಿ ಬೇಡದಾಗ್ತದೆ, ಅದು ನೀವು ಹಾಕಿ ನನಗೆ ತೋರಿಸಿ ನಾನು ಅವರನ್ನು ಕರೆಯುತ್ತೇನೆ.
ಅವರನ್ನು ಕರೆದು ಕೇಳ್ತೇನೆ ನಾನು ಅವ್ರ ಹತ್ರ, ನೀವು ಇದು ಹಾಕಿದ್ದು ಸರಿಯಾಗಿ ಕೇಳ್ತೇನೆ ಅಂತ ಅವ್ರಿಗೆ ಹೇಳಿದ್ದೇನೆ ನಾನು. ಯಾಕಂದ್ರೆ ನಾನು ಅರುಣ ಪುತ್ತಿಲ 30 ವರ್ಷಕ್ಕಿಂತ ಮೊದಲು ಅವ ಬಜರಂಗ ದಳ ಸಂಚಾಲಕ ನಾನೇ ಮಾಡಿದ್ದು ಪುತ್ತೂರಿನಲ್ಲಿ. ಅದನಂತರವೆಲ್ಲ ಇದಾಗಿ ರಾಮಸೇನೆಗೆ ಹೋದ ನಂತರ ನಮಗೆ ಸ್ವಲ್ಪ ಟಚ್ ಬಿಟ್ಟಿತ್ತು. ಈಗ BJP ಅವರನ್ನು ತಗೊಳ್ಳಿಲ್ವಾ? ತಗೊಂಡ ನಂತರ BJP ಒಂದು ಸಂಘ ಪರಿವಾರ ಸಂಘಟನೆ ಅಲ್ವಾ? ಆ ಸಂಘಟನೆ ತಗೊಂಡ ನಂತರ ಇವ್ರು ಗಲಾಟೆ ಏನು ಮಾಡೋದು? ನಮಗೆ ವೈಯಕ್ತಿಕ ದ್ವೇಷ ಇರುವೆ, ವೈಯಕ್ತಿಕ ದ್ವೇಷಕ್ಕೂ ಸಂಘಟನೆಗೂ ಇದಿಲ್ಲ. ಈಗ ನನಗೆ ನಿಮ್ಮ ಹತ್ರ ವೈಯಕ್ತಿಕ ದ್ವೇಷ ಉಂಟು, ನೀವು ಸಂಘಟನೆ ಒಬ್ಬ ಬರುವವರು, ನಿಮಗೆ ನಾನು ದ್ವೇಷ ಮಾಡುವಾಗಿಲ್ಲ. ಅದು ವೈಯಕ್ತಿಕ ಅವರವರು ಇಟ್ಟುಕೊಳ್ಬೇಕಾದ್ರು. ಇಂಥ ಸಂದರ್ಭದಲ್ಲಿ ಅವರು ಮಾಡೋದು ತಪ್ಪು. ಈಗ ಸಂಘ ಪರಿವಾರದಲ್ಲಿ ಎಷ್ಟೋ ಹಿರಿಯರು ಇದ್ದೀರಿ, ನಿಮ್ಮಂತ ಹಿರಿಯರು ಎಷ್ಟೋ ಇದ್ದೀರಿ, ಯಾಕೆ ಇದನ್ನು ಸರಿ ಮಾಡಲಿಕ್ಕೆ ನಮಗೆ ಏಕೊತ್ತಿಲ್ಲ. ಇದನ್ನು ನಿಜವಾಗಿ ಸಂಘದವರು ಮಾಡಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾತೃ ಸಂಸ್ಥೆ, ಅವರು ಹೇಳ್ತಾರೆ ನಮ್ಮ ಹುಡುಗರು, ನಾವು ಸಂಘದವರು ಹೇಳಿದ್ದಾರೆ, ಅವರು ಮಾತಾಡೋದು. ಅದು ನೀವು ನಮ್ಮ ಗಮನಕ್ಕೆ ಅವರು ತರಲಿ, ನನ್ನ ಗಮನಕ್ಕೆ ಅಂತ ಅವ್ರು ತರಲೇ ಇಲ್ಲ. ಈಗ ಇದನ್ನು ಸರಿ ಮಾಡುವಂಥ ಪ್ರಯತ್ನ ನಾನು ಮಾಡ್ತೇನೆ. ಮಾಡ್ತೇನೆ. ಈಗ ಇವತ್ತು ಗೋಪಾಲ್ಜಿ ಅವರು ಹೇಳಿದ್ದಾರೆ, ನಮಗೊಂದು ಅಧಿಕಾರ ಕೊಟ್ಟಿದ್ದಾರೆ. ಗೋಪಾಲ್ಜಿ ಅವರು ಅವರಿಗೆ ಬುದ್ಧಿವಾದ ಹೇಳಿದ್ದಾರೆ. ಈಗ ನಾನು ನಮ್ಮ ಪ್ರಾಂತ್ಯ ಕಾರ್ಯದರ್ಶಿಗಳು, ಇದು ಜಗನ್ನಾಥ ಶಾಸ್ತ್ರಿಗಳು, ಸಹ ಕಾರ್ಯದರ್ಶಿಗಳು, ಶರಣ ಪಂಪೆಯಲ್ಲಿ ನಾನು, ಇಲ್ಲಿಯ ಜಿಲ್ಲಾಧ್ಯಕ್ಷರು, ಇವರೆಲ್ಲ ಸೇರಿ ಇವರನ್ನು ಒಂದು ಕಡೆಯಲ್ಲಿ ಕೂತುಕೊಂಡು ಮಾತಾಡಿಸಿ ಇದನ್ನು ಸರಿ ಮಾಡುವಂಥ ಪ್ರಯತ್ನ ನಾವು ಮಾಡ್ತೇವೆ. ಅದು ಇವತ್ತು ಮಾಡಬೇಕಲ್ಲಿ ಗೋಪಾಲ್ಜಿಯವರು ನಮಗೆ ಒಂದು ಮಾತು ಹೇಳಿದ್ದಾರೆ. ಇದು ನಾವು ಮೊದಲೇ ಮಾಡುತ್ತಿದ್ದೆವು, ಆದರೆ ನಮ್ಮ ಗಮನಕ್ಕೆ, ನನ್ನ ಗಮನಕ್ಕೆ ಇಷ್ಟುವರೆಗೆ ಬರಲಿಲ್ಲ. ನಾನು ಪಾರ್ಟಿಯವರಿಗೆ ಹೇಳಿದ್ದೆ, ಅದನ್ನು ಸರಿ ಮಾಡಬೇಕಿತ್ತು. ಅವರು ಯಾರೂ ಮಾತಾಡೋಲ್ಲ. ಇದೇ ಸಮಸ್ಯೆ ಬಂದದ್ದು ನಮ್ಮಲ್ಲಿ. ಈ ಸಂಘಟನೆಯನ್ನು ಸರಿ ಮಾಡುವಂಥ ವ್ಯವಸ್ಥೆಗೆ ಯಾರೂ ಇಳಿಲಿಲ್ಲ. ಅದರಿಂದ ಈ ಸಮಸ್ಯೆಗಳು ಈಗ ಬರುವುದು. ಮೊದಲು ಬರ್ತಿತ್ತ? ನಾನು 51 ವರ್ಷ ಆಯಿತು ಈ ಸಂಘಟನೆ ಇಲ್ಲಿ ಕೆಲಸ ಮಾಡೋದು. ಮಂಜೇಶ್ವರಲ್ಲಿ 61ರಿಂದ ನಾನು ಜನಸಂಘ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 15ನೇ ವರ್ಷ ಪ್ರಾಯದ ಒಬ್ಬ ಸ್ವಯಂ ಸೇವಕ ನಾನು. 73ರಲ್ಲಿ ಪುತ್ತೂರಿಗೆ ಬಂದೇನೆ. 74ರಲ್ಲಿ ವಿಶ್ವ ಪರಿಷತ್ತಿನ ಇದು ಕೋಶಾಧ್ಯಕ್ಷನಾಗಿದ್ದೇನೆ. ಅಲ್ಲಿಂದ ಇಲ್ಲಿವರೆಗೆ ಬೇರೆ ಬೇರೆ ಜವಾಬ್ದಾರಿಗಳನ್ನು ತಗೊಂಡು ನಾನು ಕೆಲಸ ಮಾಡಿದೆ. ಪುತ್ತೂರಿನಲ್ಲಿ ಎಲ್ಲ ಸಂಘಟನೆ, ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಅಥವಾ ಅಧಿಕಾರಿಗಳ ಯಾವ ಮೀಟಿಂಗ್ಗೆ ನಾನು ಭಾಗವಹಿಸ್ತಿದ್ದೆ. ಈಗ ಕೆಲವು ಸಮಯದಿಂದ ನಮ್ಮ ಪ್ರಾಯದ ಸಮಸ್ಯೆ ನಮಗೆ ಬರಲಿಕ್ಕೆ ಅದಕ್ಕೆ ಕಷ್ಟ ಆದ ಕಾರಣ ನಾನು ಬಿಟ್ಟಿದ್ದೇನೆ. ಮತ್ತು ಇಲ್ಲದೆ ನಾನು ಇವತ್ತು ಅವರಿಗೆ ಹೇಳಿದ್ದೇನೆ, ಇದನ್ನು ನೀವು ಈಗ ನಿಮ್ಮನ್ನು ಎಲ್ಲಿ ಅದನ್ನು ಸರಿ ಮಾಡಲಿಕ್ಕೆ ನನಗೆ ಗೊತ್ತು ಅಂತ ಹೇಳಿದ್ದೇನೆ ಹುಡುಗರ ಹತ್ರ. ಅವರಾಗೆಲ್ಲ ನಾನು ದೂಡುವಾಗ ಸೀದಾ ಹೋದ್ರಲ್ಲ ಅವರು, ನಾನೇ ಹೋದಲ್ಲಿಗೆ. ಈಗ ನೀವು ಅಲ್ಲಿ ಒಮ್ಮೆ ಆ ಥರ ಆಯಿತು, ಮತ್ತೆ ನೀವು ತಮ್ಮ ಭಾಷಣದಲ್ಲಿ ಅದನ್ನು ಹೇಳಿದ್ರಿ ಇಲ್ಲಿ, ಅದ್ರ ನಂತರ ಮತ್ತೆ ಹೋಗುವಾಗ ಏನೋ ಆಯಿತು ಹೋಗುವಾಗ ಎಂತ ನನಗೆ ಈಗ MB ಪುರಾಣಿಕರು ಹೇಳಿದರು, ಅರ್ಧಡು ಬುಡದು ಬಲಿಪಿ ಅಂತ ಹೇಳಿದ್ರಂತೆ. ಅದಕ್ಕೆ ಅವ ಪುನಃ ಬಂದು ಅಲ್ಲಿ ಗೊತ್ತಾ ಅಷ್ಟೇ ಆದದ್ದು. ಇವರು ಸೇರಿಕೊಂಡು ಅರ್ಧಡು ಬಲಿಪಿ ಅಂತ ಹೇಳಿದರು. ಅದಕ್ಕೆ ಅವರು ಬಂದು ಕೂತಾರೆ. ನನಗೆ MB ಪುರಾಣಿಕರು ಹೇಳಿದರು. ಅವ ಒಂದು ಹೋಟೆಲ್ ಉದ್ಘಾಟನೆ ಅಲ್ಲಿ ಕಾಯ್ತಾ ಇದ್ದಾರೆ ಅಂತ, ಅವ ಹಾಗೆ ಹೋಗ್ಲಿಕ್ಕೆ ಹೊರಟದ್ದು. ಇವರು ಅರ್ಧವಾಗ ಅವರಿಗೆ ಇದು ಬಂತು, ಇಲ್ಲಿ ಗೊತ್ತಾ ಸಂಘಟನೆ ಅಷ್ಟೇ ಇರುವುದದು. ಬೇರೆ ಕಾರ್ಯಕ್ರಮದ ಬಳಿಕ ಒಂದಷ್ಟು ನಮ್ಮ ಕಾರ್ಯಕರ್ತರಿಗೆ ಈ ನೀತಿ ಪಾಠ ಆಯಿತು ಆಗಿದೆ. ನೀವು ಅಲ್ಲಿ ಇದ್ದೀರಿ, ನಿಮ್ಮನ್ನೆಲ್ಲ ಬೇಡ, ನಮ್ಮದು ಆಂತರಿಕ ವಿಷಯ, ನೀವು ಬರಬೇಡಿ ಅಂತೇಳಿ ಹೇಳಿದ್ರು. ಯಾಕಂದ್ರೆ ನಾವು ಅವರಿಗೆ ಹೇಳುವಾಗ ನೀವು ಅದನ್ನು ಪೇಪರಲ್ಲಿ ನಾಳೆ ಕೊಡಬಾರ್ದಲ್ಲ, ಅದಕ್ಕೆ ಬೇಕಾ ಅವರಿಗೆಲ್ಲ ಹೇಳಿ ಆಗಿದೆ. ಗೋಪಾಲ್ಜಿಯವರು ಬುದ್ಧಿ ಹೇಳಿ, ಅವರು ನಮ್ಮ ಕೇಂದ್ರೀಯ ಕಾರ್ಯದರ್ಶಿಗಳು. ಯಾಕಂದ್ರೆ ನನಗೆ ಅವರು ಭಾಳ ಆತ್ಮೀಯರು. ಈ ಸ್ಥಳ ಕೊಡಲಿಕ್ಕೂ ಅವರಿಂದಾಗಿ ನಾನು ಕೊಟ್ಟದ್ದು. ಅವರು ಅಂದರೆ ನನಗೆ ಭಾಳ ನನ್ನ ಮೇಲೆ ಅವರಿಗೆ ಭಾಳ ಗೌರವ ಉಂಟು. ಅವರು ಈಗಲೂ ಬಂದರೆ ನನ್ನ ಕಾಲು ಹಿಡಿತಾರೆ. ಯಾಕಂದರೆ ನನಗೆ ಅದು ಭಾಳ ಮುಜುಗರ ಆಗ್ತದೆ. ಈಗಲೂ ಬಂದು ಅಲ್ಲಿ ಆ ವೇದಿಕೆಯಲ್ಲೇ ಬಗ್ಗಿದ್ದಾರೆ. ಅದಕ್ಕೆ ಬೇಕಾಗಿ ನಾನು ಹೇಳೋದು. ಯಾಕಂದರೆ ಅವರು ನಮ್ಮಲ್ಲಿ ಮೊದಲಿಂದ ಒಂದು ಆತ್ಮೀಯತೆ ಇದ್ದವರು. ಯಾಕಂದರೆ ಸಂಘದವರು ಕೂಡ ಮೊದಲು ನನಗೆ ನಮ್ಮ ಸಂಘದಲ್ಲಿ ಕೃಷ್ಣಪ್ಪನವರು, ಸೂರ್ಯನಾರಾಯಣ ರಾಯರು, ಯಾದವ್ ರೋಷಿಯವರು 61ರಲ್ಲಿ ಇರುವಾಗಲೂ ನಮ್ಮೊಟ್ಟಿಗೆ ಒಟ್ಟಿಗೆ ಇದ್ದವರು. ಸಂಘದ ಹಿಂದುತ್ವದಲ್ಲಿ ಮುಳುಗಿದವ ನಾನು, ಅದರಲ್ಲಿ ಎರಡು ಮಾತಿಲ್ಲ. ಯು ಪೂವಪ್ಪ ಅವರು ಮಾತನಾಡಿರುವಂಥದ್ದನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಉಮೇಶ್ ಮಿತ್ತಡ್ಕ ಅವರ ಒಂದು ಪ್ರತಿಕ್ರಿಯೆಯನ್ನು ಪಡೆಯುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಹಳಷ್ಟು ಒಂದು ಉತ್ತಮವಾದ ಅಂಶಗಳನ್ನು, ವಿಚಾರಗಳನ್ನು ಅವರ ಒಂದು ಮಾತಿನಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಬಹುಶಃ ಬೆಳಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಒತ್ತಡಗಳು, ಆ ಸಂದರ್ಭದಲ್ಲಿ ಆ ಸನ್ನಿವೇಶಗಳಿಂದ ಒಂದಷ್ಟು ವಿಚಲಿತರಾಗಿರ್ಬೋದು. ಅದರ ಬಳಿಕ ಮತ್ತೆ ಪ್ರತಿಕ್ರಿಯೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ವಿಸ್ತೃತವಾಗಿ ಮಾತನಾಡಿದ್ದಾರೆ ಅನ್ನುವಂಥದ್ದು. ಅವರು ಖಂಡಿತವಾಗಿಯೂ ಪೂವಪ್ಪರವರು ಪ್ರಯತ್ನ ಮಾಡಿದರೆ ಒಂದು ಹಂತದಲ್ಲಿ ಆ ಗೊಂದಲಗಳು ಪರಿಹಾರ ಆಗ್ತದೆ. ಯಾಕಂತ ಹೇಳಿದ್ರೆ ಬಹಳಷ್ಟು ವರ್ಷದಿಂದ ಸುದೀರ್ಘ ಅನುಭವ ಇದೆ ಅವರಿಗೆ. ಅವರೇ ಈಗ ಹೇಳಿದಾಗೆ ವಿಶ್ವ ಹಿಂದೂ ಪರಿಷತ್ನಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಅವರು. MB ಪುರಾಣಿಕರವರು ಇದ್ದಾರೆ. ಮತ್ತೆ ಈಗ ಗೋಪಾಲ್ಜಿ ಅಂತ ಹೇಳಿದ್ರು, ಭಾರಿ ಪ್ರಭಾವಿ ನಾಯಕ ಅವರು. ಪುತ್ತೂರಿನವರಿಗೆ ಒಬ್ಬ, ಗೋಪಾಲ್ಜಿ ಅಂತ ಹೇಳಿದ್ರೆ ಒಂದು ಸ್ಥಳೀಯ ನಾಯಕ, ಉಡುಪಿ ಭಾಗದವರು ಅನ್ನುವಂಥದ್ದು ಇದ್ರೆ ಬಿಟ್ರೆ, ಇತ್ತೀಚೆಗೆ ದೇಶ ವಿದೇಶದಲ್ಲಿ ಗಮನ ಸೆಳೆಯಿತು ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ, ಶ್ರೀರಾಮ ಮಂದಿರ ನಿರ್ಮಾಣದ
ಅಲ್ಲಿ ಸಂಪೂರ್ಣ ಉಸ್ತುವಾರಿಯನ್ನು ನೋಡಿಕೊಂಡಿದ್ದಂಥವ್ರು ಗೋಪಾಲ್ಜಿ ಅವರು. ಇವತ್ತಿನ ಕಾರ್ಯಕ್ರಮ ಕೂಡ ಅವರು ಅಯೋಧ್ಯೆಯಿಂದಲೇ ಬಂದದ್ದು. ಅಯೋಧ್ಯೆಯಿಂದಲೇ ಬಂದಿದ್ದಾರೆ ಅವರು. ಸಂಪೂರ್ಣ ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಏನು ಕಾರ್ಯಕ್ರಮ ನಡೆಯಿತು ಅಯೋಧ್ಯೆಯದ್ದು, ಆ ಕಟ್ಟಡದ ರೂಪುರೇಷೆ, ಅದರ ನಿರ್ಮಾಣ, ಅದರ ವ್ಯವಸ್ಥೆಯನ್ನು ನೋಡಿಕೊಂಡದ್ರಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿದ್ದ ಪ್ರಮುಖರು ಅಂತ ಹೇಳಿದ್ರೆ ಗೋಪಾಲ್ಜಿ ಅವರು. ಅವರಿದ್ದ ವೇದಿಕೆಯಲ್ಲಿ ಇವತ್ತೊಂದು ಘಟನೆ ಆಯ್ತು. ವೇದಿಕೆಯಲ್ಲಿ ಆಗ್ಲಿ ಹೊರಭಾಗದಲ್ಲಿ ಆದ್ರೆ ಅದು ವೇದಿಕೆಗೆ ಸಂಬಂಧಪಟ್ಟಿದೆ. ಯಾಕಂತ ಹೇಳಿದ್ರೆ ಅವ್ರದೇ ಕಾರ್ಯಕ್ರಮ, ಅವ್ರದೇ ಕಾರ್ಯಕರ್ತರು. ಯುಪೋಪರು ಎಂ ಬಿ ಪುರಾಣಿಕರು ಅವರು ಪ್ರಯತ್ನ ಮಾಡಿದ್ರೆ ಖಂಡಿತ ಆಗ್ತದೆ. ಮತ್ತೆ ಇವತ್ತು ಆದಂತ ಬೆಳವಣಿಗೆಗಳು ಮಾತು ಹೇಳಿದಾಗ ಯುವ ಪೋಪರವರು ತಮ್ಮ ಮಾತಿನಲ್ಲಿ ಹೇಳಿದ್ರು, ಇದನ್ನು ಸಂಘ ಪರಿವಾರದ ಮಾತೃ ಸಂಸ್ಥೆ ಆಗಿರುವಂತಹ RSS ಗೆ ಇದನ್ನು ಸರಿ ಮಾಡುವಂತ ಅವಕಾಶ ಇತ್ತು, ಆದ್ರೆ ಯಾಕೆ ಮಾಡಲಿಲ್ಲ? ಈಗ ಡಾಕ್ಟರ್ ಪ್ರಭಾಕರ್ ಭಟ್ರ ಅವರಿದ್ದಾರೆ, ಅವರಂತ ಹಿರಿಯರು RSS ನಲ್ಲಿ ಇದ್ದಾರೆ, ಯಾಕೆ ಅದು ಕೂಡ ಒಂದು RSS ನ ಅವರೇ ಹೇಳಿದಂತಹ ಮಾತುಗಳು ಅಥವಾ ಹಿರಿಯರು ಹೇಳ್ತಾರೆ. ಪುತ್ತೂರು ಅಂತ ಹೇಳಿದ್ರೆ ದಿಲ್ಲಿಯಲ್ಲೂ ಕೂಡ RSS ನಲ್ಲಿ ಅದು ಪುತ್ತೂರು ಅಂತ ಹೇಳುವುದು ಸಂಘ ಪರಿವಾರದ ಒಂದು ಪ್ರಯೋಗಶಾಲೆ. ಹೌದು, ಅದು ಬಿಜೆಪಿ ಸೇರಿದಂತೆ ಯಾವುದೇ ಹೊಸ ವಿಚಾರಗಳು ಬರುತ್ತದೆ ಅಂತ ಹೇಳಿದ್ರೆ ಅದು ಪ್ರಯೋಗಶಾಲೆ ಆಗುವಂತದ್ದು ಪುತ್ತೂರಿನಲ್ಲಿ. ನೀವು ಗಮನಿಸಿರ್ಬಹುದು, RSS ನ ಅಖಿಲ ಭಾರತೀಯ ಪ್ರತಿನಿಧಿ ಸಭಾ ಅಂತ ಆಗ್ತದೆ, ಅದು ಪುತ್ತೂರಿನಲ್ಲಿ ಆಗಿತ್ತು. ಅದು ಅಂತ ಮಹತ್ವದ ಪ್ರದೇಶಗಳಲ್ಲಿ ಆಗುವಂತದ್ದು. ಡಾಕ್ಟರ್ ಪ್ರವೀಣ್ ಭಾಯ್ ತೊಗಾಡಿಯರ್ ಅಂತ ನಾಯಕರು, ಅಶೋಕ್ ಸಿಂಗಲ್ ರಂತ ನಾಯಕರು, ದೊಡ್ಡ ದೊಡ್ಡ ಮಟ್ಟದ ನಾಯಕರು ಭಾಗವಹಿಸಿದಂತ ಕಾರ್ಯಕ್ರಮಗಳು ಪುತ್ತೂರಿನಲ್ಲಿ ಆಗಿತ್ತು. ಈ ಬೆಳವಣಿಗೆ ಈಗ RSS ಮಧ್ಯಪ್ರವೇಶ ಮಾಡಲಿಲ್ಲ ಅಂತ ಹೇಳುವಂಥದ್ದು ಒಂದು ಪೋಪರವರಿಗೆ ಅದರ ಸಾಧಕ ಬಾಧಕಗಳು ಗೊತ್ತಿದೆ. ಖಂಡಿತ ಅವರು ಪ್ರಯತ್ನ ಮಾಡ್ತಾರೆ, ಅದನ್ನು ಅವರು ಮುಗಿಸುವಂತ ಪ್ರಯತ್ನವನ್ನು ಮಾಡ್ತಾರೆ ಅಂತ ಹೇಳುವಂತ ವಿಶ್ವಾಸ ಕಾರ್ಯಕರ್ತರಿಗೆ ಇದೆ. ಆದ್ರೆ RSS ಗೆ ಅವರಲ್ಲಿಗೆ ಕೂಡ ಒಂದು ತಾಯಿ ಹತ್ತಿರ ಮಕ್ಕಳು ಹೋದಾಗಿ ಬರ್ಬೇಕು ಅನ್ನುವಂಥದ್ದು ಇರ್ತದೆ. ಇಲ್ಲಿ ಗೊಂದಲ ಆಗಿದೆ. ಈಗ ಬಿಜೆಪಿಯಲ್ಲಿ ಗೊಂದಲ ಆಗಿದ್ದಾಗ ಶಕುಂತಲಾ ಶೆಟ್ಟಿ ಅವರು ಬಂಡಾಯ ಹೋಗಿ ಒಂದು ಹಂತದಲ್ಲಿ ಬಿಜೆಪಿಯನ್ನು ಸೋಲಿಸ್ತಾರೆ ಅನ್ನುವಂಥ ಸಂದೇಶ ಹೋದಾಗ ನಾ ಕೃಷ್ಣಪ್ಪರು, ಮೈಚಾ ಜಯದೇವ್, ದಾಮರವೀಂದ್ರ ಅಂತ ದೊಡ್ಡ ದೊಡ್ಡ ನಾಯಕರು ಬಂದಿದ್ರು. ಉರಿಮಜಲ್ ರಾಮಭಟ್ರೊಟ್ಟಿಗೆ ಮಾತುಕತೆ ಮಾಡಿದ್ರು. ಡಾಕ್ಟರ್ VS ಆಚಾರ್ಯ ಅಂತ ನಾಯಕರು ಬಂದಿದ್ರು. ಅವ್ರು ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನು ಮತ್ತು ಉರಿಮಜಲ್ ರಾಮಭಟ್ರರನ್ನು ಸರಿ ಮಾಡಿ ಹೇಗಾದ್ರೂ ಒಂದು ಸಂಘಟನೆ ಸರಿ ಮಾಡ್ಬೇಕು ಅಂತ ಪ್ರಯತ್ನ ಮಾಡಿದ್ರು. RSS ಬರ್ತದೆ, ಬರುದಿಲ್ಲ ಅಂತೇಳಿ ಅಲ್ಲ. ಈಗ ಮೊನ್ನೆ ಅರುಣಕುಮಾರ್ ಪುತ್ತಿಲ್ ಅವರ ಬಂಡೆ ಆದಾಗ ಕೂಡ ಒಂದು ಪರೋಕ್ಷ ಒಂದು ಹಂತದಲ್ಲಿ RSS ಪ್ರವೇಶ ಮಾಡಿರ್ತದೆ. ಅದು ಯಶಸ್ವಿ ಆಗಿರುದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಕೂಡ ಕೆಲವರಿಗೆ ಇರ್ತದೆ, ಬಿಜೆಪಿಯ ನಡೆಗಳು ಸರಿ ಇಲ್ಲ, ಸ್ವಲ್ಪ ಸರಿ ಆಗ್ಬೇಕು ಅಂತ ಆದ್ರೆ ಏನಾದ್ರೂ ಸ್ವಲ್ಪ ಇಂಥ ತೊಂದರೆಗಳಾದಾಗ್ಲೂ ಸರಿ ಆಗುವಂತದ್ದು ಇರುವುದು. ಅದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅದು ಸ್ಪಷ್ಟ ಆಗಿತ್ತು. ಅದು ನೀವು ಅದಕ್ಕೆ ಮೊದಲು ಗಮನಿಸಿದ್ರೆ ಕಳೆದ ವಿಧಾನಸಭೆಗಿಂತ ಮುಂಚಿನ ವಿಧಾನಸಭೆಯಲ್ಲಿ ಅಶೋಕ್ ರೈ ಅವರಿಗೆ ಬಿಜೆಪಿ ಟಿಕೆಟ್ ಅಂತ ಆಯ್ತು ಕೊನೆಯ ಕ್ಷಣದವರೆಗೆ. ಅಂತಿಮ ಹಂತದಲ್ಲಿ ಬರುವ ಸಂಜಯ್ ಮಠಂತೂರು ಅಂತ ಆದಾಗ ಅಶೋಕ್ ರೈ ಅವರು ಎಲ್ಲಿಯಾದ್ರೂ ಬಂಡೆ ಹೇಳ್ತಾರ ಅಥವಾ ಮುನಿಸಾಗಿ ಸೈಲೆಂಟ್ ಆಗ್ತಾರ ಅಂತ ಹೇಳಿದಾಗ ಅವರನ್ನ ಮನವೊಲಿಸಲಿಕ್ಕೆ, ಅವರನ್ನ ಭೇಟಿ ಆಗ್ಲಿಕ್ಕೆ ಕೂಡ RSS ನವರು ಶತ ಪ್ರಯತ್ನ ಮಾಡಿದ್ರು. ಅದು ಯಾವುದು ಗುಟ್ಟಾಗಿ ಇಳಿದಿರುವಂತ ವಿಚಾರಗಳಲ್ಲ, ಅದು ಮಾಡ್ತಾರೆ. ಮತ್ತೆ ಅರುಣಕುಮಾರ್ ಪುತ್ತಿಲ ಅವರ ಇಶ್ಯೂ ಅಲ್ಲಿ ಏನಾಗಿರುವುದು ಅಂತ ಹೇಳಿದ್ರೆ RSS ನವರು ಇದಕ್ಕೆ ಮೊದಲೇ ಮಾಡಿದ್ದಾರೆ ಪ್ರಯತ್ನ. ಮತ್ತೆ ಇಲ್ಲಿ ಒಂದು ಏನು ಅಂಶ ಆಗಿದೆ ಅಂತ ಹೇಳಿದ್ರೆ RSS ನವರೇ ಪುತ್ತಿಲನ ಮೇಲೆ ಡೈರೆಕ್ಟ್ ಅಟ್ಯಾಕ್ ಮಾಡಿ ಆಗಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಸಂದರ್ಭದಲ್ಲಿ ಜೋರಾಯ್ತು. ಈಗ ಕರಾವಳಿ ಭಾಗದಲ್ಲಿ ಒಬ್ಬ ಪ್ರಶ್ನಾತೀತ ಮಾತಾಡೋಣ. ಈಗ ನೇರ ಸಂಪರ್ಕದಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ನ ಪುತ್ತೂರು ಘಟಕದ ಅಧ್ಯಕ್ಷರಾಗಿರುವಂತಹ ದಾಮೋದರ ಪಾಟಳ್ಳಿ ಅವರು ನೇರ ಸಂಪರ್ಕದಲ್ಲಿ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಅವ್ರ ಜೊತೆಗೆ ಮಾತನಾಡಿಕೊಳ್ಳೋಣ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಈಗಾಗಲೇ ನಾವು ಏನು ಇವತ್ತು ವಿಶ್ವ ಹಿಂದೂ ಪರಿಷತ್ ಹೊಸ ಕಾರ್ಯಾಲಯದ ಭೂಮಿ ಪೂಜೆ ಸಂದರ್ಭದಲ್ಲಿ ನಡೆದಿರುವಂತಹ ಒಂದು ಅಲ್ಲಿ ಕಾರ್ಯಕರ್ತರ ಮಧ್ಯೆ ನಡೆದಿರುವಂತಹ ಒಂದು ಮಾತಿನ ಚಕಮಕಿ, ಅದರ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಮಾಡ್ತಾ ಇದ್ದೆವು. ಸರ್, ಪುತ್ತೂರು ಘಟಕದ ಅಧ್ಯಕ್ಷರಾಗಿದ್ದುಕೊಂಡು ಇವತ್ತು ಬೆಳಗಿನ ನಡೆದಿರುವಂತಹ ಘಟನೆಯ ಬಗ್ಗೆ ತಾವು ಏನು ಹೇಳ್ತೀರಿ? ಘಟನೆ ಬಗ್ಗೆ ಹೇಳುದು ಅಂತ ಹೇಳಿದ್ರೆ, ಅವತ್ತು ಭೂಮಿ ಪೂಜೆಯ ಕಾರ್ಯ ನಡೆಯುವಂಥದ್ದು ಒಂದು ವಿಶ್ವ ಹಿಂದೂ ಪರಿಷತ್ತಿಗೆ ಇರ್ತಕ್ಕಂಥ ಒಂದು ನೂತನ ಕಟ್ಟಡದ ಶಿಲಾನ್ಯಾಸದ ಕಾರ್ಯ ನಡೀತಾ ಇದ್ದದ್ದು. ಆ ಸಂದರ್ಭದಲ್ಲಿ ಅರುಣಕುಮಾರ್ ಪುತಿಲ್ ಅವರು ಬರುವಂತ ಸಂದರ್ಭದಲ್ಲಿ ಮಾತಿ ಬೆಳೆದು ವಿಚಾರಗಳು ಆ ರೀತಿ ಆಗಿದೆ. ಬಟ್ ಅದರ ಬಗ್ಗೆ ನಾನು ಯಾವುದೇ ರೀತಿಯ ಒಂದು ವಿಚಾರವನ್ನ ಮಾತಾಡ್ಲಿಕ್ಕೆ ಬಯಸುವುದಿಲ್ಲ. ಅದಕ್ಕೆ ಮುಂದೆ ಹಿರಿಯರು ಬೇಕಾದಂತ ವಿಚಾರಗಳನ್ನ ಮಾತಾಡಿಕೊಂಡು ಎಲ್ಲರನ್ನ ಒಂದು ಸರಿದೂಗಿಸತಕ್ಕಂಥ ಕೆಲಸಗಳು ಮಾಡ್ತಾರೆ ಅಂತ ಹೇಳುವಂತ ಭರವಸೆ ಕೂಡ ನಮಗೆ ಇದೆ. ಅಂದ್ರೆ ಈಗ ಅರುಣಕುಮಾರ್ ಪುತ್ತಿಲ್ ಅವರಿಗೆ ಅವರ ತಂಡಕ್ಕೆ ಅಲ್ಲಿ ತಡೆಯೊಡ್ಡಿರುವಂತದ್ದು VHP ಕಾರ್ಯಕರ್ತರ ಅಥವಾ ಯಾರು ಅಂತ? ಅದೇ ಕೆಲವು ನಮ್ಮ ಕಾರ್ಯಕರ್ತರ ಮನಸ್ಸಿನಲ್ಲಿ ತುಂಬಾ ಬೇಸರಗಳಿತ್ತು. ಎಲ್ಲವೂ ಕೂಡ ಚುನಾವಣೆ ಸಂದರ್ಭದಲ್ಲಿ ನಡೆದಿರತಕ್ಕಂತ ಮಾತಿನ ವಿಚಾರವಾಗಿ ಬಂದಿರತಕ್ಕಂಥದ್ದು. ಅದ್ರ ಬಗ್ಗೆ ಅಸಮಾಧಾನದಿಂದ ಆ ರೀತಿ ಆಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲವನ್ನ ಸರಿ ಮಾಡಿಸಿಕೊಂಡು ಹೋಗತಕ್ಕಂತ ಕೆಲಸಗಳು ನಮ್ಮ ಹಿರಿಯರ ಮುಖಾಂತರ ನಡೆಯಲಿಕ್ಕಿದೆ. ಏನ್ ಹೇಳ್ತಾರೆ ಹಿರಿಯರು? ಏನ್ ಹೇಳ್ತಾರೆ ಸರ್ ಈ ಘಟನೆ ನಂತರ ಹಿರಿಯರು ಏನ್ ಹೇಳ್ತಾರೆ? ಅಲ್ಲ, ಹಿರಿಯರ ಬಗ್ಗೆ ಹಿರಿಯರ ಹತ್ರ ಮಾತಾಡುತ್ತಾ ಮಾತುಕತೆಗಳು ನಡೀತಾ ಇದೆ ಈಗ. ಓಕೆ.
ಅದಕ್ಕೆ ಬೇಕಾದಂತ ವಿಚಾರಗಳು ಅವರ ಅನುಭವದ ಮೂಲಕ ಅವರು ಮಾಡ್ಲಿಕ್ಕಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ನಾವು ಮಾತಾಡುವ ರೀತಿಯಲ್ಲಿ ಇಲ್ಲ. ಓಕೆ, ಧನ್ಯವಾದಗಳು ಸರ್ ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಅದಕ್ಕಿಂತ ಮುಂಚೆ ತಾವು ಒಂದಿಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡ್ತಾ ಇದ್ರಿ. RSS ಯಾವ ರೀತಿ ಒಂದು ಪ್ರವೇಶವನ್ನ ಮಾಡುತ್ತೆ, ಯಾವ ರೀತಿ ಪ್ರಯತ್ನಗಳನ್ನ ಮಾಡುತ್ತೆ ಅನ್ನುವಂಥದ್ದು. ಆದ್ರೆ ಪ್ರಯತ್ನಗಳಾಗುತ್ತೆ, ಅದು ಫಲಪ್ರದ ಆಗುವಂಥದ್ದು ಆ ಸಂದರ್ಭದ ತೀವ್ರತೆಯ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು ಬಹುಶಃ. ಇಲ್ಲ, ಸರಿಯಾಗ್ತದೆ. ಈಗ ನಾನು ಹಾಗೆ ಹೇಳಿದಾಗೆ ನಿಮಗೆ ಕಳೆದ ವಿಧಾನಸಭಾ ಸಂದರ್ಭದಲ್ಲಿ ಚುನಾವಣೆ ವೇಳೆ ಅರುಣಕುಮಾರ್ ಪುತ್ತಿಲ ಸ್ವತಂತ್ರ ಅಭ್ಯರ್ಥಿ ಅಂತ ಘೋಷಣೆ ಆದ ಕೂಡಲೇ RSS ನಾಯಕರೇ ಡೈರೆಕ್ಟ್ ಅಟ್ಯಾಕ್ ಮಾಡಿದ್ರು ಅವರ ಮೇಲೆ. ಹೌದು. ಈಗ ನಾವು ಹೇಳುದು ಕರಾವಳಿಯಲ್ಲಿ ಒಬ್ಬ ಪ್ರಶ್ನಾತೀತ ನಾಯಕ ಸಂಘ ಪರಿವಾರದಲ್ಲಿ ಅಂತ ಹೇಳಿ ಕಲ್ಲಡ್ಕ ಪ್ರಭಾಕರ್ ಭಟ್ರು ಅವರು ಸರಿ ಮಾಡ್ಬೇಕು ಅಂತ ಎಲ್ಲರೂ ಹೇಳುವಂಥದ್ದು. ಯಾರು ಹೆಸರು ಹೇಳದಿದ್ರು ಎಲ್ಲರೂ ಹೇಳೋದು ಕೊನೆಗೆ ಪ್ರಭಾಕರ್ ಭಟ್ರ ಹೆಸರೇ. ಯಾಕಂತ ಹೇಳಿದ್ರೆ ಒಂದು ಕಾಲ ಇತ್ತು, ಗ್ರಾಮ ಪಂಚಾಯತ್ನಿಂದ ಹಿಡಿದು ಲೋಕಸಭೆ ತನಕ ಒಬ್ಬ ಅಭ್ಯರ್ಥಿ ಫಿಕ್ಸ್ ಆಗಬೇಕಿದ್ರೆ ಪ್ರಭಾಕರ್ ಭಟ್ರ ಒಂದು ಗ್ರೀನ್ ಸಿಗ್ನಲ್ ಬೇಕು. ಅದು ನಳಿನ್ ಕುಮಾರ್ ಕಟೀಲು ಆಯ್ಕೆ ಆದಿರ್ಬೋದು, ಧನಂಜಯ ಕುಮಾರ್ ಆಯ್ಕೆ ಆದಿರ್ಬೋದು. ಧನಂಜಯ ಕುಮಾರ್ಗೆ ಟಿಕೆಟ್ ಇಲ್ಲ, ಅಲ್ಲಿಗೆ ಡಿ ವಿ ಸದಾನಂದ ಗೌಡ್ರು ಅಂತ ಹೇಳುದ್ರಲ್ಲಿ ಇರ್ಬೋದು. ಕೊನೆಗೆ ಡಿ ವಿ ಸದಾನಂದ ಗೌಡರಿಗೆ ಉಡುಪಿಗೆ ಹೋಗ್ಬೇಕು, ಅಲ್ಲಿಗೆ ನಳಿನ್ ಕುಮಾರ್ ಬರ್ತಾರೆ ಅಂತ ಹೇಳುದು. ಅದರಲ್ಲೆಲ್ಲ ಪ್ರಭಾಕರ್ ಭಟ್ರ ಪಾತ್ರ ಇರ್ತದೆ. ಅದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಯಾಕಂದ್ರೆ ಅವರು ಸಂಘಟನೆಗೋಸ್ಕರ ಅಷ್ಟು ತ್ಯಾಗ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ಅವರ ಮಾತಿಗೆ ಬೆಲೆ ಕೊಡ್ಬೇಕು ಅನ್ನುವಂಥದ್ದನ್ನ ಪಕ್ಷದ ಸಂಘಟನೆ ನಾಯಕರು ಒಪ್ತಾರೆ. ಇಲ್ಲಿ ಕೂಡ ಅವರೇ ಮಾಡ್ಬೇಕು ಅಂತ ಇರುವುದು. ಇಲ್ಲಿ ಒಂದು ಸಮಸ್ಯೆ ಆಗಿರುವುದು ಏನು ಅಂತ ಹೇಳಿದ್ರೆ, ಅರುಣಕುಮಾರ್ ಪುತ್ತಿಲ ಮತ್ತು ಪ್ರಭಾಕರ್ ಭಟ್ರಿಗೆ ಮೊದಲಿನಿಂದಲೇ ಮುನಿಸಿದೆ. ಇವರು ಶ್ರೀರಾಮ ಸೇನೆಗೆ ಹೋದಾಗ ಬಜರಂಗ ದಳವನ್ನು ಬಿಟ್ಟು ಪ್ರಭಾಕರ್ ಭಟ್ರು ಅದನ್ನು ಒಪ್ಪಿಕೊಳ್ಳಿಕ್ಕೆ ಆಗುದಿಲ್ಲ ಆ ಸಂದರ್ಭದಲ್ಲಿತ್ತು. ಆ ನಂತರದ ತುಂಬಾ ಪುತ್ತಿಲರವರ ಹೋರಾಟಕ್ಕೆ ಪ್ರಭಾಕರ್ ಭಟ್ರು ಹಿಂದಿನಿಂದ ವಿರೋಧವಿರುವುದು. ಅನಿವಾರ್ಯವಾಗಿ ರಾಜಿ ಆಗಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಅರುಣಕುಮಾರ್ ಪುತ್ತಿಲನಂತ ನಾಯಕ ಬೇಕು ಅಂತ ಹೇಳಿದಾಗ ರಾಜ್ಯ ಸಂಧಾನಗಳಾಗ್ತದೆ. ಈಗ ಮೊನ್ನೆ ಬೆಳವಣಿಗೆಗಳು ನಡೆದಾಗ ಕೂಡ ಅರುಣಕುಮಾರ್ ಪುತ್ತಿಲರೆಲ್ಲ ಡೈರೆಕ್ಟ್ ಆಗಿ ಫಸ್ಟ್ ಅಟ್ಯಾಕ್ ಮಾಡಿದ್ದೆ ಪ್ರಭಾಕರ್ ಭಟ್ರು. ಅವನು ಏನು ದನ ಹಿಡಿದಿದ್ದಾನೆ, ನಮ್ಮ ಕಾರ್ಯಕರ್ತರು ಹಿಡಿದಾಗ ನಿಂತಿರ್ಬೋದು ಅಂತೆಲ್ಲ ಡಾಕ್ಟರ್ ಹೇಳಿದ್ರು. ಅದೇ ಸಂದರ್ಭದಲ್ಲಿ ಮದುವೆ ಕಾರ್ಯಕ್ರಮದಲ್ಲಿ ಸಿಕ್ಕಿದಾಗ ಅರುಣಕುಮಾರ್ ಪುತ್ತಿಲ ಹೋಗಿ ಪ್ರಭಾಕರ್ ಭಟ್ರ ಕಾಲು ಹಿಡಿದ್ರು. ಅವರು ಶುಭ ಆಗ್ಲಿ ಅಂತ ಹೇಳಿದ್ರು. ವಾಪಸ್ ಚುನಾವಣೆ ಆಯ್ತು, ಫಲಿತಾಂಶ ಬಂತು. ಈ ಅರುಣಕುಮಾರ್ ಪುತ್ತಿಲರಿಗೆ ಇಷ್ಟು ಪ್ರಭಾವ ಇದೆ, ಇಷ್ಟು ಬೆಂಬಲ ಇದೆ ಅಂತೇಳಿ ಫಲಿತಾಂಶ ಬಂದಾಗ ಗೊತ್ತಾಯ್ತು. 2ನೇ ಪ್ಲೇಸ್ಗೆ ಬಂದರು. ನಿರೀಕ್ಷಿತ ಫಲಿತಾಂಶ ಬಂತು, ನಿರೀಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ಬಿಜೆಪಿ ಅಭ್ಯರ್ಥಿ 3rd ಪ್ಲೇಸ್ಗೆ ಹೋದ್ರು, ಅಶೋಕ್ ರೈ ಅವರು ಗೆದ್ರು. ಆ ಸಂದರ್ಭದಲ್ಲಿ ಅರುಣಕುಮಾರ್ ಪುತ್ತಿಲ ಬೇಕು ಅನ್ನುವಂಥದ್ದು ಒಂದು ಸಂದೇಶ ರವಾನೆ ಆಗ್ತದೆ ಸಹಜವಾಗಿ. ರಾಜ್ಯ ರಾಜಕಾರಣ ನಾಯಕರು, ಸಂಘ ಪರಿವಾರದವರೆಲ್ಲ ಅದನ್ನು ಗಮನಿಸ್ತಾ ಇರ್ತಾರೆ. ಅವರ ಹಿಂದೆ ಇದ್ದ ಕಾರ್ಯಕರ್ತರು ಆ ಸಂದರ್ಭದಲ್ಲಿ ವಾಪಸ್ ಸರಿ ಆಗ್ತದೆ ಅಂತ ಹೇಳುವ ಇತ್ತು. ಆದ್ರೆ ಎಲ್ಲ ಬೆಳವಣಿಗೆಗೆ ಬಂದಾಗ ಪುತ್ತಿಲರಿಗೆ ಒಂದು ಅವಕಾಶ ಕೊಡಬೇಕು ಕೊಡಬಾರದು ಅಂತ ಚರ್ಚೆ ಬಂದಾಗ ಕೂಡ ಅಲ್ಲಿ ಪ್ರಭಾಕರ ಭಟ್ರ ನಿಶಾನೆಗಳು ಈಶಾನೆಗಳು ಇದ್ದೇ ಇರ್ತದೆ. ಈ ಬೆಳವಣಿಗೆ ಈಗ ಇವತ್ತಿನ ಬೆಳವಣಿಗೆ ಏನಾಯ್ತು ಅದು ಸಂಪೂರ್ಣ ಮಾಹಿತಿ ಅವರಿಗೆ ಹೋಗಿರ್ತದೆ. ಕಾರ್ಯಕ್ರಮದಲ್ಲಿ ಖುದ್ದಾಗಿ ಅವರು ಇಲ್ಲದೆ ಇದ್ರು ಕೂಡ ಪ್ರಭಾಕರ ಭಟ್ರಲ್ಲಿ ಅದರ ವರದಿಗಳೀಗ ತಲುಪಿರ್ತದೆ. ಮತ್ತೆ ಅದು ಏನ್ ಮಾಡ್ಬೇಕು ಏನ್ ಮಾಡಬಾರದು, ತಕ್ಷಣಕ್ಕೆ ಒಮ್ಮೆಗೆ ಅರುಣ್ ಪುತ್ತಿಲನ್ನು ಸಂಪೂರ್ಣ ಹೊರಗಿಡಿ ಅಂತ ಹೇಳಿದ್ರೆ ಅದು ಆಗ್ತದೆ. ಬೇಡ ಗೊಂದಲ ಮಾಡಿಕೊಂಡು ಹೋಗುದು ಬೇಡ, ನಮ್ಮೊಟ್ಟಿಗೆ ಸೇರಿಸಿಕೊಳ್ಳಿ ಅಂತಕೊಂಡ್ರೆ ಅದು ಆಗ್ತದೆ. ಮತ್ತೆ ಇಲ್ಲಿ ಬಂದಿರುವಂತ ವಿವಾದ ಏನು ಅಂತ ಹೇಳಿದ್ರೆ ಇದು ಚುನಾವಣೆ ವಿಷಯ ಅಲ್ಲ, ಇಲ್ಲಿ ರಾಜಕೀಯದ ವಿಷಯ ಅಲ್ಲ, ಇಲ್ಲಿ ವಾಟ್ಸ್ಆಪ್ ಗ್ರೂಪ್ ನಲ್ಲಿರುವಂತ ಸಂಘರ್ಷ. ತಕ್ಷಣದ ಕಾರಣ ಅದು ವಾಟ್ಸ್ಆಪ್ ನಲ್ಲಿ ಏನೋ ಕಮೆಂಟ್ ಹಾಕೊಂಡ್ರು ಅನ್ನುವಂಥದ್ರ ಬೆಳವಣಿಗೆಯ ಮುಂದುವರೆದ ಭಾಗವಾಗಿ ಇವತ್ತು ನಡೆದದ್ದು. ಕಾರಣಗಳು ಏನಾಗಿರ್ಬೋದು ಅನ್ನುವಂಥದ್ದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಈಗ ಪುತ್ತಿಲ್ ಅವರು ಇದ್ರ ಬಗ್ಗೆ ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಘಟನೆ ನಡೆದಂತಹ ಬಳಿಕ ಸುದ್ದಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅರುಣಕುಮಾರ್ ಪುತ್ತಿಲ್ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದು ಈಗ ನಾವು ನೋಡ್ಕೊಂಡು ಬರೋಣ. ಇವತ್ತು ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆಹ್ವಾನಿಸಿದ್ದು, ಇವತ್ತು ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಕಚೇರಿಯ ಶಿಲಾನ್ಯಾಸದ ಕಾರ್ಯಕ್ರಮ ಈ ದಿವಸ ನಡೆದಿತ್ತು. ಕಳೆದ ಸುಮಾರು 30 ವರ್ಷಗಳಲ್ಲಿ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ತಿನ ಅನೇಕ ಜವಾಬ್ದಾರಿಗಳನ್ನು ಹಿರಿಯರ ಅಪೇಕ್ಷೆ ಮೇರೆಗೆ ತಗೊಂಡು ಹಿಂದೂ ಸಮಾಜವನ್ನು ಜೋಡಿಸತಕ್ಕಂಥ ಮತ್ತು ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ನಾನು ನಿರ್ವಹಿಸಿದ್ದೇನೆ. ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ದೇಶ ಮೊದಲು ಅನ್ನುವಂಥ ಯೋಚನೆ ಅಡಿಯಲ್ಲಿ ಈ ಸಮಾಜಕ್ಕೆ, ಹಿಂದೂ ಸಮಾಜದ ಮುಂದೆ ಇರತಕ್ಕಂಥ ನಾನಾ ರೀತಿಯ ಸವಾಲುಗಳ ಸಂದರ್ಭದಲ್ಲಿ ಕೂಡ ಈ ಸಂಘಟನೆಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿ ಇವತ್ತು ಪ್ರಾಂತದ ಉಪಾಧ್ಯಕ್ಷರಾಗಿ ಜವಾಬ್ದಾರಿಯನ್ನು ತಗೊಂಡಿರತಕ್ಕಂಥ ಮತ್ತು ನಮಗೆಲ್ಲರಿಗೂ ಆದರ್ಶವಾಗಿ ಸಮಾಜದಲ್ಲಿ ಇವತ್ತು ಹಿಂದೂ ಸಮಾಜಕ್ಕೆ ಅರ್ಪಣಾ ಮನೋಭಾವದಿಂದ ಕೆಲಸ ಮಾಡಿರ್ತಕ್ಕಂಥ ಯು ಪೂವಪ್ಪರವರ ನೇತೃತ್ವದಲ್ಲಿ ಈ
ಕೆಲಸ ಕಾರ್ಯಗಳು, ನೂತನ ಕಚೇರಿಯ ಕೆಲಸ ಕಾರ್ಯಗಳು 1 ವರ್ಷದಲ್ಲಿ ಆಗಬೇಕು. ಸುಮಾರು 10 ಕೋಟಿ ಖರ್ಚು ವೆಚ್ಚದಲ್ಲಿ ಒಂದು ಸುಂದರವಾಗಿರತಕ್ಕಂಥ ಜಿಲ್ಲಾ ಕಾರ್ಯಾಲಯ ಆಗಬೇಕು. ಮುಂದಿನ ದಿವಸದಲ್ಲಿ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಆ ವ್ಯವಸ್ಥೆ ಅಡಿಯಲ್ಲಿ ಬರಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಇವತ್ತು ಪರಮಪೂಜ್ಯ ಸುಬ್ರಹ್ಮಣ್ಯ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ನಾಯಕರು ಮತ್ತು ರಾಮ ಜನ್ಮಭೂಮಿಯ ಆಂದೋಲನದಲ್ಲಿ ಆ ರಾಮ ಮಂದಿರದ ನಿರ್ಮಾಣದ ಮುಂಚೂಣಿಯಲ್ಲಿ ನಿಂತಿರತಕ್ಕಂಥ ಗೋಪಾಲ್ಜಿಯವರ ಉಪಸ್ಥಿತಿಯಲ್ಲಿ ಮತ್ತು ನಮಗೆಲ್ಲರಿಗೂ ಅನೇಕ ವರ್ಷದಿಂದ ಸಂಘಟನೆಗೆ ಶಕ್ತಿಯನ್ನು ತುಂಬಿರತಕ್ಕಂಥ MB ಪುರಾಣಿಕ ಅವರ ಆ ಉಪಸ್ಥಿತಿಯಲ್ಲಿ ಇವತ್ತಿನ ಕಾರ್ಯಕ್ರಮ ನಡೆದಿತ್ತು. ಅದಕ್ಕೆ ಪೂವಪ್ಪಣ್ಣನವರು ನಮಗೆ ಕೂಡ ಆಹ್ವಾನವನ್ನು ಕೊಟ್ಟು ಕರೆದಿದ್ದರು. ನಾವು ಸುಮಾರು 9:30 ಗಂಟೆಗೆ ಬರಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಪೂವಪ್ಪರವರು ನಮ್ಮ ಜೊತೆಗೆ ಮಾತುಕತೆಯನ್ನು ಮಾಡಿದರು. ನಾನು ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಪರಿವಾರ ಸಂಘಟನೆಯವರು, ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಕೂಡ ನಾವು ಜೊತೆಯಾಗಿ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ 4-5 ಹುಡುಗರು ಸೇರಿ ಇವತ್ತು ಇಲ್ಲಿ ಏನೋ ಸಮಸ್ಯೆ ಆಗ್ತದೆ, ನೀವು ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ವಾಹನಕ್ಕೆ ಅಡ್ಡ ಹಾಕಿದರು. ಆ ಸಂದರ್ಭದಲ್ಲಿ ನಮ್ಮ ಕಾರ್ನಲ್ಲಿ ಇದ್ದಿರುವಂಥ ನಮ್ಮ ನಗರ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ರೈತ ಮೋರ್ಚಾದ ಅಧ್ಯಕ್ಷರು, ಗ್ರಾಮಾಂತರದ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಉಮೇಶ್ ಅಣ್ಣನವರು, ಪ್ರಶಾಂತ್ ಅವರು, ಇವರೆಲ್ಲರೂ ವಾಹನದಿಂದ ಇಳಿದು ಆದಂಥ ಸಂದರ್ಭ ಏನು ಅನ್ನೋದನ್ನು ಪ್ರಶ್ನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರು MLC ಅವರು ಬಂದರು. ಅವರು ಈ ರೀತಿ ಮಾಡುವಂಥದ್ದು ನಿಮ್ಮದು ಸರಿಯಲ್ಲ, ಬರಬೇಕು ಅಂತೇಳಿ ಅವರು ಹೇಳಿ ಅವರು ಹೋದರು. ಆ ತಕ್ಷಣ ಈ ಗೊಂದಲ ವಾತಾವರಣ ಗೊತ್ತಾಗಿ ಪೂವಪ್ಪನವರು ಮತ್ತು MB ಪುರಾಣಿಕರು ತಕ್ಷಣ ನಮ್ಮ ಗಾಡಿ ಹತ್ತಿರ ಬಂದರು. ಯಾರು ಕೂಡ ಹೋಗುವಂಥ ಸಂಗತಿ ಇಲ್ಲ, ಇದು ಹಿಂದೂ ಸಮಾಜದ ಕಾರ್ಯಕ್ರಮ, ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಮತ್ತು ಒಗ್ಗೂಡಿಸಲಿಕ್ಕೆ ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ಹಿಂದೂಗಳಿಗೆ ಎಲ್ಲರಿಗೂ ಕೂಡ ಅವಕಾಶ ಇದೆ, ಯಾರದು ವಿರೋಧ ಮಾಡುವವರು ನೀವು ನಡೀರಿ ಅನ್ನುವಂಥ ರೀತಿಯಲ್ಲಿ ಅವರು ಪೂವಪ್ಪನವರು ಯಾರು ನಮಗೆ ವಿರೋಧ ಮಾಡಿದರೆ ಅವರನ್ನು ತಳ್ಳುವಂಥ ವ್ಯವಸ್ಥೆ ಮಾಡಿದರು ಮತ್ತು ನಮ್ಮನ್ನು ಕರ್ಕೊಂಡು ಆ ಕಾರ್ಯಕ್ರಮಕ್ಕೆ ಹೋದೆವು. ಅನಂತರ ಕಾರ್ಯಕ್ರಮ ಮುಗಿಸಿ ಸ್ವಾಮೀಜಿಯವರು ಗೋಪಾಲ್ಜಿಯವರು ಮಾತನಾಡಿದರು. MB ಪುರಾಣಿಕರ ಮಾತುಕತೆಯ ಮೊದಲು, ಆ ಭಾಷಣದ ಮೊದಲು ನಾವು ಅನ್ಯ ಕಾರ್ಯದ ನಿಮಿತ್ತ ನಾವು ತೆರಳುವಂಥ ಸಂದರ್ಭದಲ್ಲಿ ಪುನಃ 8-10 ಜನ ಕಾರ್ಯಕರ್ತರು ಬಂದು ನಡೀರಿ ಅನ್ನುವಂಥ ಕಾರ್ಯಕರ್ತರನ್ನು ಒಂದಷ್ಟು ಅವರಿಗೆ ನೋವಾಗುವಂಥ ರೀತಿಯಲ್ಲಿ ಮಾತನಾಡಿದಂಥ ಘಟನೆ ನಡೆದು ಅಲ್ಲಿ ಒಂದಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಆಯಿತು. ನಾನು ಹೇಳುವಂಥದ್ದು ಇಷ್ಟೇ, ನಾವು ಸಮಾಜಕ್ಕೋಸ್ಕರ ಸರ್ವಸ್ವವನ್ನು ಕೊಟ್ಟು ಸಮಾಜದ ಕೆಲಸವನ್ನು ಮತ್ತು ಹಿಂದೂ ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅನ್ನುವಂಥ ಯೋಚನೆಯಡಿಯಲ್ಲಿಯೇ ಬೆಳೆದು ಬಂದವರು. ಇವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಲ್ಲಿ ಕೆಲಸ ಮಾಡಿದ ಕಾರಣಕ್ಕೆ ನಾನು ಇವತ್ತು ಹಿಂದೂ ಸಮಾಜದಲ್ಲಿ ಗುರುತಿಸಿಕೊಂಡಿದ್ದೇನೆ ಹೊರತು ನನ್ನ ವೈಯಕ್ತಿಕ ಯಾವುದೇ ಕಾರ್ಯದ ನಡುವೆ ನಾನು ಸಮಾಜದಲ್ಲಿ ಬೆಳೀಲಿಲ್ಲ. ಅದಕ್ಕೋಸ್ಕರ ಈ ರೀತಿಯ ಘಟನೆಗಳು ಆಗಿರುವಂಥದ್ದು ಎಲ್ಲರಿಗೂ ಕೂಡ ಅತ್ಯಂತ ನೋವು ಬಂದಿದೆ. ಈ ರೀತಿಯ ಹಿರಿಯರ ಒಂದು ಉಪಸ್ಥಿತಿಯಲ್ಲಿ ಈ ರೀತಿಯ ಮಾನಸಿಕತೆಯ ನಡುವೆ ಕಾರ್ಯಕರ್ತರು ಬೇರೆ ಬೇರೆ ರೀತಿಯ ಕಾರ್ಯವನ್ನು ಮಾಡ್ತಾರೆ ಅಂತ ಹೇಳಿದರೆ ಯಾತಕ್ಕೋಸ್ಕರ ಏನು ಅನ್ನೋದನ್ನು ಇವತ್ತು ಸಮಾಜ ಚರ್ಚೆ ಮಾಡುವಂಥ ವ್ಯವಸ್ಥೆಯಾಗಿದೆ. ಯಾವುದೇ ಕಾರಣಕ್ಕೂ ಈ ರೀತಿಯ ಘಟನೆಗಳು ಮುಂದೆ ಬಾರದಂಥ ರೀತಿಯಲ್ಲಿ ಯಾರು ಜವಾಬ್ದಾರಿಯಲ್ಲಿದ್ದಾರೆ ಅವರು ಒಂದಷ್ಟು ಅವರ ಜವಾಬ್ದಾರಿಯನ್ನು ಅರಿತುಕೊಂಡು ಕೆಲಸ ಮಾಡಬೇಕು ಹೊರತು ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಹಿಂದೂ ಸಮಾಜವನ್ನು ಒಡೆಯುವಂಥ ಪ್ರಯತ್ನ ಮುಂದಿನ ದಿವಸದಲ್ಲಿ ಮಾಡಬಾರದು. ಮತ್ತು ಮಹಾಲಿಂಗೇಶ್ವರನ ಪುಣ್ಯ ಭೂಮಿಯಲ್ಲಿ ಯಾವತ್ತೂ ಕೂಡ ನ್ಯಾಯ ಧರ್ಮ ಇದಕ್ಕೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಭೂಮಿ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ಅವರೆಲ್ಲರಿಗೂ ಕೂಡ ಮಹಾಲಿಂಗೇಶ್ವರ ಒಳ್ಳೆಯ ಬುದ್ಧಿಯನ್ನು ಕೊಡಲಿ. ಆ ಜಿಲ್ಲಾ ಕಾರ್ಯಾಲಯ ಅವರು ನಿಗದಿ ಮಾಡಿದಂಥ ದಿವಸದ ಒಳಗೆ ಅದು ಉದ್ಘಾಟನೆ ಆಗಲಿ. ಮುಂದಿನ ದಿವಸದಲ್ಲಿ ಎಲ್ಲ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ಮತ್ತು ಹಿಂದೂ ಸಮಾಜವನ್ನು ಜೋಡಿಸತಕ್ಕಂಥ ಶಕ್ತಿ ಎಲ್ರಿಗೂ ಅದರಲ್ಲಿ ಕರುಣಿಸಲಿ ಅಂತಕ್ಕಂಥ ಆಶಯದ ಜೊತೆಗೆ ಪೂವಪ್ಪನವರ ಈ ಕೆಲಸ ಕಾರ್ಯದಲ್ಲಿ ನಾವು ಜೊತೆಗಿದ್ದೇವೆ. ನಾವು ಕೂಡ ಪುತ್ತಿಲ ಪರಿವಾರ ಸಂಘಟನೆಯಿಂದ 1 ಲಕ್ಷ ರೂಪಾಯಿಯನ್ನು ನಾವು ಆ ಹೊಸತಾಗಿ ನಿರ್ಮಾಣ ಆಗುವಂಥ ಆ ಕಟ್ಟಡದ ಕಾಮಗಾರಿಗೋಸ್ಕರ ನಾವು ಪೂವಪ್ಪರವರಿಗೆ ಮುಂದಿನ ದಿವಸದಲ್ಲಿ ನಾವು ಹಸ್ತಾಂತರಿಸ್ತೇವೆ. ಯಾವತ್ತೂ ಕೂಡ ಹಿಂದೂ ಸಮಾಜದ ಜೊತೆಗೆ ನಾವಿದ್ದೇವೆ. ಮತ್ತೆ ನಿಮ್ಮ ಸಂಪರ್ಕ ಮಾಡಿದರೆ ಹಿರಿಯರು ಯಾರಾದರೂ ನಾವು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ 3-4 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿರತಕ್ಕಂಥ ಕಾರಣದಿಂದ ನಾವು ಅಲ್ಲಿಂದ ತೆರಳಿದ್ದೇವೆ. ಇನ್ನು ಕಾರ್ಯಕ್ರಮ ಇನ್ನೂ 3-4 ಕಾರಣ ನಮಗೆ ಕಾರ್ಯಕ್ರಮ ಬಾಕಿ ಇದೆ, ಅದಕ್ಕೋಸ್ಕರ ಬೇರೆ ಯಾರು ನಮಗೆ ಸಿಗಲಿಲ್ಲ. ಇದು ಅರುಣ್ ಕುಮಾರ್ ಪುತ್ತಿಲ್ ಅವರು ಸುದ್ದಿಯ ಜೊತೆಗೆ ಮಾತನಾಡುತ್ತ ಸಂದರ್ಭದಲ್ಲಿ ಕೊಟ್ಟಿರುವಂಥ ಒಂದು ಪ್ರತಿಕ್ರಿಯೆ ಅನ್ನುವಂಥದ್ದು. ಹೌದು, ಅದರಲ್ಲಿ ಹೆಚ್ಚಾಗಿ ಸಂಘ ಪರಿವಾರ ಅಂತ ನಾವೇನು ಹೇಳ್ತೇವೆ ಅದರೊಳಗೆ ಇಂಥ ಗೊಂದಲಗಳಾದಾಗ ಅವರು ಮಾಧ್ಯಮದ ಎದುರು ಬಂದು ಹೇಳಿಕೆ ಕೊಡುವಂಥದ್ದು ಭಾರಿ ಕಡಿಮೆ, ಅವರೊಳಗೆ ಇತ್ಯರ್ಥ ಮಾಡಿಕೊಳ್ತಾರೆ. ಅರುಣ್ ಕುಮಾರ್ ಪುತ್ತಿಲ್ ಅವರು ಮೊದಲಿಂದಲೇ ಒಬ್ಬ ಮಾಧ್ಯಮ ಸ್ನೇಹಿ. ಅವರು ಪತ್ರಕರ್ತರು ಯಾವ ಸಂದರ್ಭದಲ್ಲಿ ಫೋನ್ ಮಾಡಿದ್ರು ಅದಕ್ಕೆ ಸ್ಪಂದನೆ ಕೊಡೋದು,
ಪ್ರತಿಕ್ರಿಯೆ ಕೊಡುವಂಥದ್ದನ್ನು ಮಾಡ್ತಿದ್ರು. ಆದರೆ ದೊಡ್ಡ ಬೆಳವಣಿಗೆ ಅಂತ ಹೇಳಿದ್ರೆ ಯು ಪಾಪರ್ ಅಂತ ನಾಯಕರು ಮುಕ್ತವಾಗಿ ಸುದ್ದಿ ಚಾನಲ್ ಒಟ್ಟಿಗೆ ಉಮೇಶ್ ಒಟ್ಟಿಗೆ ಮಾತಾಡಿದ್ರಲ್ಲ, ಅವರು ಇಲ್ಲ ಅಂತ ಹೇಳಿದ್ರೆ ಬಾರಿ ಅಂದ್ರೆ ಅವ್ರಿಗೆ ಏನು ಒಂದು ಚೌಕಟ್ಟಿದೆ ಅದರೊಳಗೆ ಅವ್ರು ಕೆಲಸ ಮಾಡ್ತಾರೆ. ಆದ್ರೆ ಇವತ್ತು ಅವ್ರು ಕೂಡ ಅವರಿಗೆ ಒಂದು ಅವರ ನೋವನ್ನು ಹೇಳಿಕೊಡ್ಲಿಕ್ಕಿತ್ತು, ಅವರ ಮಾತಿನಲ್ಲಿ ಅದಿತ್ತು, ಏನೋ ಸರಿ ಆಗ್ತಾ ಇಲ್ಲ, ಸರಿ ಆಗಬೇಕು ಅನ್ನುವಂಥದ್ದಿತ್ತು. ಇವತ್ತೀಗ ನಾನು ನಿಮ್ಗೆ ಹಾಗೆ ಹೇಳಿದಾಗೆ ರಾಜಕೀಯದ ಬೆಳವಣಿಗೆಗಿಂತ ಕೂಡ ಜಾಸ್ತಿ ಇಲ್ಲಿ ವಾಟ್ಸಪ್ ಗ್ರೂಪ್ ನಲ್ಲಿ ಆಗಿರುವಂತ ಚರ್ಚೆ. ಖಂಡಿತ ಅದರಲ್ಲಿ ಅರುಣಕುಮಾರ್ ಪುತ್ತಿಲ್, ಈಗ ನಾವು ತಿಳ್ಕೊಂಡ ಪ್ರಕಾರ ಅರುಣಕುಮಾರ್ ಪುತ್ತಿಲ್ರವರು ಯಾವ ವಾಟ್ಸಪ್ ನಲ್ಲಿ ಫೇಸ್ಬುಕ್ ನಲ್ಲಿ ಕಮೆಂಟ್ ಹಾಕುದಿಲ್ಲ. ಅವರು ನೋಡ್ತಾರೆ ತಕ್ಷಣ ಯಾವುದೇ ಮೆಸೇಜ್ ಬಂದ್ರೆ, ಅವರ ಪರ್ಸನಲ್ ಮೆಸೇಜ್ ಬಂದ್ರೆ ನೋಡ್ತಾರೆ, ಫೇಸ್ಬುಕ್ ನೋಡ್ತಾರೆ, ವಾಟ್ಸಪ್ ನೋಡ್ತಾರೆ, ಆಕ್ಟಿವ್ ಇದ್ದಾರೆ. ಆದ್ರೆ ಅವರು ಸಂದೇಶ ಹಾಕುದಿಲ್ಲ. ಅವರ ಗುಂಪಿನಲ್ಲಿದ್ದವರು ಯಾರು ಹಾಕಿದ್ದಾರೆ ಅದಕ್ಕೆ ಪ್ರತಿಯಾಗಿ ಈಚೆ ಗುಂಪಿನವರು ಹಾಕಿದ್ದಾರೆ, ಅಥವಾ ಈಚೆ ಗುಂಪಿನವರು ಫಸ್ಟ್ ಗೆ ಹಾಕಿದ್ದಾರೆ, ಪ್ರತಿಯಾಗಿ ಅವರು ಹಾಕಿದ್ದಾರೆ, ಯಾರು ಗೊತ್ತಿಲ್ಲ. ಯಾವ ಗುಂಪಲ್ಲಿ ಚರ್ಚೆ ಆಗಿದೆ, ಪರಸ್ಪರ ವೈಯಕ್ತಿಕವಾಗಿ ಚರ್ಚೆ ಆಗಿದೆ ಗೊತ್ತಿಲ್ಲ. ವೈಯಕ್ತಿಕ ಚರ್ಚೆಗಳು ಕೂಡ ಆಗಿವೆ. ಅದರ ನಂತರ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಗುರಿಯಾಗಿಟ್ಟುಕೊಂಡು ನಾಳೆ ಈ ಕಾರ್ಯಕ್ರಮಕ್ಕೆ ತಾವು ಹೇಗೆ ಬರ್ತೀರಿ, ಆ ರೀತಿಯಾದಂತಹ ಒಂದು ಮಾತುಕತೆಗಳು ಕೂಡ ವಾಟ್ಸಪ್ ನಲ್ಲಿ ಆಗಿದೆ, ಚರ್ಚೆಗಳಾಗಿದೆ ಎನ್ನುವಂತ ಮಾಹಿತಿ ಕೂಡ ನಮಗೆ ಲಭ್ಯವಾಗಿದೆ. ಆದ್ರೆ ಅದನ್ನ ಗಂಭೀರವಾಗಿ ಪರಿಗಣಿಸಿದ್ರೆ ಅರುಣಕುಮಾರ್ ಪುತ್ತಿಲ್ ಒಂದು ಕಾರಲ್ಲಿ ಬರುವವರಲ್ಲ, ಒಂದು 5 ಜನರೊಟ್ಟಿಗೆ ಬರೋರಲ್ಲ. ಅನಿಲ್ ತೆಂಕಿಲ ಅವರು ಒಟ್ಟಿಗೆ ಇರ್ತಾರೆ, ಕೋಡಿಬೈಲ್ನವರು ಒಟ್ಟಿಗೆ ಇರ್ತಾರೆ, ಪ್ರಶಾಂತ್ ಹೆಚ್ಚಾಗಿ ಒಟ್ಟಿಗೆ ಇರ್ತಾರೆ. ಆದ್ರೆ ಅವರು ಅಂತದೇನಾದ್ರು ಸವಾಲು ಬರ್ತದೆ ಅಂತ ಹೇಳಿದ್ರೆ ಅವರು ಕೂಡ ಒಂದು 7-8 ಕಾರಲ್ಲಿ ಬರ್ತಾ ಇದ್ರು. ಅವ್ರು ವಾಟ್ಸ್ಆಪ್ ಮೆಸೇಜ್ ಅನ್ನು ಅವ್ರು ಇಗ್ನೋರ್ ಮಾಡಿರ್ತಾರೆ. ಆದ್ರೆ ಅಲ್ಲಿ ಬಂದಾಗ ಆಶ್ಚರ್ಯ ಆಗಿರ್ಬೋದು. ಯಾಕಂತ ಹೇಳಿದ್ರೆ ಅವರ ಒಟ್ಟಿಗೆ ಈಗ ನಾಳೆ ಒಂದು ಹಿಂದೂ ಸಮಾಜೋತ್ಸವ ಉಂಟು ಅಂತ ಹೇಳಿದ್ರೆ ಎಲ್ಲ ಒಟ್ಟು ಸೇರುವಂತ ಯುವಕರು ವಿಶ್ವ ಹಿಂದೂ ಪರಿಷತ್ನ ಕಚೇರಿಗೆ ಬಂದಾಗ ಹಾಗೆ ಬರಬೇಡಿ ಅಂತ ಹೇಳಲಿಕ್ಕಿಲ್ಲ ಅಂತ ಹೇಳುವಂಥದ್ದು ಅವರಿಗೆ ನಿರೀಕ್ಷೆ ಇರ್ತದೆ. ಯಾಕಂದ್ರೆ ಅರುಣಕುಮಾರ್ ಪುತ್ತಿಲ್ ಅಂತ ಹೇಳಿ ಅಲ್ಲ, ವಿಶ್ವ ಹಿಂದೂ ಪರಿಷತ್, RSS, ಸಂಘ ಪರಿವಾರ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಪೋಪರ್ ಅವರು ಹೇಳಿದಾಗ ಎಲ್ಲರನ್ನು ಸ್ವಾಗತಿಸ್ತದೆ. ಈಗ ಅವರು ಒಂದು ಮಾತಾಡೋಕೆ ಹೇಳ್ತಾರೆ, ಹಿಂದೂಗಳು ಎಲ್ಲ ಬರ್ಬೇಕು. ನಿಮ್ಗೆ ಮೇಲ್ಮಟ್ಟದಲ್ಲಿ ನೋಡಿದ್ರೆ RSS ಸಿದ್ಧಾಂತ ವಿಚಾರಗಳು ಹಿಂದೂಗಳು ಅಂತ ಅಲ್ಲ, ಅದರಲ್ಲಿ ಮುಸ್ಲಿಂ ಜಾಗ ಮಂಚಿದೆ. ಅಲ್ಪಸಂಖ್ಯಾತ ಘಟಕ ಬಿಜೆಪಿಯಲ್ಲಿ ಇಲ್ವಾ? ಅದೇ ರೀತಿ ಈಗ ಮುಸ್ಲಿಂ ಅವರು ಬಿಜೆಪಿ ಕಚೇರಿಗೆ ಹೋಗುದಿಲ್ವಾ? ಅದೇ ರೀತಿ ಎಲ್ಲರನ್ನು ಸೌಹಾರ್ದ ರೀತಿಯಲ್ಲಿ ಕೊಂಡು ಹೋಗುವಂತ ವ್ಯವಸ್ಥೆ RSS ನಲ್ಲಿ ಇದೆ, ಮುಸ್ಲಿಂ ವಿಂಗ್ ಅಂತಲೇ ಇದೆ, ರಾಷ್ಟ್ರ ಮಟ್ಟದಲ್ಲಿದೆ. ನಮ್ಮ ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ಯಾಕೆ ಕಡಿಮೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಪ್ರಖರವಾದ ಹಿಂದುತ್ವ, ಉಗ್ರ ಹಿಂದುತ್ವ ಅಂತ ಇರುವ ಕಾರಣ ಸ್ವಲ್ಪ ದೂರ ಇಡ್ತಾರೆ. ಆದ್ರೂ ಪುತ್ತೂರಿನಲ್ಲಿ ಆಕ್ಟಿವ್ ಇತ್ತು. ಪುತ್ತೂರಿನಲ್ಲಿ ಕೂಡ ಅಲ್ಪಸಂಖ್ಯಾತ ಘಟಕದವರು ಇದ್ದಂತ ಉದಾಹರಣೆಗಳು ಕೆಲವು ವರ್ಷದ ಹಿಂದೆ ಇದೆ. ಅದೇನು ಬಾರಿ ನಿಷಿದ್ಧವಾಗಿರುವಂತದ್ದಲ್ಲ. ಆದ್ರೆ ಅವರು ಹೇಳುವಂತದ್ದು ಹಿಂದೂಗಳು ಯಾರು ಬರ್ಬೋದು ಅದನ್ನು ಕೂಡ ಒಪ್ಪಬಹುದು. ಒಂದು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕ್ರಮ, ಹಿಂದೂ ಸಂಘಟನೆ ಕಟ್ಟಡದ ಕಾರ್ಯಕ್ರಮ ಅಂತ ಹೇಳುವಾಗ ಹಿಂದೂ ಸಂಘಟನೆಯವರು ಹಿಂದೂಗಳು ಯಾರು ಬರ್ಬೋದು, ಅದು ಬಾರಿ ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದ್ರೆ ಪುತ್ತೂರಿನಲ್ಲಿ. ಇವತ್ತು ಅಶೋಕ್ ರೈ ಅವರು ಹೋಗಿದ್ದಾರೆ, ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ನ ಮಾಜಿ ಶಾಸಕರು, ಬಿಜೆಪಿಯಲ್ಲಿ ಕೂಡ ಮಾಜಿ ಶಾಸಕರು ಶಕುಂತಲಾ ಶೆಟ್ಟಿ ಹೋಗಿದ್ದಾರೆ, ಅವರು ಕೂಡ ಪ್ರೀತಿ ಇಟ್ಟು ಹೋಗಿದ್ದಾರೆ. ಅವರನ್ನು ಅಷ್ಟೇ ಪ್ರೀತಿಯಿಂದ ಅವರು ಸ್ವಾಗತಿಸಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನವರು ಬಂದ್ರು ಅಂತ ಅವರು ದೂರ ಇಡ್ಲಿಕ್ಕೆ ಹೋಗ್ಲಿಲ್ಲ. ಅಶೋಕ್ ರೈ ಅವರನ್ನು ಒಬ್ಬ ಶಾಸಕನಿಗೆ ಯಾವ ರೀತಿ ಗೌರವ ಕೊಡಬೇಕು ಅಷ್ಟೇ ಗೌರವ ಕೊಟ್ಟು ಅವರು ಸ್ವೀಕರಿಸಿದ್ದಾರೆ. ಶಕುಂತಲಾ ಶೆಟ್ಟಿ ಅವರನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ. ಅವರು ಕೂಡ ಅಷ್ಟೇ ಪ್ರೀತಿಯಿಂದ ಹೋಗಿದ್ದಾರೆ. ಅಶೋಕ್ ರೈ ಅವರಿಗೆ ಕೂಡ ಒಂದು ವಿಶ್ವ ಹಿಂದೂ ಪರಿಷತ್ ಮತ್ತೊಂದು ಅನ್ನುವಂಥದ್ದಲ್ಲ, ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆಗ್ತಾ ಇದೆ, ಕರೆದಿದ್ದಾರೆ, ಹೋಗ್ತೇನೆ ಅಂತ ಹೋಗಿದ್ದಾರೆ. ಅದೊಂದು ಸೌಹಾರ್ದ ಬೆಳವಣಿಗೆ. ಈ ರಾಜಕೀಯದವರು ಕೂಡ ಇದನ್ನು ಮಾಡ್ಬೇಕು ಅಂತ ಹೇಳುವಂಥದ್ದು, ಯಾರೋ ಕಾರ್ಯಕರ್ತರನ್ನು ಬಲಿ ಕೊಡುವುದಲ್ಲ. ಇಲ್ಲಿ ಇಂಥ ಕಾರ್ಯಕ್ರಮಗಳಾದಾಗ ಹೋಗ್ಬೇಕು. ಇವತ್ತಿನ ಒಂದು ಅನಿರೀಕ್ಷಿತ ಬೆಳವಣಿಗೆ ಇವತ್ತೀಗ ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗುದು, ಸದ್ದಾಗುದು ಅಂತ ಹೇಳಿದ್ರೆ ಅರುಣಪುತ್ತಿಲ್ ಹೋದಾಗ ಈಗ ಆಯ್ತಂತೆ. ಏನು ಪರ ವಿರೋಧ ಏನು ವಿಚಾರ ಹೆಚ್ಚಿನವ್ರಿಗೆ ಗೊತ್ತಿಲ್ಲ, ಆದ್ರೆ ಆಯ್ತಂತೆ. ಅದರ ಮೂಲ ಕಾರಣ ಏನು ಅಂತ ಹೇಳಿದ್ರೆ ಇದೆ ವಾಟ್ಸಪ್ ಸಂಘರ್ಷಗಳು. ಮಾತಾಡೋಣ. ಈಗ ಪ್ರಸನ್ನ ಕುಮಾರ್ ಮಾರ್ತಾ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆಗೆ ಮಾತನಾಡಿಕೊಳ್ಳೋಣ. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ಕೂಡ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ನಾವು ಈಗಾಗಲೇ ಇವತ್ತು ಬೆಳಿಗ್ಗೆ ಏನು ವಿಶ್ವ ಹಿಂದೂ ಪರಿಷತ್ ಹೊಸ ಕಾರ್ಯಾಲಯದ ಭೂಮಿ ಪೂಜೆ ಸಂದರ್ಭದಲ್ಲಿ ನಡೆದಿರುವಂತಹ ಒಂದು ಘಟನೆಯಲ್ಲಿ ಕಾರ್ಯಕರ್ತರೊಳಗೆ ಏನು ಅರುಣ್ ಕುಮಾರ್ ಪುತ್ತಿಲ್ ಅವರು ಆಗಮಿಸಿದಂತಹ ವೇಳೆ ನಡೆದಿರುವಂತಹ ಒಂದು ಮಾತಿನ ಚಕಮಕಿ ಆಗಿರ್ಬೋದು, ಘರ್ಷಣೆ ಆಗಿರ್ಬೋದು. ಸೊ ಓರ್ವ BJP ಸಂಘದಲ್ಲಿ ಇದ್ದುಕೊಂಡು ಅದರ ಜೊತೆಗೆ ಅರುಣ್ ಕುಮಾರ್ ಪುತ್ತಿಲರವರ ಒಡನಾಡಿಯಾಗಿದ್ದುಕೊಂಡು ಕೂಡ ಈ ಘಟನೆ ಬಗ್ಗೆ ತಾವೇನು ಹೇಳ್ತೀರಿ ಅಂತ? ಈ ಘಟನೆ ಇದು ಖಂಡನೀಯ. ಇದು ವಿಶ್ವ ಪರಿಷತ್ತನ್ನ ನಮ್ಮ ಹಿರಿಯರ ಏನು ಅಪೇಕ್ಷೆ ಇತ್ತು, ಹಿರಿಯರು ಅತ್ಯಂತ ನಮ್ಮ ಹಿಂದೂ ಸಮಾಜ ಕಟ್ಟಬೇಕು ಅನ್ನೋ ದೃಷ್ಟಿಯಿಂದ ಹಿರಿಯರು ಕಟ್ಟಿದಂತ ಒಂದು ಸಂಸ್ಥೆ. ಇವತ್ತು ಅಲ್ಲಿ ದೊಡ್ಡ ಮಟ್ಟದ ಹಿಂದೂ ಕಾರ್ಯಕ್ರಮ ಒಂದು ನಡೀಬೇಕು ಅನ್ನೋ ದೃಷ್ಟಿಯಿಂದ ಒಂದು ದೊಡ್ಡ ಕಟ್ಟಡವನ್ನು ನಿರ್ಮಿಸುವ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದು ಇಡೀ ಹಿಂದೂ ಸಮಾಜ ಹೆಮ್ಮೆ ಪಡುವಂತ ಕಾರ್ಯಕ್ರಮ ಇದು. ಆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹಿಂದೂ ಸಮಾಜ ರಾಜಕೀಯ ರಹಿತವಾಗಿ, ಜಾತಿಯನ್ನ ರಹಿತವಾಗಿ ಎಲ್ಲರಿಗೆ ಆಹ್ವಾನವನ್ನು ಕೊಟ್ಟಿದ್ರು. ಸ್ವತಃ ನಾನು, ನಮ್ಮ ಹಿರಿಯರಂತ ಗೋಪಣ್ಣ, ನಮ್ಮ ಡಾಕ್ಟರ್ ಕೃಷ್ಣ
ದಾಮೋದರ ಪಾಟಲ್ಲಿ ಆ ಆಹ್ವಾನ ಪತ್ರಿಕೆ ಹಂಚಿಕೆಯಲ್ಲಿ ನಾನು ಭಾಗಿಯಾಗಿದ್ದೆ ಅವ್ರ ಜೊತೆ. ನನ್ಗೆ ನಾವು ಎಲ್ರಿಗೂ ಆಹ್ವಾನವನ್ನು ಕೊಟ್ಟಿದ್ದೇವೆ. ಓಕೆ. ಯಾವ ರಾಜಕೀಯವನ್ನು ನೋಡ್ಲಿಲ್ಲ, ಯಾವ ಜಾತಿಯನ್ನು ನೋಡ್ಲಿಲ್ಲ. ವಿಧಾನ ಪರಿಷತ್ತಿನ ಕಾರ್ಯಕ್ರಮ ಎಲ್ಲರೂ ನಾವು ಒಂದಾಗಿ ಒಟ್ಟಾಗಿ ಇದು ಹಿಂದೂ ಸಮಾಜದ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡೋ ಸಂದರ್ಭದಲ್ಲಿ ಹಿರಿಯರಾದ ಗೋಪಣ್ಣ ಮತ್ತು ಅವರ ತಂಡ ಅರುಣ್ ಕುಮಾರ್ ಕೊಟ್ಟಿದ್ರು. ಅದು ಯಾವ ಒಂದು ಕಾರಣಕ್ಕಾಗಿ ಅಂತ ಆ ವಿರೋಧ ಅವರ ಅರುಣ್ ಬರುವಂತ ಸಂದರ್ಭದಲ್ಲಿ ವಿರೋಧವನ್ನು ಮಾಡಿದ್ರು, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಯಾರು ಮಾಡಿಸಿದ್ರು ಅನ್ನೋದು ನನ್ಗೆ ಗೊತ್ತಿಲ್ಲ. ಈಗ ನಾನು ಆ ಕಾರ್ಯಕ್ರಮದ ಶಿಲಾನ್ಯಾಸದ ಸಂದರ್ಭ ಮುಗಿದ ತಕ್ಷಣ ಮಂಗಳೂರಿನಲ್ಲಿ ನಮ್ಮ ಲೋಕಸಭಾ ಸದಸ್ಯರ ಮತ್ತು ಜಿಲ್ಲಾಧ್ಯಕ್ಷರ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಆ ಕಾರ್ಯಕ್ರಮ ಮುಗಿದ ಮಧ್ಯಾಹ್ನ ಆಗುವಾಗ ನನಗೆ ಈ ವಿಷಯಗಳೆಲ್ಲ ಗೊತ್ತಾಯ್ತು. ಇದು ನಮ್ಮ ಪುತ್ತೂರಿನಲ್ಲಿ ಪದೇ ಇಂಥ ಕಾರ್ಯಗಳು ನಡೆದು ಹಿಂದೂ ಸಮಾಜಕ್ಕೆ ಒಂದು ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು. ಸರ್, ಈ ಬಗ್ಗೆ ಏನಾದ್ರೂ ಬಿಜೆಪಿ ಜಿಲ್ಲಾ ಒಂದು ಸಮಿತಿಯಲ್ಲಿ ಏನಾದ್ರೂ ಚರ್ಚೆಗಳು ನಡೆದಿದ್ಯಾ? ಜಿಲ್ಲಾ ಸಮಿತಿಯಲ್ಲಿ ಲೋಕಸಭಾ ಸದಸ್ಯರು, ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಈಗ MLCಗೆ ನಮ್ಮ ಕಿಶೋರ್ ಪಟ್ಯಾಡಿ ನಾವು ಈ ಬಗ್ಗೆ ಅಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ನಾನು ಹೇಳೋದು ಏನಂತ ಹೇಳಿದರೆ, ನಮ್ಮ ಸಂಘದ ಹಿರಿಯರಿಗೆ, ಪಕ್ಷದ ಹಿರಿಯರಿಗೆ ಈ ವ್ಯತ್ಯಾಸವನ್ನ ಸರಿ ಮಾಡುವಂತ ಶಕ್ತಿ ಇದೆ. ಇವತ್ತು ನಮ್ಮ ಸಂಘದ ಹಿರಿಯರು ಮತ್ತು ಪಕ್ಷದ ಹಿರಿಯರು ಈ ಒಂದು ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಈ ವ್ಯವಸ್ಥೆಯನ್ನ ಸರಿ ಮಾಡುವುದರ ಮುಖಾಂತರ ಸಮಗ್ರ ಹಿಂದೂ ಸಮಾಜವನ್ನ ಒಟ್ಟು ಸೇರಿಸುವಂತ ಕೆಲಸ ಇವತ್ತಿನ ಈ ಒಂದು ಕಾರ್ಯಕ್ರಮದಿಂದಲೇ ಆರಂಭವಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಓಕೆ. ಎಸ್, ಧನ್ಯವಾದಗಳು ಸರ್, ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಧನ್ಯವಾದ. ಎಸ್, ಪ್ರಸನ್ನ ಮಾರ್ತ್ ಅವರು ಹೇಳಿರುವಂತಹ ವಿಚಾರಗಳು. ಪುತ್ತಿಲ ಪರಿವಾರದಲ್ಲಿ ಕೂಡ ಬಾರಿ ಮುಂಚೂಣಿ ನಾಯಕರಾಗಿದ್ದರು. ಅರುಣ್ ಕುಮಾರ್ ಪುತ್ತಿಲರಿಂದಾಗಿ ಅದೊಂದು ರಿಸರ್ವ್ ಸೀಟ್ ಬಿಜೆಪಿ ಉಪಾಧ್ಯಕ್ಷ ಸ್ಥಾನ ಕೂಡ ಅವರಿಗೆ ಸಿಕ್ಕಿರುವಂಥದ್ದು. ಪುತ್ತಿಲ ಪರಿವಾರ ಮತ್ತು ಬಿಜೆಪಿಯ ನಾಯಕರ ನಡುವಿನ ಮಾತುಕತೆಯಲ್ಲಿ ಒಂದು ಸ್ಥಾನ ಉಪಾಧ್ಯಕ್ಷ ಸ್ಥಾನ ಒಂದು ರಿಸರ್ವ್ ಹೆಚ್ಚಿನ ಅಂಶ ಅರುಣ್ ಕುಮಾರ್ ಪುತ್ತಿಲಿಗೆ ಅಂತ ಹೇಳ್ತಾ ಇದ್ದದ್ದು. ಆದರೆ ಅದಾಗುದಿಲ್ಲ, ಉಪಾಧ್ಯಕ್ಷ ಸ್ಥಾನ ಅವರು ಒಪ್ಪಿಕೊಳ್ಳುವುದಿಲ್ಲ ಮತ್ತು ಸೂಕ್ತ ಅಲ್ಲ ಅಂತ ಹೇಳುವ ಕಾರಣಕ್ಕೆ ಪುತ್ತಿಲ ಪರಿವಾರದ ಕೋಟದ ಸೀಟಲ್ಲಿ ಉಪಾಧ್ಯಕ್ಷ ಸ್ಥಾನ ಜಿಲ್ಲೆಯಲ್ಲಿ ಇದ್ದಾರೆ ಅವರು. ಆದರೆ ಈಗಾಗಲೇ ಅವರು ಹೇಳಿದಾಗೆ ಚರ್ಚೆ ಆಗಿದೆ, ಮಾತುಕತೆ ಆಗಿದೆ ಅಂತ ಹೇಳಿದ್ರೆ ಅದು ಗಂಭೀರ ಚರ್ಚೆಯ ಹಂತಕ್ಕೆ ಹೋಗ್ತದೆ. ಅದಕ್ಕೊಂದು ಇತಿಶ್ರೀಯನ್ನು ಹಾಕುವಂತ ವ್ಯವಸ್ಥೆ ಕೂಡ ಮಾಡ್ತಾರೆ. ಬಹುಶಃ ಖಂಡಿತ, ಯಾಕಂತ ಹೇಳಿದ್ರೆ ಗಮನ ಸೆಳೆಯುವಂತ ವಿಚಾರವೇ. ಯಾಕಂತ ಹೇಳಿದ್ರೆ ಪುತ್ತೂರು ಅನ್ನುವಂಥದ್ದು ಈ ಹಿಂದೆ ತಾವು ಅನೇಕ ಸಂದರ್ಭಗಳನ್ನ ಉಲ್ಲೇಖ ಮಾಡಿದ್ರೆ, ಆದ್ರೆ ಆ ಸಂದರ್ಭದಲ್ಲಿ ಒಂದಷ್ಟು ಸಾಮಾಜಿಕ ಜಾಲತಾಣಗಳ ಪ್ರಭಾವ ಅಷ್ಟೊಂದು ಇರಲಿಲ್ಲ. ಆದ್ರೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ 2023ರ ವಿಧಾನಸಭಾ ಚುನಾವಣೆಯಿಂದ ಈಚೆಗೆ ಬಹಳಷ್ಟು ಪುತ್ತೂರು ಇಡೀ ರಾಜ್ಯದ ಒಂದು ಗಮನವನ್ನ ಸೆಳೆಯುವಂತ ಕೆಲಸಗಳಾಗ್ತಾ ಇದೆ. ಪದೇ ಪದೇ ಈ ರೀತಿಯ ಒಂದು ಸಂದೇಶಗಳು ಅಥವಾ ಈ ರೀತಿಯ ಬೆಳವಣಿಗೆಗಳು ಪುತ್ತೂರಿನಲ್ಲಿ ನಡೀತಾ ಇದೆ ಅಂತ ಆದ್ರೆ ಎಲ್ಲೋ ಅದೊಂದು ಕಡೆ ಬಿಜೆಪಿಯ ಮೇಲೆ ಅಥವಾ ಒಂದು ಪಕ್ಷದ ಅಥವಾ ಪಕ್ಷ ಸಂಘಟನೆಗಳ ಮೇಲೆ ಒಂದಷ್ಟು ಪರಿಣಾಮವನ್ನ ಬೀರಬಹುದು ಅನ್ನುವಂತ ಒಂದು ಲೆಕ್ಕಾಚಾರಗಳು ಕೂಡ ಇರಬಹುದು ಅನ್ನುವಂಥದ್ದು. ಅಂದ್ರೆ ಪ್ರತಿ ಸಂದರ್ಭದಲ್ಲೂ ಕೂಡ ಏನಾದ್ರೂ ಒಂದು ಇಲ್ಲಿ ಬೆಳವಣಿಗೆಗಳಾಗ್ತಾ ಇದೆ ಅನ್ನುವಂಥದ್ದು. ಖಂಡಿತ ಅದು ಪಕ್ಷ ಸಂಘಟನೆಯ ಮೇಲೆ ತೊಂದರೆ ಆಗ್ತದೆ ಅಂತ ಹೇಳುವಾಗ ಅವರು ಅದರ ಬಗ್ಗೆ ವ್ಯಾಪಕ ಮುನ್ನೆಚ್ಚರಿಕೆ ವಹಿಸ್ತಾರೆ. ಅದು ಇವತ್ತಲ್ಲ, ವಿಧಾನಸಭಾ ಚುನಾವಣೆ ನಡೆದ ನಂತರ ಈ ಕಾರ್ಯಕರ್ತರು ತಲವಾರು ಹಿಡ್ಕೊಂಡು ಪುತ್ತಿಲ ಪರಿವಾರದ ಕಚೇರಿಗೆ ಹೋದ್ರಲ್ಲ, ಅದೇ ಬಹಳಷ್ಟು ಗಂಭೀರ ವಿಚಾರ. ಅದು ಒಂದು ಸಂಘಟನೆ ಒಳಗೆ ಇರುವಂತವರು ಅಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕೆ ಹೋದ್ರು, ಅಥವಾ ಆ ಘಟನೆಗೆ ಏನು ಪ್ರೇರಣೆ ಆಯ್ತು, ಏನು ಮೂಲ ಕಾರಣ ಅಂತ ಹೇಳುವುದನ್ನು ಹುಡುಕಿ ಪೊಲೀಸ್ನವರು ಮಾಡ್ತಾರೆ ಕಾನೂನು ಸುವ್ಯವಸ್ಥೆ. ಸಂಘಟನೆ ಒಳಗೆ ನಾಯಕರು ನೋಡ್ಬೇಕು, ಸರಿ ಮಾಡುವಂತ ವ್ಯವಸ್ಥೆ ಆಗ್ಬೇಕು. ಈಗ ಅರುಣ್ ಕುಮಾರ್ ಪುತ್ತಿಲರ ಕಚೇರಿಗೆ ಯಾರೋ ಒಂದು ಮುಸ್ಲಿಮರು ತಲವಾರು ಹಿಡ್ಕೊಂಡು ಹೋಗ್ತಿದ್ರೆ ಏನಾಗ್ತಿತ್ತು? ಸಂಘರ್ಷ ಆಗ್ತದೆ, ಗಲಾಟೆ ಆಗ್ತದೆ, ಬೇರೆ ಸ್ವರೂಪ ಹೋಗ್ತದೆ. ಇದು ಅವರದೇ ಸಂಘಟನೆ ಪರಿವಾರದ ಕಾರ್ಯಕರ್ತರು ಹೋಗ್ತಾರೆ ಅಂತ ಹೇಳಿದಾಗ ಅಲ್ಲೇ ಮುನ್ನೆಚ್ಚರಿಕೆ ವಹಿಸಬೇಕು. ಅದರ ಮುಂದುವರೆದ ಭಾಗ ಇವತ್ತಾಗಿದೆ, ಇನ್ನು ಮುಂದೆ ಆಗ್ಬೋದು ಸರಿ ಆಗದಿದ್ರೆ. ಅಂತ ಅಹಿತಕರ ಘಟನೆ ಆಗುವಂತದ್ದು ಯಾರಿಗೂ ಬೇಡ. ಅದಕ್ಕೋಸ್ಕರ ಎಲ್ರು ಈಗ ಇವತ್ತಿನ ನೀವು ಟೋಟಲ್ ಬೆಳಿಗ್ಗೆಯಿಂದ ಇವತ್ತಿನವರೆಗೆ ಘಟನೆ ನೋಡಿದ್ರೆ
ಎಲ್ಲರೂ ಕೇಂದ್ರೀಕೃತ ಆಗಿರೋದು ಇವು ಪೂವಪ್ಪರ ಮೇಲೆ. ಅವರು ಸರಿ ಮಾಡಬೇಕು. ಎರಡು ಕಡೆಯವರು ಕೂಡ ಪೂವಪ್ಪರಿಗೆ ಗೌರವ ಕೊಡ್ತಾರೆ. ಅವ್ರು ಕರೆದ್ರು, ನಾವು ಓದೆವು, ಅಲ್ಲಿ ಸರಿ ಮಾಡಿದ್ರು, ಜೋರು ಮಾಡಿದ್ರು, ಸಮಾಧಾನ ಮಾಡಿದ್ರು, ಮತ್ತೆ ಸರಿ ಮಾಡಬೇಕು ಎಲ್ಲ ಹೇಳುವಂಥದ್ದು ಪೂವಪ್ಪರಿಗೆ. ಹಾಗಾಗಿ ಆ ಕೇಂದ್ರ ಬಿಂದು ಅವರೇ ಇರುವುದು. ಹಾಗಾಗಿ ಅವರ ಹಂತದಲ್ಲಿ ಕೂಡ ಆ ಚಟುವಟಿಕೆಗಳು ಆಗ್ತದೆ, ಆಗ್ಬಹುದು ಅನ್ನುವಂಥದ್ದು ನಾವು ಮುಂದಕ್ಕೆ ನೋಡಬಹುದು. ಅಲ್ಲಿ ಮುಖ್ಯವಾಗಿ ಸೋಷಿಯಲ್ ಮೀಡಿಯಾದ ತಾವು ಆಗ್ಲೇ ಹೇಳಿದ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಿಂದನೆಗಳು ಶೋಷಣೆಗಳು ಆಗ್ತಾ ಇತ್ತ ಅದು ಇವತ್ತು ಬೀದಿಗೆ ಬಂದಿರುವಂಥದ್ದು ಅಂತ ಅಂದ್ರೆ ಎದುರೆದುರು ಸಿಕ್ಕಾಗ ನೇರವಾಗಿ ಅದನ್ನು ಮಾತುಕತೆ ಆಗುವಂಥದ್ದು. പക്ഷേ ಈ ಮಾತನ್ನು ಏನು ಈ ಅರುಣಕುಮಾರ್ ಪತ್ತಿಲ ಇಲ್ಲಿ ನೋಡಿದ್ರೆ ಮುರಳೀಕೃಷ್ಣ ಸಂತಡ್ಕ ಅವರು ಕೂಡ ಒಂದಷ್ಟು ಅವರನ್ನು ಕೂಡ ಪಕ್ಷದ ಮುಂಚೂಣಿಗೆ ಸಂಘಟನೆಗಳಿಂದ ಹಿಡಿದು ಪಕ್ಷದ ಮುಂಚೂಣಿಗೆ ತರುವಂತ ಕೆಲಸ ಆಯಿತು. ಆವಾಗಲೂ ಕೂಡ ಬಣಿಸಲಾಯಿತು ಇದು ಅರುಣಕುಮಾರ್ ಪತ್ತಿಲವರಿಗೆ ಒಂದು ಕೌಂಟರ್ ಆಗಿ ಮಾಡಲಾಗ್ತಾ ಇದೆ, ಇವರನ್ನು ಮುಂದಕ್ಕೆ ತರಲಾಗ್ತಿದೆ ಅನ್ನುವಂಥದ್ದು ಕೂಡ ತರಲಾಯಿತು. പക്ഷേ ಇವತ್ತಿನ ಒಂದು ಘಟನೆಯ ಸಂದರ್ಭದಲ್ಲೂ ಕೂಡ ಆ ಒಂದು ಅರುಣಕುಮಾರ್ ಪತ್ತಿಲ ಅವರನ್ನು ತಡೆಯೊಡ್ಡಿದಂತಹ ಒಂದು ತಂಡದ ಆ ಹಿಂದೆ ಮುರಳೀಕೃಷ್ಣ ಹಸಂತಡ್ಕರ್ ಅವರು ಕೂಡ ಆ ತಂಡದ ಒಂದು ನೇತಾರರಾಗಿದ್ದುಕೊಂಡು ಅಲ್ಲಿ ಇದ್ದಾರೆ ಮುಂಚೂಣಿಯಲ್ಲಿ. ಅವರು ಹೇಗಿದ್ದಾರೆ ಏನು ಅಂತ ನಮಗೂ ಗೊತ್ತಿಲ್ಲ, ಆದ್ರೆ ಅವರು ಒಂದಷ್ಟು ನಮಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಇದು ಆಗಿರುವಂತದ್ದು ಕಾರ್ಯಕರ್ತರ ಭಾವನೆಗಳಿಗೆ ಧಕ್ಕೆಯಾಗಿದೆ. ಇದನ್ನು ಯಾಕೆ ಈ ರೀತಿಯಾಗಿ ಆಯ್ತು ಇವತ್ತು ಅಂದ್ರೆ ಇದರ ಮುಂಗಡವಾಗಿ ಗೊತ್ತಿತ್ತು. ಪೂರ್ವಭಾವಿ ಸಭೆಯಲ್ಲಿ ಪೂವಪ್ಪರವರೇ ಪ್ರಸ್ತಾಪ ಮಾಡಿದ್ರು, ಅರುಣಕುಮಾರ್ ಪತ್ತಿಲರವರು ಈ ಕಾರ್ಯಕ್ರಮಕ್ಕೆ ಬರುವುದಾದ್ರೆ ನಮ್ಮ ಆಕ್ಷೇಪಣೆ ಇಲ್ಲ, ಈ ಕಾರ್ಯಕ್ರಮಕ್ಕೆ ಅವರು ಬರಬೇಕು ಅಂತ ಪೂರ್ವಭಾವಿ ಸಭೆಯಲ್ಲಿ ನಡೆದಿತ್ತು. ಆ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಕೂಡ ಒಂದಷ್ಟು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ರು, ಅದನ್ನು ಅಲ್ಲಿಗೆ ಮುಗಿದಿತ್ತು. ಆದ್ರೆ ಮುರಳೀಕೃಷ್ಣ ಹಸಂತಡ್ಕರ್ ಅವರು ಇವತ್ತು ನಮ್ಮ ಜೊತೆಗೆ ಪ್ರತಿಕ್ರಿಯೆ ನೀಡಿದಾಗಲೂ ಕೂಡ ಅವರು ಆ ಮಾತನ್ನು ಹೇಳಿರುವಂಥದ್ದು, ನಾವು ಯಾಕೆ ಸರಿಯಾಗಲಿಲ್ಲ ಅಥವಾ ಕಾರ್ಯಕರ್ತರು ಯಾಕೆ ಅದನ್ನು ಸ್ವೀಕರಿಸಲಿಲ್ಲ ಅರುಣಕುಮಾರ್ ಪತ್ತಿಲರ ಅಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಕಾರ್ಯಕರ್ತರನ್ನು ಅವರ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಶೋಷಣೆಯನ್ನು ಮಾಡಲಾಗಿದೆ ಎನ್ನುವುದರ ರೀತಿಯಲ್ಲಿ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ಈಗ ನಾವು ಕೇಳ್ಕೊಂಡು ಬರೋಣ. ಪರಿಷತ್ತಿನ ಭೂಮಿ ಪೂಜೆ ಕಟ್ಟಡದ್ದು ಆ ಸಂದರ್ಭದಲ್ಲಿ ಅರುಣಕುಮಾರ್ ಪತ್ತಿಲ ಅಲ್ಲಿಗೆ ಬಂದಿದ್ದರು. ಬಂದಾಗ ಅವರು ಏನೋ ಒಂದು ಅವರನ್ನು ಬರೋದು ಬೇಡ ಅಂತೇಳಿ ತಡೆ ಹಿಡಿಯುವಂಥ ಕೆಲಸ ಕೆಲವರಿಂದ ಆಗಿದೆ ಅಂತೇಳಿ ಅದಕ್ಕೆ ಹೇಳ್ತೀನಿ. ನೋಡಿ, ವಿಶ್ವ ಹಿಂದೂ ಪರಿಷತ್ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳನ್ನು ಒಟ್ಟು ಸೇರಿಸಿಕೊಂಡು ಹೋಗುವಂಥ ಒಂದು ಏಕೈಕ ಸಂಘಟನೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಸಂಘ 100ನೇ ವರ್ಷಕ್ಕೆ ಕಾಲಿಡ್ತಕ್ಕಂಥ ಸಂದರ್ಭ, ಅತ್ಯಂತ ಆಳವಾಗಿರ್ತಕ್ಕಂಥ ಸಂಘದ ಬೇರು, ಸಂಘ ದೊಡ್ಡ ವಿಶಾಲವಾಗಿ ಬೆಳೆದಿರ್ತಕ್ಕಂಥ ಜಾಗ ಇದ್ದರೆ ಅದು ಜಗತ್ತಿನಲ್ಲಿ ಅದು ದಕ್ಷಿಣ ಕನ್ನಡ ಜಿಲ್ಲೆ, ಅದು ವಿಶೇಷವಾಗಿ ಸುಳ್ಯ ಪುತ್ತೂರು ಭಾಗ. ಇಲ್ಲಿ ಸಂಘಟನೆಗೆ, ಸಂಘ ಪರಿವಾರದ ಸಂಘಟನೆಗಳಿಗೆ ಅದರದ್ದೇ ಆಗಿರ್ತಕ್ಕಂಥ ಒಂದು ಚೌಕಟ್ಟು, ಅದರದ್ದೇ ಆಗಿರ್ತಕ್ಕಂಥ ನೀತಿ ನಿಯಮಗಳು, ಅದರದ್ದೇ ಆಗಿರ್ತಕ್ಕಂಥ ಬದ್ಧತೆಗಳು, ಅದರದ್ದೇ ಆಗಿರ್ತಕ್ಕಂಥ ವ್ಯವಸ್ಥೆಗಳು ಅಂತ ಹೇಳುವಂಥದ್ದು ಇದೆ. ಇವತ್ತು ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲೆಯ ಈ ಕಾರ್ಯಾಲಯದ ಶಂಕುಸ್ಥಾಪನೆಗೆ ಎಲ್ಲ ಹಿಂದೂಗಳನ್ನು ಬರಲಿಕ್ಕೆ ಅದರಲ್ಲೇನೂ ಆಕ್ಷೇಪಗಳಿರಲಿಲ್ಲ. ಆದರೆ ಕಳೆದ ಪುತ್ತೂರು ವಿಧಾನಸಭಾ ಚುನಾವಣೆಯ ನಂತರ ಪುತ್ತೂರಿನಲ್ಲಿ ನಡೆದಿರ್ತಕ್ಕಂಥ ಸ್ವಾರ್ಥ ರಾಜಕಾರಣದ ಹೆಸರಿನಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಗಮನಿಸಿದಾಗ ಒಂದಷ್ಟು ಸಾಮಾಜಿಕ ಜಾಲತಾಣಗಳಿರ್ಬೋದು, ಒಂದಷ್ಟು ಹೇಳಿಕೆಗಳಲ್ಲಿರ್ಬೋದು, ನೂರಾರು ಕಾರ್ಯಕರ್ತರ ನಿಸ್ವಾರ್ಥ ಕಾರ್ಯಕರ್ತರ ಭಾವನೆಗಳಿಗೆ ಧಕ್ಕೆ ಆಗಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಸಹಜವಾಗಿ ಸಂಘಟನೆಗೆ, ಸಂಘಕ್ಕೆ, ಸಂಘದ ಕಾರ್ಯಕರ್ತರಿಗೆ ಅತ್ಯಂತ ಕೆಟ್ಟ ಶಬ್ದಗಳಲ್ಲಿ ಟೀಕೆ ಟಿಪ್ಪಣಿಗಳನ್ನು ಮಾಡಿದಾಗ ಒಬ್ಬ ನಿಸ್ವಾರ್ಥ ಪ್ರಾಮಾಣಿಕ ಕಾರ್ಯಕರ್ತನಿಗೆ ಏನು ಅನ್ನಿಸ್ತದೆ ಅಂತ ಕೇಳಿದರೆ, ನಾವು ಇಷ್ಟು ಸಂಘಟನೆಯಲ್ಲಿ ಒಂದು ಚೌಕಟ್ಟಿನಲ್ಲಿ ಒಂದು ವ್ಯವಸ್ಥೆಯಲ್ಲಿ ದುಡಿದಾಗ ಇಡೀ ಪುತ್ತೂರಿನ ಅಥವಾ ಎಲ್ಲ ದಕ್ಷಿಣ ಕನ್ನಡ ಕರ್ನಾಟಕದ ಜನತೆಗೆ ಗೊತ್ತಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಏನು, ವಿಶ್ವ ಹಿಂದೂ ಪರಿಷತ್ ಅಂದರೆ ಏನು ಉದ್ದೇಶವನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇದೆ ಅಂತ ಕಾರ್ಯಕರ್ತನಿಗೂ ಗೊತ್ತಿದೆ, ಸಮಾಜಕ್ಕೂ ಗೊತ್ತಿದೆ. ಆ ಸಂದರ್ಭದಲ್ಲಿ ಇಂತಹ ಗೊಂದಲಗಳಿಗೆ ಯಾರೂ ಅವಕಾಶ ಮಾಡಿಕೊಡಬಾರ್ದಿತ್ತು. ದುರದೃಷ್ಟಕರ ಈ ಘಟನೆ ನಡೆದಿದೆ. ಆದರೆ ಹಿರಿಯರು ಇದನ್ನು ಈ ರೀತಿ ಮುಂದುವರಿಯದ ರೀತಿಯಲ್ಲಿ ಇದನ್ನು ಸಮಾಜವನ್ನು ಒಟ್ಟಾಗಿ ಕೊಂಡೋಗುವಂಥ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅಂತ ನಮಗೆ ಅನ್ನಿಸುತ್ತೆ. ಮತ್ತು ಇದನ್ನು ಮೊದಲೇ ಮಾಡಬೇಕಿತ್ತು, ಇನ್ನು ತಕ್ಷಣದಲ್ಲಿ ಆಗುವಂಥ ಇದಕ್ಕೆ ಮದ್ದು ಹರಿಯುವಂಥ ಕೆಲಸಗಳು ಆಗಬೇಕು ಅಂತ ನಮ್ಮ ಅಪೇಕ್ಷೆ. ಮತ್ತು ಇವತ್ತು ಕಾರ್ಯಕರ್ತರ ಭಾವನೆಗಳನ್ನು ನಾವು ಒಪ್ಪಬೇಕಾಗಿರ್ತಕ್ಕಂಥದ್ದು. ಹಿರಿಯರ ಯೋಚನೆಗಳಿಗೂ ಗೌರವ ಕೊಡು, ಎರಡರ ಸಮ್ಮಿಲನ ಆಗಬೇಕಾದ್ರೆ ಸತ್ಯ ಇದೆ. ಆದರೆ ನಮಗೆ ನಾಳೆ ಸಂಘಟನೆ ಆಗ್ತಾ ಇರ್ತಕ್ಕಂಥದ್ದು, ಕಟ್ಟಡ ಆಗ್ತಾ ಇರ್ತಕ್ಕಂಥದ್ದು, ಕಾರ್ಯಕರ್ತರು ಇದ್ದರೆ ಕಟ್ಟಡ, ಕಾರ್ಯಕರ್ತರು ಇದ್ದರೆ ಸಂಘಟನೆ, ಅದನ್ನು ನಾವು ಯೋಚನೆ ಮಾಡಬೇಕು, ಸಮಾಜವೂ ಯೋಚನೆ ಮಾಡಬೇಕು. ಇವತ್ತು ಅನೇಕ ಕೇಸುಗಳನ್ನು ತನ್ನ ಮೇಲೆ ಎಳೆದಾಕೊಂಡು ಅನೇಕ ಹೋರಾಟದಲ್ಲಿ ಯಾವುದೇ ಒಂದು ಪ್ರತಿಫಲಾಪೇಕ್ಷೆ, ಒಂದು ಪೈಸೆ ಅಪೇಕ್ಷೆ ಇಲ್ಲದೆ ದುಡಿದಿರ್ತಕ್ಕಂಥ ನೂರಾರು ನಿಸ್ವಾರ್ಥ ಕಾರ್ಯಕರ್ತರ ದಂಡಿ ಇದೆ ನಮ್ಮಲ್ಲಿ. ಅಂತಹ ಕಾರ್ಯಕರ್ತರ ಭಾವನೆಗಳು ಬೆಲೆ ಕೊಡುವಂಥ ಅವಶ್ಯಕತೆ ಇದೆ. ಅವರ ಹತ್ರ ಗೌರವಯುತವಾಗಿ ಇವತ್ತು ನಮ್ಮ ಕಾರ್ಯಕರ್ತರು ಕೇಳಿರಬೇಕು. ಇವತ್ತು ಇಲ್ಲಿ ಗೊಂದಲಕ್ಕೆ ಎಡೆ ಮಾಡಬೇಡಿ ಅಂತ ಹೇಳೋದನ್ನು ಕೇಳಿದ್ದಾರೆ. ಆರಂಭದಲ್ಲಿ ಅವರು ಕಾರ್ಯನಿಳಿಬೇಕಾದ್ರೆ ಕೇಳಿದ್ದಾರೆ.
ಜವಾಬ್ದಾರಿ ಇರ್ತಕ್ಕಂಥ ಕಾರ್ಯಕರ್ತರೇ, ವಿಶ್ವ ಹಿಂದೂ ಪರಿಷತ್ನ ಜವಾಬ್ದಾರಿ ಇರ್ತಕ್ಕಂಥ ಕಾರ್ಯಕರ್ತರೇ ಕೈ ಮುಗಿದು ಕೇಳಿದ್ದಾರೆ, ಇಲ್ಲಿ ಗೊಂದಲಕ್ಕೆ ಎಡೆ ಮಾಡಬೇಡಿ ದಯವಿಟ್ಟು ಈಗ ಅಂತ ಹೇಳುವಂಥ ಆರಂಭದಲ್ಲಿ ಹೇಳಿದ್ದಾರೆ. ಆರಂಭ ಅವರು ಕಾರಿಂದ ಇಳಿಬೇಕ ಮೊದಲೇ ಹೇಳಿದ್ದಾರೆ. ಅವ್ರ ಜೊತೆ ಇರ್ತಕ್ಕಂಥವರು ಇದನ್ನು ಯೋಚನೆ ಮಾಡಬೇಕಿತ್ತು. ಯಾಕೆ, ಯಾವ ಉದ್ದೇಶವನ್ನು ಇಟ್ಟುಕೊಂಡು ಹೇಳಿದ್ದಾರೆ? ಯಾವುದೇ ಒಬ್ಬ ವ್ಯಕ್ತಿ ಸಂಘಟನೆಗೆ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ವೈಯಕ್ತಿಕವಾಗಿರ್ತಕ್ಕಂಥ ದ್ವೇಷ 100ಕ್ಕೆ 100 ಇಲ್ಲ. ಆದರೆ ಒಬ್ಬ ವ್ಯಕ್ತಿ ಅವನು ಯಾಕೋ ಒಂದು ಕಾರಣಕ್ಕೋಸ್ಕರ ತಪ್ಪಾಗಿದೆ, ಅವನಿಂದ ಇದು ಸಂಘಟನೆಗೆ ಲೋಪ ಆಗಿದೆ ಅಂತ ಹೇಳುವಂಥ ಭಾವನೆಗಳು ಬಂದಾಗ ಇದೆಲ್ಲ ಸಹಜವಾಗಿರ್ತಕ್ಕಂಥದ್ದು. ಇದನ್ನು ಸರಿ ಮಾಡುವಂಥ ಕೆಲಸಗಳು 100ಕ್ಕೆ 100 ಆಗಬೇಕಾಗಿದೆ. 100ಕ್ಕೆ 100 ಆಗ್ತದೆ ಅಂತ ವಿಶ್ವಾಸ ನಮ್ಮದು. ಯಾಕಂದರೆ ಸಂಘ ಇದೇ ರೀತಿ ನಮಗೆ ಕಲಿಸಿಕೊಟ್ಟದ್ದು. ಆದರೆ ಸಂಘಟನೆ ನಿರಂತರವಾಗಿ, ವ್ಯಕ್ತಿ ಶಾಶ್ವತ ಅಲ್ಲ ಯಾವತ್ತು. ನಾನೀಗ ವಿಶ್ವ ಹಿಂದೂ ಪರಿಷತ್ನ ಬಜರಂಗ ದಳದ ಜವಾಬ್ದಾರಿ, ರಾಜ್ಯ ಮಟ್ಟದ ಜವಾಬ್ದಾರಿಯಲ್ಲಿದ್ದೆ. ನಾನು ಬಿಟ್ಟರೆ ಸಂಘಟನೆ ನಡೀತಾ ಇರ್ತದೆ. ಇದು 100ಕ್ಕೆ 100 ಸತ್ಯ, ಎಲ್ಲರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಅಂತ ನನಗೆ ಅನ್ನಿಸುತ್ತೆ. ವೈಯಕ್ತಿಕ ಸ್ವಾರ್ಥವನ್ನು ಬಿಟ್ಟಾಗ ಮತ್ತು ರಾಜಕಾರಣದಲ್ಲಿ ಸ್ವಾರ್ಥವನ್ನು ಬಿಟ್ಟು ಯೋಚನೆ ಮಾಡದಿದ್ದರೆ ಇದು ಈ ರೀತಿ ಮುಂದುವರಿಯುವಂಥ ಸಂದರ್ಭಗಳಿದೆ. ಅದಕ್ಕೋಸ್ಕರ ನಾನು ಆಗಲೂ ಅವ್ರ ಹತ್ರ ಹೇಳಿದ್ದೀನಿ, ಈ ರೀತಿ ಗೊಂದಲಗಳಿಗೆ ಎಡೆ ಮಾಡಿ ನಾವೇನು ನಮ್ಮ ಒಳಗಿರತಕ್ಕಂಥ ವಿಚಾರಗಳೇನಿದೆ ಅದನ್ನು ಒಂದು ರೂಮಿನಲ್ಲಿ ಕೂತು ಮಾತಾಡಬೇಕು, ಒಳಗಡೆ ಕೂತು ಮಾತಾಡಬೇಕಂತ ವಿಷಯ. ಇದು ಸಮಾಜ ಈ ರೀತಿ ರಸ್ತೆಯಲ್ಲಿ ನಿಂತು ಮಾತಾಡುವಂಥದ್ದಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ಈ ರೀತಿ ಘಟನೆಗಳು ನಡೆದಿರ್ತಕ್ಕಂಥದ್ದು ದುರದೃಷ್ಟಕರ. ಆದರೆ ಮುಂದಿನ ದಿವಸಗಳಲ್ಲಿ ಮಹಾಲಿಂಗೇಶ್ವರ ನಮಗೆ ಏನೋ ಇಲ್ಲಿ ನಮ್ಗೆ ಗೊತ್ತಿದೆ, ಮಹಾಲಿಂಗೇಶ್ವರ ಯಾವ ರೀತಿ ಏನೆಲ್ಲ ಆಗಬೇಕು ಅದೆಲ್ಲ ಮಾಡಿಸಿ ಮಾಡ್ತಾನೆ. ಅದಕ್ಕೋಸ್ಕರ ಒಂದು ಒಳ್ಳೆಯ ಫಲಿತಾಂಶ ಬರ್ಬೋದು ಅಂತ ನಮಗೆ ಅನ್ನಿಸುತ್ತೆ. ಇದು ಒಳ್ಳೆಯ ಫಲಿತಾಂಶಕ್ಕೆ ಇದೊಂದು ದಿಕ್ಸೂಚಿ ಅಂತ ನನಗೆ ಅನ್ನಿಸುತ್ತೆ. ಖಂಡಿತವಾಗಿ ಮಹಾಲಿಂಗೇಶ್ವರ ಇದನ್ನು ಸರಿ ಮಾಡುವಂಥ ಶಕ್ತಿ ಅವರೇ ಕೊಡ್ತಾರೆ. ಮತ್ತು ಕಾರ್ಯಕರ್ತರನ್ನ ಬಿಟ್ಟು ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ, ಸಮಾಜವನ್ನು ಬಿಟ್ಟು ಮಾಡಲಿಕ್ಕಾಗೋದು. ಸಮಾಜ ಸಂಘಟನೆ ಮತ್ತು ಕಾರ್ಯಕರ್ತರು ಇದನ್ನು ಒಟ್ಟಾಗಿ ಕೊಂಡೋಗುವಂಥ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಈ ರೀತಿ ಯೋಚನೆ ಮಾಡಿಕೊಂಡು ಇವತ್ತು ಹಿರಿಯರದಕ್ಕೆ ಯೋಚನೆ ಮಾಡುವಂಥದ್ದು ಮತ್ತು ಎಲ್ಲರನ್ನ ಸೇರಿಸಿಕೊಂಡು ಹೋಗೋ ದೃಷ್ಟಿಯಿಂದ ಯೋಚನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಘಟನೆ ಆದ ನಂತರ ಹಿರಿಯರು ಏನಾದರೂ ಬಂದು ಮಾತಾಡಿ ಇದನ್ನೆಲ್ಲ ಸರಿ ಮಾಡಿಕೊಂಡು ಹೋಗಬೇಕು ಅಂತ ಹೇಳಿದನ್ನು ಹೇಳಿದ್ದಾರೆ. ಎಲ್ಲರನ್ನ ಸರಿಪಡಿಸಿಕೊಂಡು ಹೋಗಬೇಕು ಅಂತ ಆ ರೀತಿ ಯೋಚನೆಗಳು ನಡೀತಾ ಇದೆ. ಸರ್, ಈಗ ತಾವೇ ಹೇಳಿದ್ರಿ ಗೊಂದಲಕ್ಕೆ ಒಳಗುವಂಥದ್ದನ್ನು ಮಾಡಬೇಕಂತ ಹೇಳಿದ್ರು. ಅಂದರೆ ಅವರು ಗೊಂದಲಕ್ಕೆ ಇವತ್ತು ಗೊಂದಲ ಮಾಡ್ತಾರೆ ಅಂತ ನಿಮಗೇನಾದರೂ ಮೊದಲು ಸೂಚನೆ ಇತ್ತ? ಬಂದು ಗೊಂದಲ ಮಾಡ್ತಾರೆ ಅಂದರೆ ನಾನು ಆಗಲೇ ಹೇಳಿದಂತೆ ಇಲ್ಲಿ ಸಂಘದ ಭದ್ರವಾಗಿರ್ತಕ್ಕಂಥ ನೆಲೆಗಟ್ಟು, ಒಂದು ವ್ಯವಸ್ಥೆ, ಚೌಕಟ್ಟು, ಸಿದ್ಧಾಂತ, ಧ್ಯೇಯ ಅಂತ ಇದೆ. ಆಗ ಆ ಸಂಘಟನೆಯ ಧ್ಯೇಯಕ್ಕೆ, ಚೌಕಟ್ಟುಗಳಿಗೆ ಅವರಿಗೆ ಕಳಿಸಲ ಸಂಘ ಪರಿವಾರದಿಂದ ಹೊರಗಡೆ ಹೋಗಿ ಚುನಾವಣೆಯನ್ನು ಎದುರಿಸಿದರು. ಸಹಜವಾಗಿ ರಾಜಕೀಯ ಪಕ್ಷ ಬಿ ಜೆ ಪಿ, ಅವರು ಇವತ್ತು ಭಾಜಪಕ್ಕೆ ಸೇರ್ಪಡೆ ಆಗಿರ್ಬೋದು. ಆದರೆ ಒಂದು ವ್ಯವಸ್ಥೆಯ ಒಳಗಡೆ ಇದ್ದಾಗ ಮಾತ್ರ ಅವರನ್ನು ಕಾರ್ಯಕರ್ತರು ಸ್ವೀಕಾರ ಮಾಡ್ತಾರೆ. ಅಂದರೆ ಒಂದು ಪಕ್ಷದ ಚೌಕಟ್ಟಿನಲ್ಲಿದ್ದರೆ ಅಥವಾ ಒಂದು ಸಂಘಟನೆ ಚೌಕಟ್ಟಲ್ಲಿದ್ದರೆ ಕಾರ್ಯಕರ್ತರು ಸ್ವೀಕಾರ ಮಾಡ್ತಾರೆ. ಆಗ ಏನಾಗಿದೆ ಅಂತ ಕೇಳಿದರೆ, ನೀವು ಗೊಂದಲಕ್ಕೆ ಅವರು ಒಬ್ಬರು ಅನೇಕ ವರ್ಷಗಳಿಂದ ಇವತ್ತು ನಾಯಕ ಅಂತ ಗುರುತಿಸಿಕೊಂಡು ಬಂದವರು ಯಾಕೆ ಹೇಳಿದ್ದಾರೆ ಏನು ಅಂತ ಯೋಚನೆ ಮಾಡಬೇಕಿತ್ತು. ಯಾಕೆ ಉದ್ದೇಶ? ನಾನು ಹೇಳಿದ್ದು, ಒಬ್ಬರನ್ನ ಅವಮಾನ ಮಾಡುವಂಥ ಇದು ನಮ್ಮ ಮನೆಯ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮ ನಮ್ಮ ಮನೆಯ ಕಾರ್ಯಕ್ರಮ. ಇದು ನನ್ನ ಮನೆಯ ಕಾರ್ಯಕ್ರಮ ಅಂತ ಎಲ್ಲ ಕಾರ್ಯಕರ್ತರು ಆ ರೀತಿಯ ಮಾನಸಿಕತೆಯಿಂದ ಇದನ್ನು ಚೆಂದ ಹಾಳು ಮಾಡಬೇಕು ಎಂಥ ಉದ್ದೇಶ ನಮ್ಮಲ್ಲಿ ಇರಲಿಲ್ಲ. ಆಗ ಅದು ಯಾಕೆ ಅವ್ರು ಹೇಳಿದ್ದಾರೆ ಅಂತ ಅವರು ಸಹ ಯೋಚನೆ ಮಾಡಬೇಕಿತ್ತಲ್ಲ. ಇದು ಬಿಟ್ಟು ಯಾರೋ ಏನು ಹೇಳ್ತಾರೆ ಅಂತ ಹೇಳೋದನ್ನು ಯೋಚನೆ ಮಾಡೋದು. ಎರಡನೇದು, ಎಲ್ಲ ವ್ಯವಸ್ಥೆಯು ಸಾಮಾಜಿಕ ಜಾಲತಾಣದ ಮೇಲೆ ನಿಂತಿದೆ, ನಾಳೆ ಅದನ್ನು ನಾವು ಡಿಫೆಂಡ್ ಮಾಡ್ತೇವೆ, ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತೇವೆ ಅಂತ ಯೋಚನೆ ಮಾಡಿದರೆ ಇದು ಶುದ್ಧ ಸುಳ್ಳು, ನೀರ ಮೇಲಿನ ಗುಳ್ಳೆ. ಇದು ಸಾಮಾಜಿಕ ಇಲ್ಲ ಅಂತಲ್ಲ, ಆಧುನಿಕ ಯುಗದಲ್ಲಿ ಸಾಮಾಜಿಕ ಜಾಲತಾಣಗಳು ಎಲ್ಲವೂ ಅಗತ್ಯತೆ ಇದೆ. ಆದರೆ ಅದರ ಮೇಲೆ ಜೀವನ ಮಾಡ್ತೇವೆ ಅಂತ ಇದ್ದರೆ ಇದು ಸುಳ್ಳು ಮತ್ತು ಇದು ನೀರ ಮೇಲಿನ ಗುಳ್ಳೆ. ಯೋಚನೆ ಮಾಡಬೇಕಿದೆ. ಒಂದು ಕ್ಷಣಿಕವಾಗಿ ಇದನ್ನು ನಾನು ನನ್ನನ್ನು ಬಿಡಲಿಲ್ಲ ಈ ರೀತಿ ಇವತ್ತು ಈಗ ವಾಟ್ಸಪ್, ನಾನು ಅದನ್ನು ಹೇಳ್ತಾ ಇದ್ದೀನಿ, ಇವತ್ತು ಇದರಲ್ಲಿ ವಾಟ್ಸಪ್ ಅಂತ ಸಾಮಾಜಿಕ ಜಾಲತಾಣ ವಾಟ್ಸಪ್ಪಲ್ಲಿ ಬರ್ತಾ ಇದೆ. ಅಶೋಕ್ ರೈ ಅವರಿಗೆ, ಶಕುಂದರ್ ಶೆಟ್ಟಿ ಅವರಿಗೆ ಬರಲಿಕ್ಕೆ ಹೇಳಿದ್ದಾರೆ, ಇವರಿಗೆ ಬಿಡಲಿಲ್ಲ ಅಂತ ಹೇಳೋದು. ನಾನು ಹೇಳ್ತಂಥದ್ದು ಇವತ್ತು ಮತ್ತೊಮ್ಮೆ ಹೇಳ್ತಾ ಇರ್ತಕ್ಕಂಥದ್ದು, ವಿಶ್ವ ಹಿಂದೂ ಪರಿಷತ್ತು ವಿಶ್ವದಲ್ಲಿರ್ತಕ್ಕಂಥ ಜಾತಿ ಪಕ್ಷ ಎಲ್ಲವನ್ನು ಬಿಟ್ಟು ಒಟ್ಟಾಗಿ 100ಕ್ಕೆ 100 ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಯಾಕೋ ನಾನಾಗ ಮತ್ತೊಮ್ಮೆ ಹೇಳಿದ್ದು, ಇಲ್ಲಿ ಸಂಘಟನೆಗೆ ಅದರದ್ದೇ ಆಗಿರ್ತಕ್ಕಂಥ ಒಂದು ಬದ್ಧತೆ, ಕಮಿಟ್ಮೆಂಟು ಮತ್ತು ಒಂದು ಚೌಕಟ್ಟು ಅಂತ ಇದೆ. ಯಾಕೋಸ್ಕರ ಅರುಣ್ ಕುಮಾರ್ ಪುತ್ತಿಲರು ಬಜರಂಗ ದಳ ಬಿಟ್ಟು ಬೇರೆ ಜವಾಬ್ದಾರಿ ರಾಮ್ ಸೇನೆಯನ್ನು ಕಟ್ಟಿದ್ರು? ಇವತ್ತು ಪ್ರಶ್ನೆ ಕೇಳಬೇಕಲ್ಲ. ನಾನು ಹೇಳಿದ್ದು ಇದನ್ನು ಬಿಟ್ಟು ಹೊರಗಡೆ ಸುಮ್ಮನೆ ಬೇಡ, ಅದು ನಾನು ಹೇಳಿದ್ದು ಗೊಂದಲವನ್ನು ಪರಿಹಾರ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ನಾವು ಮಾತಾಡ್ತಾ ಇದ್ದೇವೆ. ಈ ರೀತಿ ಪ್ರಶ್ನೆಗಳು ಬರ್ತದೆ ಅಂತ ಸಹಜವಾಗಿ ನಾನು ಹೇಳಿದ್ದು. ನಮಗೆ ವ್ಯಕ್ತಿಯ ಬಗ್ಗೆ ಎಲ್ಲರ ಬಗ್ಗೆ ಗೌರವ ಇದೆ, ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ನಾವು ಗೌರವ ಇಟ್ಕೊಡ್ತೇವೆ. ಆದರೆ ವೈಯಕ್ತಿಕ ವಿಚಾರಗಳು ಈ ರೀತಿ ಸಂಘಟನಾತ್ಮಕ ವಿಚಾರಗಳು ಬಂದಾಗ ಈ ರೀತಿ ಕಾರ್ಯಕರ್ತರ ಹತ್ರ ಭಾವನೆಗಳಿರುತ್ತೆ. ಒಬ್ಬ ಸಂಘಟನೆಯ ನಾನು ನಿರಂತರವಾಗಿ ಸಂಘಟನೆಯಲ್ಲಿ ಕೆಲಸ ಮಾಡೋದಕ್ಕೂ ಸಂಘಟನೆ ಬಿಟ್ಟು ಹೊರಗಡೆ ಹೋದಾಗ ಬರುವಂಥ ವ್ಯತ್ಯಾಸಕ್ಕೂ ನಾವು ಅದನ್ನು ಯೋಚನೆ ಮಾಡಬೇಕು. ಇದು ಸಹ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಒಬ್ಬ ಸಂಘಟನೆಯಲ್ಲಿ BJP ಇರ್ಬೋದು, ಸಂಘ ಇರ್ಬೋದು, RSS ಇರ್ಬೋದು, ಅಥವಾ ಯಾವುದೇ ಒಂದು ಸಂಘಟನೆಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದರಲ್ಲಿ ಹೊಂದಿಕೊಂಡಿದ್ದಾನೆ, ಸಂಘಟನೆಯ ಕೆಲಸವನ್ನು ಚೆನ್ನಾಗಿ ಮಾಡ್ತಾನೆ ಅಂತ ಅರ್ಥ.
ಅವ ಆ ಸಂಘಟನೆ ಬಿಟ್ಟು ಇನ್ನೊಂದು ಸಂಘಟನೆಗೆ ಹೋಗ್ತಾನೆ, ಇನ್ನೊಂದು ಸಂಘಟನೆ ಕಟ್ತಾನೆ ಅಂತ ಹೇಳಿದರೆ, ನಾನು ಒಂದು ಸಣ್ಣ ಉದಾಹರಣೆ ಮತ್ತೆ ಹೇಳ್ತಾ ಇದ್ದೇನೆ. ಇವತ್ತು ಪ್ರವೀಣ್ ಭಾಯ್ ತೊಗಾಡಿಯರು ಅತ್ಯಂತ ಗೌರವಾನ್ವಿತ ವ್ಯಕ್ತಿ. ನಾನು ಅವರ ಜೊತೆ 3 ದಿವಸ ನಿರಂತರವಾಗಿ 24 ಗಂಟೆ ಅವರ ಸೇವೆ ಮಾಡುವಂಥ ಸೌಭಾಗ್ಯ ಅಂತ. ಯಾಕಂದರೆ ಅಷ್ಟೊಬ್ಬ ಇಡೀ ಜೀವನವನ್ನೇ ಸಂಘಟನೆಗೋಸ್ಕರ ಸಮರ್ಪಿತಗೊಂಡಿರ್ತಕ್ಕಂಥ ಪ್ರವೀಣ್ ಭಾಯ್ ತೊಗಾಡಿ ಅವರೇ ಸಂಘದಿಂದ ಹೊರಗೆ ಹೋಗಿದ್ದಾರೆ. ಸಂಘ ಹೊರಗಿಟ್ಟದಲ್ಲ, ಅವರೇ ಸಂಘದಿಂದ ಹೊರಗೆ ಹೋಗಿದ್ದಾರೆ. ಆದರೆ ಮತ್ತೆ ಅವರು ಇವತ್ತು ಸಂಘದ ಜೊತೆ ನಿಮಗೆ ನೋಡಿರ್ಬೋದು ಗುರುತಿಸಿಕೊಳ್ಳುವಂಥ ಕೆಲಸ ಮಾಡಿ. ಆದರೆ ಸಂಘ ಎಲ್ಲರನ್ನು ಜೋಡಿಸಿಕೊಂಡು ಹೋಗ್ತದೆ, ಇಲ್ಲ ಅಂತಲ್ಲ. ಆದರೆ ಅವರು ಹೊರಗೆ ಹೋಗಿದ್ದು ಯಾಕೆ ಅಂತ ಹೇಳುವಂಥದ್ದು ಕ್ವಶನ್ ಮಾರ್ಕ್ ಇರುತ್ತೆ. ಅದನ್ನು ಯೋಚಿಸಬೇಕಾದ ಅವಶ್ಯಕತೆ ಇದೆ. ಇದು ಈ ವಿಷಯ ಅಂದರೆ ಇದಕ್ಕೆ ಮೊದಲು ನಡೆದಂತಹ ಏನು ಇವತ್ತಿನ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಸಭೆಯಲ್ಲಿ ಬಂದಾಗಲೂ ಕೂಡ ಪ್ರಸ್ತಾಪ ಆಗಿತ್ತು. ಆ ಸಂದರ್ಭದಲ್ಲಿ ಹಿರಿಯರಾದಂಥ ಯು ಪೋಪ್ರವರೇ ಏನು ಅರುಣಕುಮಾರ್ ಪುತ್ರಿ ಅವರು ಬರುವುದಾದರೆ ಆಕ್ಷೇಪ ಇಲ್ಲ, ಅವರಿಗೆ ಕೂಡ ಆಹ್ವಾನ ಕೊಡ್ತೇವೆ ಅಂತ ಹೇಳಿದ್ದಾರೆ ಎನ್ನುವಂಥ ಮಾತಿದೆ. ಅದ್ರ ಬಗ್ಗೆ ನಾನು ಆ ಸಭೆಯಲ್ಲಿ ಇರಲಿಲ್ಲ. ಕಾರ್ಯಕರ್ತರ ಚರ್ಚೆ ಆಗಿದೆ ಅಂತ ಹೇಳುವಂಥ ಮಾಹಿತಿಗಳು ಬಂದಿದೆ. ನಾನು ಹೇಳ್ತಾ ಇರತಕ್ಕಂಥದ್ದು, ಇವತ್ತು ಅರುಣ್ ಕುಮಾರ್ ಪುತ್ತಿಲ್ರವರ ಬಗ್ಗೆ ಅವರು ಆಮಂತ್ರಣವನ್ನು ಕೊಟ್ಟಿರತಕ್ಕಂಥದ್ದು ನಮ್ಮ ಗಮನಕ್ಕೆ ಬರಲಿಲ್ಲ. ಕಾರ್ಯಕರ್ತರಿಗೂ ಅವರಿಗೆ ಏನು ಆ ಚರ್ಚೆ ಆ ಸಂದರ್ಭ ನಾನು ನಿಜವಾಗಿ ಇರಲಿಲ್ಲ ಅಲ್ಲಿ. ಆದರೆ ನಮ್ಮ ಗಮನಕ್ಕೆ ಬಂದಿದೆ, ಅಲ್ಲಿ ಚರ್ಚೆಗಳಾಗಿದೆ ಅಂತ ಹೇಳುವಂಥ ಗಮನಕ್ಕೆ ಬಂದಿದೆ. ಮತ್ತು ಇಂತಹ ಗೊಂದಲಗಳು ಆಗಲಿಕ್ಕಿಲ್ಲ ಅಂತ ಹೇಳುವಂಥ ವಿಶ್ವಾಸ ನಮಗಿತ್ತು. ಆದರೆ ಗೊಂದಲವನ್ನೇ ಸೃಷ್ಟಿ ಮಾಡಬೇಕು ಅಂತ ಉದ್ದೇಶವನ್ನು ಯಾರಾದರೂ ಹೋಗಿಗಳು ಇಟ್ಟುಕೊಂಡ್ರೆ ಅದರ ಅರ್ಥ ಏನು ಅಂತ ನಾವು ಯೋಚನೆ ಮಾಡಬೇಕಂತ ಅವಶ್ಯಕತೆ ಇದೆ. ಇದರ ಹಿಂದೆ ಏನಿದೆ ಅಂತ. ನಾನು ಯಾರೋ ಒಬ್ಬರು ವೈಯಕ್ತಿಕ ಟಾರ್ಗೆಟ್ ಮಾಡ್ತಾ ಇಲ್ಲ. ಆದರೆ ಸಮಾಜ, ಮತ್ತೆ ಹೇಳ್ತಾ ಇದ್ದೇನೆ, ಇದು ಸಮಾಜವನ್ನು ವಿಘಟನೆ ಮಾಡುವಂಥ, ಸಮಾಜ ಕಾರ್ಯಕರ್ತರ ಮನಸ್ಸನ್ನು ಒಡೆಯುವಂಥ ಪ್ರಯತ್ನಗಳು ನಿರಂತರವಾಗಿ ಆಗ್ತಾಯಿದೆ. ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಇದು ವೈಯಕ್ತಿಕವ ಸ್ವಾರ್ಥವ ಏನು ಅಂತ ಗೊತ್ತಿಲ್ಲ. ಚುನಾವಣೆ ಸಂದರ್ಭಗಳಿಂದ ನೀವು ಪತ್ರಿಕೆ ಬರೆದ್ರೆ, ನಾವು ಪತ್ರಿಕೆ ಮಿತ್ರರಾಗಿ ನಾನು ಹೇಳ್ತಾ ಇದ್ದೇನೆ, ಅವತ್ತಿನಿಂದ ಗಮನಿಸಿರ್ಬೋದು. ಇಲ್ಲಿ ಪುತ್ತೂರು ಅಂತ ಹೇಳಿದರೆ ಅದು ನಾವು ಎಲ್ಲ ಒಟ್ಟಾಗಿ ಒಂದಾಗಿ ಹೋಗುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಒಟ್ಟಾಗಿ ಹೋಗುವಂಥ ಇದಿರ್ಬೋದು. ಆ ಚುನಾವಣೆಗಳ ನಂತರ ಅಣ್ಣ ತಮ್ಮಂದಿರ ಒಳಗಡೆ, ತಂದೆ ಮಕ್ಕಳ ಒಳಗಡೆ ಈ ರೀತಿ ವಿಘಟನೆಗಳಾಗಿರ್ತಕ್ಕಂಥದ್ದು, ಭಾವನೆಗಳ ಅಪಕವಾಗಿ ಆಗಿರ್ತಕ್ಕಂಥದ್ದು, ಮತ್ತು ಎಲ್ಲದಕ್ಕೂ ಪ್ರಶ್ನಿಸುವಂಥ ಒಂದು ಕೆಲಸಗಳಾಗ್ತಾ ಇರ್ತಕ್ಕಂಥದ್ದು, ಈ ರೀತಿ ನಡೀತಾ ಇರ್ತಕ್ಕಂಥದ್ದು ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ನನಗೆ ಅನ್ನಿಸೋದು. ಎಲ್ಲವೂ ಒಂದು ವ್ಯವಸ್ಥೆಯ ಒಳಗಡೆ ಇದ್ದರೆ, ಅಂದರೆ ಯಾರನ್ನು ರೂಮ್ನೊಳಗಡೆ ಕಟ್ಟಿ ಹಾಕಬೇಕು ಅಂತ, ಬಟ್ ಅದಕ್ಕೊಂದು ವ್ಯವಸ್ಥೆ ಅಂತ ಇದೆ. ಆ ವ್ಯವಸ್ಥೆಯ ಒಳಗಡೆ ಇದ್ದರೆ ಮಾತ್ರ ಅದು ಚಂದ, ಸುಂದರ ಇರ್ತದೆ ಅಂತ ನಮಗೆ ಬದುಕು ಮತ್ತು ಸಮಾಜ ಸುಂದರ ಇರ್ತದೆ ನಮ್ಮ ಅನಿಸಿಕೆ. ಕಾರ್ಯಕರ್ತರ ನೇತನಾಗಿದ್ದುಕೊಂಡು ಇದನ್ನು ಹೇಗೆ ಸರಿ ಮಾಡ್ಬೋದು ಅಂತ ತಾವು ಹೇಳ್ತೀವಿ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ನಾವು ಎಲ್ಲರನ್ನ ಒಟ್ಟಾಗಿ ಕೊಂಡೋಗಬೇಕು ಅಂತ ಹೇಳುವಂಥದ್ದು ವ್ಯವಸ್ಥೆ. ಇವತ್ತು ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಕಾರ್ಯಕರ್ತರ ಹಂಬಲ, ಕಾರ್ಯಕರ್ತರ ಒತ್ತಡ ಎಲ್ಲವೂ ಇರುತ್ತೆ. ಆದರೆ ಕಾರ್ಯಕರ್ತರ ಭಾವನೆಗಳಿಗೆ ನಿಜವಾಗಿ 100ಕ್ಕೆ 100 ಬೆಲೆ ಕೊಡುವಂಥ ಅವಶ್ಯಕತೆ ದಿನಗಳಿದೆ. ನೋಡಿ, ಪೋಪಣ್ಣ ಅಂತ ಹಿರಿಯರು ಒಂದು ಇಡೀ ಅವರ ಅರ್ಪಣೆಯನ್ನು ಮಾಡಿ ಆ ಜಾಗವನ್ನು ಇವತ್ತು ಉಳಿಸಿ ನಮ್ಮ ಸಂಘಟನೆಗೆ ಕೊಟ್ಟಿದ್ದಾರೆ 100ಕ್ಕೆ 100. ಆದರೆ ಇವತ್ತಿನ ಯುಗ ಸುಮಾರು ಒಂದು ಜನ್ರೇಷನ್ ಚೇಂಜ್ ಆದಾಗ ಆ ಹೊಸ ಕಾರ್ಯಕರ್ತರಿಗೆ ಇದು ಗೊತ್ತಿದ್ರು ಸಹ ಅವರ ಸ್ಪೀಡ್, ಮತ್ತು ಇವತ್ತೀಗ ನೀವು ಮೊದಲಾದರೆ ನಾವು ಅವರ ಮನೆಗೆ ಹೋಗಿ ಹೇಳಿ ಬರೋದು, ನೀವು ಬರಬೇಕು ನಾಳೆ ಅಂತ ಹೇಳಿಕೆ ಕೊಟ್ಟು ಬರೋದು. ಈಗ ಅದಲ್ಲ, ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಸಾಕು. ಈ ರೀತಿ ಸ್ಪೀಡ್ ಬದಲಾವಣೆಗಳು, ಆಧುನಿಕತೆಯ ವ್ಯವಸ್ಥೆಗಳಲ್ಲಿ ನಾವು ಅವರನ್ನು ಜೋಡಿಸಿಕೊಂಡು ಹೋಗುವಂಥ ಅವಶ್ಯಕತೆ ಇದೆ. ಕಾರ್ಯಕರ್ತನ ಬಿಟ್ಟು ಯಾವುದೇ ಸಂಘಟನೆ ನಡೆಯಲಿಕ್ಕೆ ಸಾಧ್ಯನೇ ಇಲ್ಲ. ನನಗೆ ಸಮಾಜವು ಇವತ್ತು ಒಂದು ರೀತಿಯಲ್ಲಿ ನಾನು ಸಮಾಜಕ್ಕೂ ಇವತ್ತು ಒಬ್ಬ ಕಾರ್ಯಕರ್ತ, ಸಮಾಜಕ್ಕೂ ಇವತ್ತು ಪಿಲ್ಲರ್ 100ಕ್ಕೆ 100 ಗಟ್ಟಿಯಾಗಿ ಹೇಳ್ತಾ ಇದೆ, ತಟ್ಟಿಕೊಂಡು ಹೇಳ್ತಾ ಇದ್ದಾರೆ. ಸಮಾಜಕ್ಕೂ ಇವತ್ತು ಪಿಲ್ಲರ್ ಯಾರು ಅಂತ ಕೇಳಿದರೆ, ಸಮಾಜದ ರಕ್ಷಣೆಯಲ್ಲಿ ಒಂದು ಪಿಲ್ಲರ್ ಯಾರು ಅಂತ ಒಬ್ಬ ಕಾರ್ಯಕರ್ತ. ಕಾರ್ಯಕರ್ತರನ್ನು ಇದನ್ನು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೆ ಗೊತ್ತಿದೆ, ನಮ್ಮ ಕಾರ್ಯಕರ್ತರು ಎಲ್ಲರೂ ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮಾಡುವವರಲ್ಲ, ಆದರೆ ಉದ್ದೇಶವನ್ನೇ ಇಟ್ಟುಕೊಂಡೇ ಕೆಲಸ ಮಾಡುವರು. ಅಂದರೆ ಒಟ್ಟು ಕೆಲಸ ಮಾಡೋದಲ್ಲ, ನಮ್ಮ ರಾಷ್ಟ್ರವನ್ನು, ಭವ್ಯ ಭಾರತವನ್ನು ನಿರ್ಮಾಣ ಮಾಡಬೇಕು, ಮತ್ತು ಭಾರತವನ್ನು ರಾಷ್ಟ್ರಗುರು ಜಗದ್ಗುರು ಮಾಡಬೇಕು ಅಂತ ಹೇಳುವಂಥ ಉದ್ದೇಶವನ್ನು ಇಟ್ಟುಕೊಂಡೇ ಕೆಲಸ ಮಾಡೋದು. ಅದರಲ್ಲೇನು ಪ್ರಶ್ನೆ ಇಲ್ಲ. ನಾನು ಮೊನ್ನೆ ಉಲ್ಲೇಖ ಮಾಡಿದೆ, ನಮ್ಮ ಜೊತೆ ಇರತಕ್ಕಂಥ ಕಾರ್ಯಕರ್ತರಿಗೆ ಪಂಚಾಯತ್ ಮೆಂಬರ್ ಆಗಬೇಕು, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಬೇಕು, ನಗರಸಭೆ ಸೀಟ್ ಸಿಗಬೇಕು, 100ಕ್ಕೆ 100 ನೀವು ಯಾರ ಹತ್ರ ಬೇಕಾದ್ರೆ ಬಾಯಿ ಬಿಡಿಸಿ, 100ಕ್ಕೆ 100 ಹಂಬಲ ಇಲ್ಲ. ಅವರದ್ದು ಉದ್ದೇಶ ಏನು ಅಂತ ಹೇಳಿದ್ರೆ, ತನ್ನಲ್ಲಿರ್ತಕ್ಕಂಥ ಸಮಯ, ತನ್ನಲ್ಲಿರ್ತಕ್ಕಂಥ ಸಮಾಜದ ಕಾರ್ಯಕ್ಕೋಸ್ಕರ ಯೋಚನೆ ಮಾಡಿ ಕೆಲಸ ಮಾಡುವಂಥ ಕಾರ್ಯಕರ್ತರು ಇವತ್ತು ನಿಮ್ಗೆ ಗೊತ್ತಿದೆ, 100 ಜನ ಇದ್ದಾರೆ. ಅವರ ಭಾವನೆಗಳಿಗೂ ನಾವು ಬೆಲೆ ಕೊಡುವಂಥದ್ದು, ಅವರನ್ನು ಸಹ, ಅವರಿಗೆ ಸಹ ಈಗಿನ ವ್ಯವಸ್ಥೆಯನ್ನು ಅರ್ಥೈಸಿಕೊಂಡು ಯಾವ ರೀತಿ ನಾವು ಹೋಗಬೇಕು ಅಂತ ಹೇಳುವಂಥ ಕೆಲಸಗಳು ಮಾಡಬೇಕಾಗಿದೆ. ಈ ನಮ್ಮ ಹಿರಿಯರ ನಮ್ಮದು ಕರ್ತವ್ಯ, ಹಿರಿಯರದು ಕರ್ತವ್ಯ. ಒಟ್ಟಾಗಿ ಕೊಂಡೋಗ ನಾನಾಗಲೇ ಹೇಳಿದ್ದೆ, ಕಾರ್ಯಕರ್ತ, ಸಂಘಟನೆ ಮತ್ತು ಸಮಾಜ ಇದನ್ನು ಜೋಡಿಸಿಕೊಂಡು ಹೋಗೋದಕ್ಕೆ 100ಕ್ಕೆ 100 ಪ್ರಯತ್ನ ಮಾಡ್ತೀವಿ, ಮತ್ತು ಯಶಸ್ವಿ ಆಗ್ತೀವಿ. 100ಕ್ಕೆ 100 ನಾವು ಯಶಸ್ವಿ ಆಗ್ತೀವಿ, ವಿಶ್ವಾಸ ಇದೆ. ದಿನಗಳು ಬರಬೇಕು. ಎಸ್,
ಮುರಳೀಕೃಷ್ಣ ಸಂತಡ್ಕರ್ ಅವರು ಕೂಡ ಈ ಘಟನೆ ಬಗ್ಗೆ ಹೇಳಿದ್ರೆ ಅವರ ಒಟ್ಟು ಮಾತಿನ ಅಂಶದಲ್ಲಿ ಕೂಡ ವ್ಯಕ್ತವಾಗುವಂಥದ್ದು ಕಾರ್ಯಕರ್ತರು ಶಕ್ತಿ ಅಂತ. ಇಲ್ಲಿ ಕಾರ್ಯಕರ್ತರ ಭಾವನೆಗಳಿಗೆ ಧಕ್ಕೆಯಾಗಿದೆ ಮತ್ತು ಕಾರ್ಯಕರ್ತರೇ ಬೇಕಾಗಿರುವಂಥದ್ದು ಸಂಘಟನೆಗೆ. ಕಾರ್ಯಕರ್ತರು ಇಲ್ಲದೆ ಯಾವ ಸಂಘಟನೆ ಕೂಡ ಆಗಲ್ಲ. ಬಹುಶಃ ಇದರ ಹಿಂದೆ ಅರುಣಕುಮಾರ ಪುತ್ತಿಲರವರ ಸಂದರ್ಭ ಅವರು ಏನು ಚುನಾವಣೆಗೆ ನಿಂತಾಗ 62,000 ಮತಗಳನ್ನು ಕೂಡ ಪಡ್ಕೊಂಡಿರುವಂಥದ್ದು ಅಥವಾ ಒಂದಷ್ಟು ಕಾರ್ಯಕರ್ತರು ಕೂಡ ಹೆಚ್ಚಾಗಿ ಆ ಕಡೆಗೆ ನಿಂತುಕೊಂಡದ್ದು ಕೂಡ ಇದಕ್ಕೆ ಕಾರಣ ಆಗಿರ್ಬೋದು. ಹಾಗಾಗಿ ಕಾರ್ಯಕರ್ತರು ಇಲ್ಲಿ ಮುಖ್ಯ ಅಂತ ಅವರು ಹೇಳ್ತಿದ್ದಾರೆ. ಬಹುಶಃ ಎಲ್ಲೋ ಒಂದು ಕಡೆ ಈ ವಿದ್ಯಮಾನಗಳು ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಅರುಣಕುಮಾರ ಪುತ್ತಿಲರವರು ಸಂಘ ಪರಿವಾರದಲ್ಲಿ ಸಂಘಟನೆಯಲ್ಲಿ ಆಗಿರ್ಬೋದು, ಹಿಂದುತ್ವದ ವಿಷಯದಲ್ಲಿ ಆಗಿರ್ಬೋದು ಮುಂಚೂಣಿಗೆ ಬರುವಂಥ ಸಂದರ್ಭದಲ್ಲಿ ಅವರನ್ನೊಂದಷ್ಟು ಸೈಡ್ ಲೈನ್ಗೆ ಮಾಡಿ ಪರ್ಯಾಯ ನಾಯಕನನ್ನಾಗಿ ಮುರಳೀಕೃಷ್ಣ ಸಂತಡ್ಕರನ್ನು ಮಾಡಬಹುವಂತಹ ಪ್ರಯತ್ನ ಸಂಘ ಪರಿವಾರ ಅಥವಾ ಪಕ್ಷದೊಳಗೆ ನಡೀತಾ ಇದೆಯಾ ಅಂತ ಸಾಧ್ಯತೆಗಳು ಭಾರಿ ಕಡಿಮೆ. ಈಗ ಮೊನ್ನೆ ಬಜರಂಗಳದಲ್ಲಿ ವಿಶ್ವ ಹಿಂದೂ ಪರಿಷತ್ನಲ್ಲಿ ದೊಡ್ಡ ಜವಾಬ್ದಾರಿಯಲ್ಲಿದ್ದ ಮುರಳೀಕೃಷ್ಣ ಸಂತಡ್ಕರನ್ನ ಎಲ್ಲ ಜವಾಬ್ದಾರಿಯಿಂದ ಮುಕ್ತ ಮಾಡಿ ಬಿಡುಗಡೆ ಮಾಡಿದ್ರು ಅಂತ ಹೇಳಿದ್ರು. ಅಂದ್ರೆ ಒಬ್ಬ ಸ್ವಯಂ ಸೇವಕನಾಗಿರು, ಕಾರ್ಯಕರ್ತನಾಗಿರು, ಆ ಜವಾಬ್ದಾರಿ ಬೇಡ ಅಂತ. ಆ ಸಂದರ್ಭದಲ್ಲಿ ಆ ಚರ್ಚೆ ಬಹಳಷ್ಟು ಜೋರಾಯ್ತು. ಅದು ಅರುಣಕುಮಾರ ಪುತ್ತಿಲರಿಗೆ ಕೌಂಟರ್ ಮಾಡ್ಲಿಕ್ಕೋಸ್ಕರ ಮುರಳೀಕೃಷ್ಣರನ್ನ ಬಿಜೆಪಿಯಲ್ಲಿ ಬೆಳೆಸಿ ಮುಂದಿನ ಹಂತದಲ್ಲಿ ಅವರನ್ನು MLA ಕ್ಯಾಂಡಿಡೇಟ್ ಮಾಡುವಂಥದ್ದು ಅಂತ ಚರ್ಚೆ ಆಯಿತು. ಆದರೆ ಅಂಥ ಬೆಳವಣಿಗೆಗಳು ಭಾರಿ ಕಡಿಮೆ. ಒಂದು ಪಕ್ಷ, ಅದರಲ್ಲಿ ಕೂಡ ಒಂದು ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿ ಅಂತವರು ಅರುಣಕುಮಾರ ಪುತ್ತಿಲರಿಗೆ ಬೇಕಾಗಿ ಒಬ್ಬ ಮುರಳೀಕೃಷ್ಣ ಬೇಕು ಅಂತ ಮಾಡುವಂಥ ಸಾಧ್ಯತೆಗಳು ಕಡಿಮೆ. ಈ ವ್ಯವಸ್ಥೆಗಳಿದೆ ಅಲ್ಲಿ. ಒಬ್ಬ ನಾಯಕನಾಗುವವನು ನಾಳೆ ಅಧಿಕಾರಕ್ಕೆ ಹೋಗುವವನು ಕಾರ್ಯಕರ್ತನಾಗಿ ಬರಲಿ ಅನ್ನುವಂಥ ವ್ಯವಸ್ಥೆಗಳಿದೆ. ಅದು ಎಲ್ಲಿದೆ ಅಂತ ಹೇಳಿದರೆ ಸಂಘ ಪರಿವಾರದ ಶಿಸ್ತು ಸಂಸ್ಕಾರ ಅಂತ ಏನು ಹೇಳ್ತೇವೆ ಅಲ್ಲಿ ಇದ್ದ ಪ್ರದೇಶಗಳಲ್ಲಿ ಇದೆ. ನೀವೀಗ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಇವತ್ತು ಕಾಂಗ್ರೆಸ್ನಲ್ಲಿ ಇದ್ದವ ನಾಳೆ ಬಿಜೆಪಿಗೆ ಬಂದು ಸಚಿವ ಆಗ್ತಾನೆ. ಹಾಗಾದ್ರೆ ಅವನಿಗೆ ಇಲ್ವಾ ಕಾರ್ಯಕರ್ತ ಆಗಿ ಬರಬೇಕು ಅಂತ? ಬಸವರಾಜ ಬೊಮ್ಮಾಯಿ ಅಂತವರು ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಬಂದು, ಅಥವಾ ಮುನಿ ರತ್ನರಂತವರು ಸಚಿವರಾಗ್ತಾರೆ. ಬೇರೆ ಬೇರೆ ಅಂತ 100 ಉದಾಹರಣೆಗಳಿದೆ. ಆದ್ರೆ ಇಲ್ಲಿ ಒಂದು ಪುತ್ತೂರು, ದಕ್ಷಿಣ ಕನ್ನಡ, ಉಡುಪಿ ಅಂತ ಆದಾಗ ಆ ಚೌಕಟ್ಟಿದೆ. ಹಾಗಾಗಿ ಮುರಳೀಕೃಷ್ಣ ಸಂತಡ್ಕರನ್ನ ಹಾಗೆ ಮಾಡಿರ್ಬೋದು. ಬಜರಂಗದಳ ವಿಶ್ವ ಹಿಂದೂ ಪರಿಷತ್ನ ಜವಾಬ್ದಾರಿಯಿಂದ ಮುಕ್ತ ಮಾಡಿ ಕಾರ್ಯಕರ್ತನಾಗಿ ಕೆಲಸ ಮಾಡು, ಆನಂತರ ನೋಡುವಂತ ಸಂಘದ ಹಿರಿಯರು ಹೇಳಿರ್ತಾರೆ ಅನ್ನುವಂಥದ್ದು. ಅರುಣಕುಮಾರ ಪುತ್ತಿಲರಿಗೆ ಪರ್ಯಾಯವಾಗಿ ನ್ಯಾಯಕ ಮಾಡುವಂತ ಸಾಧ್ಯತೆ ಕಡಿಮೆ. ಯಾಕಂತ ಹೇಳಿದ್ರೆ ಎರಡೂ ಕೂಡ ಅವರು ತದ್ವಿರುದ್ಧ. ಅರುಣಕುಮಾರ ಪುತ್ತಿಲ ಒಬ್ಬ ಅಗ್ರೆಸಿವ್ ನಾಯಕ ಆಗಿ ಕಂಡು ಬಂದ್ರೆ, ಮುರಳೀಕೃಷ್ಣ ಸಂತಡ್ಕ ಒಬ್ಬ ಸಾಫ್ಟ್ ಲೀಡರ್. ಇಬ್ರು ಕೂಡ ಒಂದೇ ಸಮುದಾಯದವರು. ಜಾತಿಯಲ್ಲಿ ಈಗ ಸಂಘ ಪರಿವಾರ ಅದನ್ನು ಕೌಂಟ್ ಮಾಡುದಿಲ್ಲ ಅಂತ ಅವರು ಹೇಳ್ತಾರೆ. ಅವರಿಗೆ ಜಾತಿ ಇಲ್ಲ, ಅದು ಯಾವುದಿಲ್ಲ, ಎಲ್ಲ ಹಿಂದುತ್ವ. ಹಾಗಾಗಿ ಅಲ್ಲಿ ಅರುಣಕುಮಾರ ಪುತ್ತಿಲನ ಜಾತಿ ನೋಡಿ ಇನ್ನೊಂದು ಮುರಳೀಕೃಷ್ಣರನ್ನು ಕೌಂಟರ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಈ ವ್ಯವಸ್ಥೆ ಕೂಡ ಆಗುದಿಲ್ಲ. ಹಾಗಂತ ಅವ್ರು MLA ಕ್ಯಾಂಡಿಡೇಟ್ ಆಗಬಾರ್ದು ಏನಂತ ಏನಿಲ್ಲ. ಅದು ಅರುಣಕುಮಾರ ಪುತ್ತಿಲರಿಗೆ ಕೌಂಟರ್ ಅಂತ ಆ ರೀತಿ ಮಾಡುವಂಥದ್ದಲ್ಲ. ಆದ್ರೆ ಅವರಿಗೆ ಒಂದು ನಾಯಕ ಬೇಕು. ಈಗ ಮೊನ್ನೆ ಚುನಾವಣೆಯ ರಿಸಲ್ಟ್ ಬಂದ ನಂತರ ಬಹಳಷ್ಟು ಚಿಂತನ ಮಂಥನಗಳು ಪಕ್ಷದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಆಗಿರ್ತದೆ. ಯಾಕೆ ಸೋತೆವು? ಗೆಲ್ಲುವಂತ ಪ್ರದೇಶ ಪುತ್ತೂರು, ಸೋತರು ತೊಂದರೆ ಇಲ್ಲ, 3rd ಪ್ಲೇಸ್ಗೆ ಯಾಕೆ ಬಂದೆವು? 2nd ಆದ್ರೂ ಬರಬೇಕಿತ್ತು. 5,000 ಅಂತರ ಬರಬಾರ್ದು, 1,000, 2,000, 3,000 ರಿಸಲ್ಟ್ ಬರಬೇಕಿತ್ತು. ಇದು 3rd ಪ್ಲೇಸ್ಗೆ ಹೋದ್ರು, 30,000 ಆಸ್ಪಾಸ್ನಲ್ಲಿ ನಿಂತರು. ಯಾಕೆ ಬಂದ್ರು ಅಂತ ಚರ್ಚೆ ಬಂದಾಗ ಇಲ್ಲ ಅಲ್ಲಿಗೆ ಇನ್ನೊಂದು ವ್ಯವಸ್ಥೆ ಆಗ್ಬೇಕು, ತಕ್ಷಣಕ್ಕೆ ಚುನಾವಣೆ ಬರ್ಬೋದು. ಬಿಜೆಪಿ ನಾಯಕರು ಹೇಳ್ತಾರೆ ರಾಜ್ಯ ಸರ್ಕಾರ ಬೀಳ್ಬೋದು, ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೋದು, ನಾಳೆ ಚುನಾವಣೆ ಬರ್ಬೋದು ಅಂತೇಳಿ ಈಗಲೇ ತಯಾರಿ ಆಗ್ಬೇಕಲ್ಲ. ಅಂತ ಸಂದರ್ಭ ಬಂದಾಗ ಮಾಡಿರ್ತಾರೆ ವಿನ ಇಲ್ಲ ಅಂತ ಹೇಳಿದ್ರೆ ಅನಿರೀಕ್ಷಿತ ಅನೌನ್ಸ್ಗಳೇ ಆಗುದು. ಮೊದಲೀಗ ಸಂಜಯ್ ಮಠಂದೂರ್ ಅವರನ್ನು ತಯಾರಿ ಮಾಡಿ ಇಟ್ಟುಕೊಂಡು ಮಾಡಿದ್ದಲ್ಲ. ಮಠಂದೂರ್ ಅವರು ಜಿಲ್ಲಾಧ್ಯಕ್ಷರಾಗಿದ್ರು ಕೂಡ ಟಿಕೆಟ್ ಅವರಿಗೆ ಅಂತ ಏನು ಖಚಿತ ಆಗಿರ್ಲಿಲ್ಲ. 2ನೇ ಹಂತದಲ್ಲಿ ಆದಾಗ ಕೂಡ ಅವರಿಗೆ ಅಂತ ಹೇಳಿ ಟಿಕೆಟ್ ಇರಲಿಲ್ಲ. ಮೊನ್ನೆ ಅವರಿಗೆ ಟಿಕೆಟ್ ಇಲ್ಲ ಅಂತ ಘೋಷಣೆ ಆದಾಗ ಕೂಡ ಅದು ಯಾರಿಗೂ ನಿರೀಕ್ಷೆ ಇರಲಿಲ್ಲ, ಆಶಾ ತಿಮ್ಮಾಪುರ ಹೆಸರು ಬರ್ತದೆ ಅಂತ. ಈಗ ಹಾಗೆ ನೋಡಿದ್ರೆ ಆಶಾ ತಿಮ್ಮಾಪುರನ್ನು ತಯಾರಿ ಮಾಡಿಟ್ಟಿದ್ರೆ ಇಲ್ಲ, ಹೌದು, ಅದು ಅಚ್ಚರಿಯ ಅಭ್ಯರ್ಥಿ, ಅದು ಮಾಡ್ತಾರೆ. ಹಾಗಂತ ಮುರಳೀಕೃಷ್ಣ ಸಂತಡ್ಕರ್ಗೆ ಅದು ಕೂಡ ತುಂಬಾ ಪ್ರಚಾರ ಕಡಿಮೆ. ಅವರು ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ಇದ್ರು ಕೂಡ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ಅವರು. ಕಳೆದ ಚುನಾವಣೆ ಅಲ್ಲ, ಅದಕ್ಕೆ ಮುಂದಿನ ಚುನಾವಣೆ ಬಂದಾಗ ಅಭ್ಯರ್ಥಿ ಬಿಜೆಪಿ ಘೋಷಣೆ ಆದಾಗ ಗೊಂದಲ ಬರ್ಬೋದು ಅಂತೇಳಿ ತಿಳಿದಾಗ ಪಕ್ಷದ ಒಬ್ಬ ಸಮನ್ವಯಕಾರನಾಗಿ, ಒಬ್ಬ ಸಂಧಾನಕಾರನಾಗಿ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದ್ರು ಮುರಳೀಕೃಷ್ಣ ಸಂತಡ್ಕ. ಮಾಧ್ಯಮದಲ್ಲಿ ಪ್ರಚಾರ ಆಗಿರುವಂತದ್ದು ಕಡಿಮೆ. ಯಾಕಂತ ಹೇಳಿದ್ರೆ ಪಕ್ಷಕ್ಕೆ ಗೊತ್ತಿತ್ತು ಸಂಜಯ್ ಮಠಂದೂರ್ ಅವರನ್ನು ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ಕೂಡಲೇ ಅಶೋಕ್ ಕುಮಾರ್ ರೈ ಅವರಿದ್ದಾರೆ, ಅವರು ಆಗ ಬಿಜೆಪಿ, ಅವರದೇ ಹೆಸರು ಮುಂಚೂಣಿಯಲ್ಲಿದೆ ಅಂತ ಹೇಳಿತ್ತು. ಅಸಮಾಧಾನಗಳು ಬರಬಾರದು ಅಥವಾ ಬಂದ್ರೆ ಅದನ್ನು ಪರಿಹರಿಸಿಕೊಳ್ಬೇಕು ಅಂತೇಳಿ ಒಂದು ಜವಾಬ್ದಾರಿ ಕೊಟ್ಟದ್ದು ಪಕ್ಷದ ನಾಯಕರು, ಸಂಘದ ನಾಯಕರು ಮುರಳೀಕೃಷ್ಣ ಸಂತಡ್ಕರ್ಗೆ ಕೊಟ್ಟದ್ದು. ಯಾವಾಗ ಮಠಂದೂರಿಗೆ ಟಿಕೆಟ್ ಘೋಷಣೆ ಆಗುವ ಮೊದಲೇ ಅವರ ಸಮನ್ವಯಕಾರರಾಗಿ, ಸಂಧಾನಕಾರರಾಗಿ ಭಾರಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆಚೆ ಅಶೋಕ್ ರೈ ಅವರು ಕೂಡ ಮುನಿಸಿ ಆಗದಾಗೆ ನಿಮ್ಗೆ ಸಿಗ್ಲಿಕ್ಕೂ ಸಾಕು, ಹಾಗಾಗಿ ನೀವು ಪಕ್ಷದೊಟ್ಟಿಗೆ ಕೆಲಸ ಮಾಡಬೇಕು, ಈಕೆ ಮಠಂದೂರೊಟ್ಟಿಗೆ ಸಮನ್ವಯ ಮಾಡಿದ್ದಾರೆ ಅವರು. ಆ ಅನುಭವ ಕೂಡ ಇದೆ ಅವರಿಗೆ. ಹಾಗಾಗಿ ಅವರ ಹೆಸರು ಬಂದದ್ದು. ಅವರಿಗೆ ಈ ಜವಾಬ್ದಾರಿಯಿಂದ ಮುಕ್ತ ಮಾಡಿದಾಗ ಪಕ್ಷದಲ್ಲಿ ಕೊಡ್ಬಹುದು ಅಂತ. ಅದು ಇನ್ನೂ ಕೂಡ ಈಗ ನಮ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇನ್ನೂ ಕೂಡ ಅಂತ ವ್ಯವಸ್ಥೆಗಳು ಮುರಳೀಕೃಷ್ಣನನ್ನು ರಾಜ್ಯಕ್ಕೆ ತರುವುದು, ಶಾಸಕ ಅಭ್ಯರ್ಥಿ ಮಾಡುವಂತದ್ದು ಆ ಚರ್ಚೆಗಳು ಆಗ್ಲಿಲ್ಲ. ಮುಂದಕ್ಕೆ ಆಗ್ಬಹುದು. ಯಾಕಂತ ಹೇಳಿದ್ರೆ ಯುವಕರ ಪಡೆ ಇದೆ.
ಬಜರಂಗ ದಳದವರನ್ನ ವಿಶ್ವ ಹಿಂದೂ ಪರಿಷತ್ನ ಪುತ್ತೂರಲ್ಲಿ ಬಾರಿ ಗಟ್ಟಿ ಸಂಘಟನೆ ಮಾಡಿದ್ರಲ್ಲಿ ಅವರು ಕೂಡ ಪ್ರಮುಖರೇ. ಇತ್ತೀಚೆಗೆ ನಾವು ಹಿಂದಿನ ಯಾವ ಲೀಡರ್ಸ್ಗಳು ಹೇಳಿದೆವು ಅದನ್ನು ಬಿಟ್ಟು ಕಳೆದ ಒಂದು 10-15 ವರ್ಷದ ಅವಧಿಯಲ್ಲಿ ನೋಡಿದ್ರೆ ಮುರಳೀಕೃಷ್ಣರಾಜ ತಡ್ಕರ ಸಂಘಟನೆ ಇದೆ, ಮತ್ತೆ ರಾಜ್ಯ ಮಟ್ಟ ಪ್ರಾಂತ ಮಟ್ಟದಲ್ಲಿ ಗೋರಕ್ಷ ಪ್ರಮುಖ ಆಗಿ ಎಲ್ಲ ಕೆಲಸ ಮಾಡಿದ್ದಾರೆ ಅವರು. ಹಾಗಾಗಿ ಸಿಗಬಾರ್ದು ಅಂತ ಹೇಳಿಲ್ಲ, ಅವರೊಟ್ಟಿಗೆ ಕೂಡ ಒಂದಷ್ಟು ಕೆಲಸ ಮಾಡುವಂತಹ ಕಾರ್ಯಕರ್ತರು ಇದ್ದಾರೆ. ಅಂತ ಬೆಳವಣಿಗೆಗಳು ಮುಂದೆ ಒಂದು ಮುನಿಯಾದ ಮುನಿಸು ಬರ್ಬೋದು. ಈಗ ಬಹುಶಃ ಬೆಳಗ್ಗೆ ಈ ಒಂದು ಘಟನೆ ನಡೆದಂತಹ ಬಳಿಕ ಏನಾದ್ರೂ ಬೆಳವಣಿಗೆಗಳಾಗಿದ್ದ ಆಂತರಿಕವಾಗಿ ಆಗಿರ್ಬೋದು ಅಥವಾ ಏನಾದ್ರೂ ಬೆಳವಣಿಗೆಗಳು ಕಂಡು ಬಂದಿದ್ದ ಅನ್ನುವಂಥದ್ದಕ್ಕೆ ಒಟ್ಟು ಈಗಿನ ಈ ಕ್ಷಣದವರೆಗಿನ ಒಂದು ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಹಿರಿಯ ವರದಿಗಾರರಾಗಿರುವಂತಹ ಲೋಕೇಶ್ ಬನ್ನೂರು ಅವರಿಗೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ಮಾತನಾಡಿಕೊಳ್ಳೋಣ. ಹಲೋ 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 ಲೋಕೇಶ್ ಅವರೇ, ಇವತ್ತು ಏನು ವಿಶ್ವ ಹಿಂದೂ ಪರಿಷತ್ ಕಾರ್ಯಾಲಯದ ಒಂದು ಭೂಮಿ ಪೂಜೆ ವೇಳೆ ನಡೆದಿರುವಂತಹ ಒಂದು ಘರ್ಷಣೆ, ಆ ಸಂದರ್ಭದಲ್ಲಿ ತಾವು ಕೂಡ ಅಲ್ಲಿ ಇದ್ರಿ. ಅದರ ನಂತರ ಈಗ ಈ ರಾತ್ರಿಯಾದ್ರೂ ಏನಾಗಿದೆ ಇವತ್ತು ನಂತರದ ಬೆಳವಣಿಗೆಗಳು, ಈಗ ಪಕ್ಷದಲ್ಲಿ ಆಗಿರ್ಬೋದು, ಸಂಘ ಪರಿವಾರದಲ್ಲಿ ಆಗಿರ್ಬೋದು, ಏನಾದ್ರೂ ಬೆಳವಣಿಗೆಗಳಾಗಿದ್ಯಾ? ಸಂಘ ಪರಿವಾರದ ಹಿರಿಯರೇನಿದ್ರ ಬಗ್ಗೆ ಏನಾದ್ರೂ ಚರ್ಚೆಗಳು ನಡೆಸಿದ್ದಾರಾ? ಅಲ್ಲಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಾಗೂ ವಿಶ್ವ ಹಿಂದೂ ಪರಿಷತ್ ಬಜರಂಗದ ದೊಡ್ಡ ದೊಡ್ಡ ಪ್ರಮುಖರು ಇರುವಾಗಲೇ ಒಂದು ಘಟನೆ ಆಗಿದೆ. ಅದೇ ವಿಚಾರದಲ್ಲಿ ಮತ್ತೆ ಎಲ್ಲಿಯಾದ್ರೂ ಇದನ್ನು ಒಂದು ಸರಿ ಮಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಒಂದು ಹಂತದಲ್ಲಿ ಮುಂದಿನ ಶುಕ್ರವಾರ ಏನೋ ಬೆಂಗಳೂರಲ್ಲಿ ಮೀಟಿಂಗ್ ಆಗ್ತದೆ ಅಂತ ಒಂದು ಮಾಹಿತಿ ಇದೆ. ಆದ್ರೆ ಈ ಬಗ್ಗೆ ಅರುಣ್ ಕುಮಾರ್ ಪುತಿಲ್ ಅವರಿಗೆ ಈ ಕುರಿತು ಮಾತಾಡುವಂತೆ ಅವರಿಗೆ ನನಗೆ ಇಷ್ಟವರೆಗೆ ಯಾವುದೇ ಸಂಪರ್ಕ ಯಾರು ಮಾಡಿಲ್ಲ ಅಂತ ಹೇಳಿದ್ದಾರೆ ಅವರು. ಆದ್ರೆ ಕೆಲವೊಂದು ಪರಿಣಾಮಗಳಿಂದ ಈಗ ಅಂದ್ರೆ ನಾಡ್ದು ಶುಕ್ರವಾರ ಒಂದು ಮೀಟಿಂಗ್ ಆಗ್ತದೆ ಬೆಂಗಳೂರಲ್ಲಿ ಇದೇ ವಿಷಯ ಬಗ್ಗೆ. ಈಗ ಈ ಮಾತುಕತೆಯ ಮುಂಚೂಣಿ ಯಾರು ತೆಗೆದುಕೊಳ್ತಾರೆ ಅಂತ? ಈ ಮಾತುಕತೆ ಮುಂಚೂಣಿಯನ್ನು ಈಗ ಸದ್ಯದ ಮಟ್ಟಿಗೆ ನಮ್ಮ ಪುತ್ತೂರು ಅದೇ ಕರ್ನಾಟಕದ ದಕ್ಷಿಣ ಪ್ರಾಂತದ ನಮ್ಮ ಇಲ್ಲಿಯ ಪೂರ್ವರು ಇದ್ದಾರೆ ಉಪಾಧ್ಯಕ್ಷರಾಗಿ ಯುಪಪ್ಪ ಅವರೇ ಇದರ ನೇತೃತ್ವ ವಹಿಸ್ತಾರೆ. ಅವರು ಆಗ ಹೇಳಿದ ಪ್ರಕಾರ ನಾನೇ ಇದನ್ನು ಮುಂದುವರಿಸ್ತೇನೆ ಅಂತ ಹೇಳಿದ್ದಾರೆ, ಮಾಡ್ತೇನೆ. ಅದೇ ರೀತಿಯಲ್ಲಿ ಅದನ್ನು ಮುಂದುವರಿಸ್ತಾರೆ. ಅಂದ್ರೆ ಅವರಿಗೆ ಈಗಾಗಲೇ ಕೇಂದ್ರ ವಿಶ್ವ ಹಿಂದೂ ಪರಿಷತ್ ಕೇಂದ್ರ ರಾಷ್ಟ್ರೀಯ ಕಾರ್ಯದರ್ಶಿ ಅವರು ಕಾರ್ಯದರ್ಶಿ ಗೋಪಾಲ್ ಜಿ ಅವರು ಈಗಾಗಲೇ ಹೇಳಿದ್ದಾರೆ ಅವರಿಗೆ ನೀವೇ ಅದನ್ನು ಮುಗಿಸ್ಬೇಕು ಅಂತ ಹೇಳಿ. ಹಾಗೆ ಇವರು ಅದನ್ನ ನೇತೃತ್ವವನ್ನು ವಹಿಸಿದ್ದಾರೆ. ಸೊ ಮುಖ್ಯವಾಗಿ ಈಗ ಈ ಎಲ್ಲ ಬೆಳವಣಿಗೆಗಳ ಹಿಂದೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ನಡೀತಾ ಇರುವಂತಹ ಚರ್ಚೆಗಳು ಕಾರಣ ಅನ್ನುವಂಥದ್ದು ಕೂಡ ಈಗ ಉಲ್ಲೇಖ ಆಗಿರುವಂತದ್ದು. ಸೊ ಆ ಬಳಿಕ ಅಂದ್ರೆ ಈ ಘಟನೆ ನಡೆದಂತ ಬಳಿಕವೂ ಕೂಡ ಇದು ಮುಂದುವರೆದಿದೆ ಅಥವಾ ಪ್ರಮುಖರು ಈ ಒಂದು ಕಾರ್ಯಕರ್ತರ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುವಂತ ಒಂದು ಕಮೆಂಟ್ಗಳ ಒಂದು ಹೋರಾಟವನ್ನು ತಡೆಯುವಂತ ನೆಲೆಯಲ್ಲಿ ಏನಾದ್ರೂ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಥವಾ ಅದು ಮತ್ತೆ ಮುಂದುವರೆದು ಮುಂದಿನ ದಿನಗಳಲ್ಲಿ ಏನಾದ್ರೂ ಮತ್ತೆ ಇಂತಹ ಘಟನೆಗಳಿಗೆ ಒಂದು ಆಸ್ಪದ ಆಗುವಂತ ಅವಕಾಶಗಳೇನಾದ್ರೂ ಇದೆಯಾ? ಈಗ ಸದ್ಯಕ್ಕೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಿದೆ ಅಪ್ಡೇಟ್ಸ್ ಅನ್ನುವಂಥದ್ದು ಲೋಕೇಶ್ ಅವರೇ? ಇದರ ಬಗ್ಗೆ ಈಗಾಗಲೇ ಒಂದು ಕಡೆಯಲ್ಲಿ ಒಂದು ಕಡೆಯ ಸಂಘಟನೆಯವರು ಹೇಳ್ತಿದ್ದಾರೆ ಈಗಾಗಲೇ ಒಂದು ಪುತ್ತಿಲ ಗ್ರೂಪಿಂದ ಮತ್ತೆ ನಮಗೆ ತೊಂದರೆ ಅಂದ್ರೆ ಈ ಕೆಲಸ ಬರ್ತಾ ಇದೆ, ನಾವಿನ್ನು ಹೆಚ್ಚು ಬ್ಯಾಟ್ ಬೀಸ್ತೇವೆ ಹಾಗೆಲ್ಲ ಬರ್ತಾ ಉಂಟು ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ತಿದ್ದಾರೆ ಅವರು. ಮತ್ತೊಂದು ಕಡೆ ಎಲ್ಲ ಇದೇ ಗೊಂದಲ ಆಗ್ತಿದೆ. ಇದೀಗ ಇನ್ನು ಇದರ ಬಗ್ಗೆ ಎಲ್ಲ ಹಿರಿಯರಿಗೆ ಮಾಹಿತಿ ಹೋಗ್ತದೆ. ಆಗಿರುವಾಗ ಹಿರಿಯರು ಅದನ್ನು ಸೇರಿ ಅದನ್ನು ಒಂದು ಮಾತುಕತೆ ಮಾಡುವ ಚಿಂತನೆಯಲ್ಲಿ ಇದ್ದಾರೆ. ಅದೇ ಅದೇ ಶುಕ್ರವಾರ ಆಗುವಂತ ಮೀಟಿಂಗ್ ನನ್ನ ಪ್ರಕಾರ ಅವರು ಹೇಳಿದ್ದಾರೆ ಶುಕ್ರವಾರ ಬೆಂಗಳೂರಲ್ಲಿ ಮೀಟಿಂಗ್ ಮಾಡ್ತೇವೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. ಆಗಿರುವಾಗ ಅಲ್ಲಿ ಇವರನ್ನು ಯಾರೆಲ್ಲ ಈಗ ಅರುಣ್ ಕುಮಾರ್ ಪುತಿಲ್ ಇರ್ಬೋದು ಮತ್ತೆ ಯಾರು ಆ ಪ್ರಮುಖರೆಲ್ಲ ಇದ್ದಾರೆ ಅವರನ್ನೆಲ್ಲ ಕರೆಸಿದ್ರೆ ಹೊರಗೆ ಬೇರೆ ಅಲ್ಲಿ ಯಾರು ಅದಕ್ಕೆ ಸಂಬಂಧಿತವರು ಅವರನ್ನು ಮಾತ್ರ ಕರೆದು ಮೀಟಿಂಗ್ ಮಾಡ್ತಾರೆ ಆಯ್ತಿದೆ. ಓಕೆ, ಎಸ್, ಧನ್ಯವಾದಗಳು ಲೋಕೇಶ್ ಅವರೇ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬಹುಶಃ ಇಲ್ಲಿ ಒಂದು ವಿಚಾರವನ್ನು ಉಲ್ಲೇಖ ಮಾಡಲೇಬೇಕು. ಹಿರಿಯರು ಎಷ್ಟೇ ಒಂದು ಪ್ರಮುಖ ಒಂದು ಪಾತ್ರವನ್ನ ನಿರ್ವಹಣೆ ಮಾಡಿ ಅದನ್ನು ಮುಗಿಸೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು, ಇಲ್ಲಿ ಸಾಮಾಜಿಕವಾಗಿ ಜಾಲತಾಣಗಳಲ್ಲಿ ನಡೆಯುವಂತಹ ಚರ್ಚೆಗಳು ಅದು ಮತ್ತೆ ಬೇರೆನೆ ನಡೆಸುವವರು ಕೂಡ ಬೇರೆನೆ, ಅದು ಇಂತಹ ಒಂದು ಘಟನೆಗಳಿಗೆ ಇನ್ನಷ್ಟು ಒಂದು ಕುಮ್ಮಕ್ಕನ್ನ ಕೊಡಬಹುದು ಅನ್ನುವಂಥದ್ದನ್ನು ನಾವು ಹೇಳಬಹುದು ಅನ್ನುವಂಥದ್ದು. ಇನ್ನು ಒಟ್ಟು ಇವತ್ತಿನ ಒಂದು ಒಟ್ಟಾರೆ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಸೊ ಇದು ಮುಂದಕ್ಕೆ ಪಡೆಯಬಹುದಾದಂತಹ ತಿರುವು ಅಥವಾ ಮುಂದಕ್ಕೆ ನಾವು ನಿರೀಕ್ಷೆ ಮಾಡಬಹುದಾದಂತಹ ವಿಚಾರಗಳು ಈಗ ಸದ್ಯಕ್ಕೆ ಒಂದು ಅನಾಲಿಸಿಸ್ನ ಪ್ರಕಾರ
ಏನು ಅನ್ನುವಂಥದ್ದು? ಅದೇ ಅದಕ್ಕೆ ಸಂಘ ಪರಿವಾರದ ನಾಯಕರು ಪ್ರಮುಖರೆಲ್ಲ ಕೂತು ಚರ್ಚೆ ಮಾಡಿ ಇವತ್ತೇ ಅದರ ಬೆಳವಣಿಗೆಗಳಾಗಿರ್ತದೆ. ಒಂದು ಹಂತದಲ್ಲಿ ಪುತ್ತಿಲ ಪರಿವಾರದೊಟ್ಟಿಗೆ ಕೂಡ ಮಾತುಕತೆ ಆಗ್ತದೆ, ಈಚೆ ನಾಯಕರು ಇದ್ದಾರೆ ಅವರೊಟ್ಟಿಗೆ ಕೂಡ ಆಗ್ತದೆ. ಅದಕ್ಕೆ ಒಂದು ಬ್ರೇಕ್ ಹಾಕುವಂತ ಚಟುವಟಿಕೆಗಳಾಗ್ತದೆ. ಸಂಘ ಪರಿವಾರದಲ್ಲಿ ಸಹಜ ಆಗಿರುವಂತ ಬೆಳವಣಿಗೆ, ಇನ್ನಾಗಿ ಹೋಗ್ಬೇಡಿ, ಸರಿ ಮಾಡಿಕೊಂಡು ಹೋಗಿ ಅಂತೇಳಿ ಹೇಳ್ತಾರೆ. ಮತ್ತೆ ಸರಿಪಡಿಸುವಂತ ಪ್ರಯತ್ನಗಳು ಕೂಡ ಆಗ್ತದೆ. ಇದಕ್ಕೆ ಮೊದಲು ಕೂಡ ಸರಿಪಡಿಸುವಂತ ಪ್ರಯತ್ನಗಳು ತುಂಬಾ ಸಲ ಆಗಿದೆ. ಹತ್ತಿರ ಬಂದಾಗ ಬೇರೆ ಬೇರೆ ಕಾರಣಗಳು ಅದಕ್ಕೆ ಸೇರಿಕೊಳ್ತದೆ, ಮತ್ತೆ ವಾಪಸ್ ಅದು ಅಡ್ಡಿ ಆಗ್ತದೆ. ಆದ್ರೆ ಈ ಸಲದ ಬೆಳವಣಿಗೆ ಯಾಕಂತ ಹೇಳಿದ್ರೆ, ಇದು ಸಂಘ ಪರಿವಾರ ಗಂಭೀರವಾಗಿ ಯಾಕೆ ಪರಿಗಣಿಸ್ತದೆ ಅಂತ ಹೇಳಿದ್ರೆ, ಘಟನೆ ಆದ್ಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಕಟ್ಟಡದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಆಗ್ಲೇಬಾರ್ದು ಅದು. ಅಲ್ಲಿ ಬಂದಾಗ ಸ್ವಾಗತಿಸಬೇಕಿತ್ತು ಅಂತ ಹೇಳುವುದನ್ನ ಯುಪರು ಕೂಡ ಹೇಳ್ತಾರೆ. ಬರಬೇಡಿ ಅಂತ ನಾವು ಹೇಳ್ಬಾರ್ದಿತ್ತು, ಹೇಳ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ಇವರು ಕೂಡ ಅದನ್ನ ಹೇಳ್ತಾರೆ, ಕರೆದಿದ್ದಾರೆ, ಗೌರವ ಕೊಟ್ಟು ಹೋಗಿದ್ದೇವೆ ಅಂತೇಳಿ. ಹಾಗಾಗಿ ತಡೆಯುವ ಪ್ರಯತ್ನ ಯಾಕಾಯ್ತು, ತಡೆಯುವುದೇ ಇದ್ರೆ ಅಲ್ಲಿ ಯಾಕಾಯ್ತು ಅನ್ನುವಂಥದ್ದು ಚರ್ಚೆ ಬರ್ತದೆ. ಯಾಕಂತ ಹೇಳಿದ್ರೆ ಅವರು ಹೇಳುವಾಗ ಈಗ RSS ಅವರಿಗೆ ಮಾತೃ ಸಂಘಟನೆ, ವಿಶ್ವ ಹಿಂದೂ ಪರಿಷತ್ ಮಾತೃ ಸಂಘಟನೆ, ದೊಡ್ಡ ಸಂಘಟನೆ, 45ಕ್ಕಿಂತ ಜಾಸ್ತಿ ಸಂಘ ಪರಿವಾರದ ಸಂಘಟನೆಗಳಿದ್ರು ಕೂಡ ಶ್ರೇಷ್ಠ ಮಟ್ಟದಲ್ಲಿರುವಂತದ್ದು RSS ಮತ್ತು ವಿಶ್ವ ಹಿಂದೂ ಪರಿಷತ್. ಅವರ ಇಶಾರೆಗಳು ಸೂಚನೆಗಳು ಏನಿದೆ ಅದರ ಪ್ರಕಾರವೇ ಆಗುವಂತದ್ದು. ಅದು ಕೂಡ ಇವತ್ತು ನಾನಾಗ ಉಲ್ಲೇಖ ಮಾಡಿದ ಈಗ ಗೋಪಾಲ್ಜಿ ಅಂತ ದೊಡ್ಡ ನಾಯಕರಿದ್ರು ಆ ವೇದಿಕೆಯಲ್ಲಿ, ಸ್ವಾಮೀಜಿ ಇದ್ರು. ಅಂತ ಸಮ್ಮುಖದಲ್ಲಿ ಅಲ್ಲಿ ಆಗ್ಬಾರ್ದಿತ್ತು. ಆಗಿದೆ ಅಂತ ಹೇಳಿದ್ರೆ ಆಶೀರ್ವಚನ ಕೊಡ್ತಾ ಇದ್ರು. ಆಗಿದೆ ಅಂತ ಹೇಳಿದ್ರೆ ನಾಯಕರು ಖಂಡಿತವಾಗಿ ಅದನ್ನು ಗಂಭೀರವಾಗಿ ಪರಿಗಣಿಸ್ತಾರೆ. ಮತ್ತೆ ರಾಜಕೀಯವಾಗಿ ಬೆಳವಣಿಗೆ ಆಗದಾಗೆ ಕೂಡ ಸಂಘದ ನಾಯಕರು ನೋಡಿಕೊಳ್ತಾರೆ ಇಂಥ ಘಟನೆಯಲ್ಲಿ. ಅದು ರಾಜಕೀಯ ನಾಯಕರಿಗೆ ಪ್ರವೇಶ ಆಗುವಂತ ವ್ಯವಸ್ಥೆಗಳಿರ್ತದೆ ಇಂಥ ಘಟನೆಯಲ್ಲಿ. ಆದ್ರೆ ಸೂಚನೆ ಬಂದಿರ್ತದೆ ಹೋಗ್ಬೇಡಿ ಅಂತ. ಇಲ್ಲಾಂದ್ರೆ ಈಗ ನಾವು 10 ರಾಜಕೀಯ ನಾಯಕರು ಅದಕ್ಕೆ ಎಂಟ್ರಿ ಆಗ್ತಾರೆ ಈ ಸಂದರ್ಭದಲ್ಲಿ. ಆದ್ರೆ ಯಾರು ಬರುವುದಿಲ್ಲ, ಮಧ್ಯಪ್ರವೇಶ ಮಾಡುದಿಲ್ಲ ಅವರು. ಯಾಕಂತ ಹೇಳಿದ್ರೆ ಸಂಘದ ವ್ಯಾಪ್ತಿಯಲ್ಲಿ ಅದು ಮುಗಿಬೇಕು ಅನ್ನುವಂಥದ್ದು ಇರ್ತದೆ. ಯಾರಾದ್ರೂ ಸಂಘದ ಒಪ್ಪಿಗೆ ಇಲ್ಲದೆ ಮಧ್ಯಪ್ರವೇಶ ಮಾಡಿದ್ರೆ ಅವರಿಗೂ ಸಮಸ್ಯೆ ಆಗ್ತದೆ. ಅದಕ್ಕೋಸ್ಕರ ಬಿಜೆಪಿ ಅವರು ಕೂಡ ಮೌನ ಆಗಿರ್ತಾರೆ, ಏನಾಗ್ತದೆ ಅಂತೇಳಿ ನೋಡುವ ಅಂತೇಳಿ ವಾಚ್ ಮಾಡ್ತಾ ಇರ್ತಾರೆ. ಎರಡೂ ಕಡೆಗೂ ಹೇಗೆ ಅದನ್ನು ಸರಿ ಮಾಡಿಸಿಕೊಂಡು ಹೋಗಬಹುದು ಅಂತ ಸಲಹೆ ಸೂಚನೆಗಳನ್ನು ತಗೊಳ್ತಾರೆ ಅವ್ರ ಹತ್ರ ಕೂಡ. ಹಾಗಾಗಿ ಅವರೇ ಹೋಗಿ ಅದನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ. ಇಂಥ ಘಟನೆಯಲ್ಲಿ RSS ಸೂಚನೆ ಕೊಟ್ಟು ಅದಕ್ಕೆ ಒಬ್ಬ ಯಾರನ್ನು ಜವಾಬ್ದಾರಿಯಾಗಿ ನಿಯೋಜಿತರು ಮಾಡ್ತಾರೆ, ಅವರೇ ಅದನ್ನು ಇತ್ಯರ್ಥ ಮಾಡುವಂಥದ್ದು ಮಾಡ್ತಾರೆ. ಅಂತಹ ಒಂದು ಪ್ರಯತ್ನಗಳು ಮುಂದಕ್ಕೆ ಆಗ್ಬೋದು ಅನ್ನುವಂಥದ್ದು. ಬಹುಶಃ ಈ ಅನೇಕ ವಿಚಾರಗಳನ್ನು ನಾವು ಒಂದಷ್ಟು ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಬಹುಶಃ ಪುತ್ತೂರಿನಲ್ಲಿ ಒಂದು ಸಂಘಟನೆಗಳು ಬೆಳೆದು ಬಂದ ಹಾದಿಯ ಬಗ್ಗೆ ಕೂಡ ಸಂತೋಷ್ ಕುಮಾರ್ ಶಾಂತಿನಗರ ಅವರು ಸಂಪಾದಕರು ವಿಸ್ತೃತವಾಗಿ ಒಂದಷ್ಟು ಮಾಹಿತಿ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದರ ಜೊತೆಗೆ ನಾವು ಒಂದಷ್ಟು ಪ್ರಮುಖರನ್ನ ಕೂಡ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದೇವೆ. ಈ ಘಟನೆಯ ಬಗ್ಗೆ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆಯನ್ನ ಕೂಡ ಒಂದು ವೀಕ್ಷಕರ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದೇವೆ. ಸೊ ಈ ಎಲ್ಲ ವಿಚಾರಗಳ ಮೂಲಕ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನಾವು ಮುಗಿಸುವ ಒಂದು ಹಂತಕ್ಕೆ ಬಂದಿದ್ದೇವೆ ಅನ್ನುವಂಥದ್ದನ್ನು ಹೇಳ್ತಾ, ಸೊ ವಿಸ್ತೃತವಾದ ಮಾಹಿತಿಯನ್ನ ಕೊಟ್ಟಂತಹ ಸಂತೋಷ್ ಕುಮಾರ್ ಶಾಂತಿನಗರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ವರದಿಗಾರರಾಗಿರುವಂತಹ ಉಮೇಶ್ ಮಿತ್ತಡ್ಕ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸೊ ಇದು ಆಗಿತ್ತು ಈ ಹೊತ್ತಿನ ವಿಶೇಷ. ಮುಂದಿನ ಕಾರ್ಯಕ್ರಮಗಳ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ, ನಿರಂತರವಾದ ಸುದ್ದಿ ಮಾಹಿತಿ ಪುತ್ತೂರು. ನಮಸ್ಕಾರ. ಆಹ್ವಾನಿಸಿದ್ದು ಇವತ್ತು ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಕಚೇರಿಯ ಶಿಲಾನ್ಯಾಸದ ಕಾರ್ಯಕ್ರಮ ಈ ದಿವಸ ನಡೆದಿತ್ತು. ಕಳೆದ ಸುಮಾರು 30 ವರ್ಷಗಳಲ್ಲಿ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ತಿನ ಅನೇಕ ಜವಾಬ್ದಾರಿಗಳನ್ನು ಹಿರಿಯರ ಅಪೇಕ್ಷೆ ಮೇರೆಗೆ ತಗೊಂಡು ಹಿಂದೂ ಸಮಾಜವನ್ನು ಜೋಡಿಸತಕ್ಕಂಥ ಮತ್ತು ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ನಾನು ನಿರ್ವಹಿಸಿದ್ದೇನೆ. ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ದೇಶ ಮೊದಲು ಅನ್ನುವಂಥ ಯೋಚನೆ ಅಡಿಯಲ್ಲಿ ಈ ಸಮಾಜಕ್ಕೆ, ಹಿಂದೂ ಸಮಾಜದ ಮುಂದೆ ಇರತಕ್ಕಂಥ ನಾನಾ ರೀತಿಯ ಸವಾಲುಗಳ ಸಂದರ್ಭದಲ್ಲಿ ಕೂಡ ಈ ಸಂಘಟನೆಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿ, ಇವತ್ತು ಪ್ರಾಂತದ ಉಪಾಧ್ಯಕ್ಷರಾಗಿ ಜವಾಬ್ದಾರಿಯನ್ನು ತಗೊಂಡಿರತಕ್ಕಂಥ ಮತ್ತು ನಮಗೆಲ್ಲರಿಗೂ ಆದರ್ಶವಾಗಿ ಸಮಾಜದಲ್ಲಿ ಇವತ್ತು ಹಿಂದೂ ಸಮಾಜಕ್ಕೆ ಅರ್ಪಣಾ ಮನೋಭಾವದಿಂದ ಕೆಲಸ ಮಾಡಿರತಕ್ಕಂಥ ಯು ಪೂವಪ್ಪರವರ ನೇತೃತ್ವದಲ್ಲಿ ಈ
ಕೆಲಸ ಕಾರ್ಯಗಳು, ನೂತನ ಕಚೇರಿಯ ಕೆಲಸ ಕಾರ್ಯಗಳು 1 ವರ್ಷದಲ್ಲಿ ಆಗಬೇಕು. ಸುಮಾರು 10 ಕೋಟಿ ಖರ್ಚು ವೆಚ್ಚದಲ್ಲಿ ಒಂದು ಸುಂದರವಾಗಿರತಕ್ಕಂಥ ಜಿಲ್ಲಾ ಕಾರ್ಯಾಲಯ ಆಗಬೇಕು. ಮುಂದಿನ ದಿವಸದಲ್ಲಿ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಆ ವ್ಯವಸ್ಥೆ ಅಡಿಯಲ್ಲಿ ಬರಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಇವತ್ತು ಪರಮಪೂಜ್ಯ ಸುಬ್ರಹ್ಮಣ್ಯ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ನಾಯಕರು ಮತ್ತು ರಾಮ ಜನ್ಮಭೂಮಿಯ ಆಂದೋಲನದಲ್ಲಿ ಆ ರಾಮ ಮಂದಿರದ ನಿರ್ಮಾಣದ ಮುಂಚೂಣಿಯಲ್ಲಿ ನಿಂತಿರತಕ್ಕಂಥ ಗೋಪಾಲ್ಜಿಯವರ ಉಪಸ್ಥಿತಿಯಲ್ಲಿ ಮತ್ತು ನಮಗೆಲ್ಲರಿಗೂ ಅನೇಕ ವರ್ಷದಿಂದ ಸಂಘಟನೆಗೆ ಶಕ್ತಿಯನ್ನು ತುಂಬಿರತಕ್ಕಂಥ MB ಪುರಾಣಿಕ ಅವರ ಆ ಉಪಸ್ಥಿತಿಯಲ್ಲಿ ಇವತ್ತಿನ ಕಾರ್ಯಕ್ರಮ ನಡೆದಿತ್ತು. ಅದಕ್ಕೆ ಪೂವಪ್ಪಣ್ಣನವರು ನಮಗೆ ಕೂಡ ಆಹ್ವಾನವನ್ನು ಕೊಟ್ಟು ಕರೆದಿದ್ದರು. ನಾವು ಸುಮಾರು 9:30 ಗಂಟೆಗೆ ಬರಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಪೂವಪ್ಪರವರು ನಮ್ಮ ಜೊತೆಗೆ ಮಾತುಕತೆಯನ್ನು ಮಾಡಿದರು. ನಾನು ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಪರಿವಾರ ಸಂಘಟನೆಯವರು, ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಕೂಡ ನಾವು ಜೊತೆಯಾಗಿ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ 4-5 ಹುಡುಗರು ಸೇರಿ ಇವತ್ತು ಇಲ್ಲಿ ಏನೋ ಸಮಸ್ಯೆ ಆಗ್ತದೆ, ನೀವು ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ವಾಹನಕ್ಕೆ ಅಡ್ಡ ಹಾಕಿದರು. ಆ ಸಂದರ್ಭದಲ್ಲಿ ನಮ್ಮ ಕಾರ್ನಲ್ಲಿ ಇದ್ದಿರುವಂಥ ನಮ್ಮ ನಗರ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ರೈತ ಮೋರ್ಚಾದ ಅಧ್ಯಕ್ಷರು, ಗ್ರಾಮಾಂತರದ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಉಮೇಶ್ ಅಣ್ಣನವರು, ಪ್ರಶಾಂತ್ ಅವರು, ಇವರೆಲ್ಲರೂ ವಾಹನದಿಂದ ಇಳಿದು ಆದಂಥ ಸಂದರ್ಭ ಏನು ಅನ್ನೋದನ್ನು ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರು MLC ಅವರು ಬಂದರು. ಅವರು ಈ ರೀತಿ ಮಾಡುವಂಥದ್ದು ನಿಮ್ಮದು ಸರಿಯಲ್ಲ, ಬರಬೇಕು ಅಂತೇಳಿ ಅವರು ಹೇಳಿ ಅವರು ಹೋದರು. ಆ ತಕ್ಷಣ ಈ ಗೊಂದಲ ವಾತಾವರಣ ಗೊತ್ತಾಗಿ ಪೂವಪ್ಪನವರು ಮತ್ತು MB ಪುರಾಣಿಕರು ತಕ್ಷಣ ನಮ್ಮ ಗಾಡಿ ಹತ್ತಿರ ಬಂದರು. ಯಾರು ಕೂಡ ಹೋಗುವಂಥ ಸಂಗತಿ ಇಲ್ಲ, ಇದು ಹಿಂದೂ ಸಮಾಜದ ಕಾರ್ಯಕ್ರಮ, ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಮತ್ತು ಒಗ್ಗೂಡಿಸಲಿಕ್ಕೆ ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ಹಿಂದೂಗಳಿಗೆ ಎಲ್ಲರಿಗೂ ಕೂಡ ಅವಕಾಶ ಇದೆ, ಯಾರದು ವಿರೋಧ ಮಾಡುವವರು ನೀವು ನಡೀರಿ ಅನ್ನುವಂಥ ರೀತಿಯಲ್ಲಿ ಅವರು ಪೂವಪ್ಪನವರು ಯಾರು ನಮಗೆ ವಿರೋಧ ಮಾಡಿದರೆ ಅವರನ್ನು ತಳ್ಳುವಂಥ ವ್ಯವಸ್ಥೆ ಮಾಡಿದರು ಮತ್ತು ನಮ್ಮನ್ನು ಕರ್ಕೊಂಡು ಆ ಕಾರ್ಯಕ್ರಮಕ್ಕೆ ಹೋದೆವು. ಅನಂತರ ಕಾರ್ಯಕ್ರಮ ಮುಗಿಸಿ ಸ್ವಾಮೀಜಿಯವರು ಗೋಪಾಲ್ಜಿಯವರು ಮಾತನಾಡಿದರು. MB ಪುರಾಣಿಕರ ಮಾತುಕತೆಯ ಮೊದಲು, ಆ ಭಾಷಣದ ಮೊದಲು ನಾವು ಅನ್ಯ ಕಾರ್ಯದ ನಿಮಿತ್ತ ನಾವು ತೆರಳುವಂಥ ಸಂದರ್ಭದಲ್ಲಿ ಪುನಃ ಒಂದು 8-10 ಜನ ಕಾರ್ಯಕರ್ತರು ಬಂದು ನಡೀರಿ ಅನ್ನುವಂಥ ಕಾರ್ಯಕರ್ತರನ್ನು ಒಂದಷ್ಟು ಅವರಿಗೆ ನೋವಾಗುವಂಥ ರೀತಿಯಲ್ಲಿ ಮಾತನಾಡಿದಂಥ ಘಟನೆ ನಡೆದು ಅಲ್ಲಿ ಒಂದಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಆಯಿತು. ನಾನು ಹೇಳುವಂಥದ್ದು ಇಷ್ಟೇ, ನಾವು ಸಮಾಜಕ್ಕೋಸ್ಕರ ಸರ್ವಸ್ವವನ್ನು ಕೊಟ್ಟು ಸಮಾಜದ ಕೆಲಸವನ್ನು ಮತ್ತು ಹಿಂದೂ ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅನ್ನುವಂಥ ಯೋಚನೆಯಡಿಯಲ್ಲಿಯೇ ಬೆಳೆದು ಬಂದವರು. ಇವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಲ್ಲಿ ಕೆಲಸ ಮಾಡಿದ ಕಾರಣಕ್ಕೆ ನಾನು ಇವತ್ತು ಹಿಂದೂ ಸಮಾಜದಲ್ಲಿ ಗುರುತಿಸಿಕೊಂಡಿದ್ದೇನೆ ಹೊರತು ನನ್ನ ವೈಯಕ್ತಿಕ ಯಾವುದೇ ಕಾರ್ಯದ ನಡುವೆ ನಾನು ಸಮಾಜದಲ್ಲಿ ಬೆಳೀಲಿಲ್ಲ. ಅದಕ್ಕೋಸ್ಕರ ಈ ರೀತಿಯ ಘಟನೆಗಳು ಆಗಿರುವಂಥದ್ದು ಎಲ್ಲರಿಗೂ ಕೂಡ ಅತ್ಯಂತ ನೋವು ಬಂದಿದೆ. ಈ ರೀತಿಯ ಹಿರಿಯರ ಒಂದು ಉಪಸ್ಥಿತಿಯಲ್ಲಿ ಈ ರೀತಿಯ ಮಾನಸಿಕತೆಯ ನಡುವೆ ಕಾರ್ಯಕರ್ತರು ಬೇರೆ ಬೇರೆ ರೀತಿಯ ಕಾರ್ಯವನ್ನು ಮಾಡ್ತಾರೆ ಅಂತ ಹೇಳಿದರೆ ಯಾತಕ್ಕೋಸ್ಕರ ಏನು ಅನ್ನೋದನ್ನು ಇವತ್ತು ಸಮಾಜ ಚರ್ಚೆ ಮಾಡುವಂಥ ವ್ಯವಸ್ಥೆಯಾಗಿದೆ. ಯಾವುದೇ ಕಾರಣಕ್ಕೂ ಈ ರೀತಿಯ ಘಟನೆಗಳು ಮುಂದೆ ಬಾರದಂಥ ರೀತಿಯಲ್ಲಿ ಯಾರು ಜವಾಬ್ದಾರಿಯಲ್ಲಿದ್ದಾರೆ ಅವರು ಒಂದಷ್ಟು ಅವರ ಜವಾಬ್ದಾರಿಯನ್ನು ಅರಿತುಕೊಂಡು ಕೆಲಸ ಮಾಡಬೇಕು ಹೊರತು ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಹಿಂದೂ ಸಮಾಜವನ್ನು ಒಡೆಯುವಂಥ ಪ್ರಯತ್ನ ಮುಂದಿನ ದಿವಸದಲ್ಲಿ ಮಾಡಬಾರದು. ಮತ್ತು ಮಹಾಲಿಂಗೇಶ್ವರನ ಪುಣ್ಯ ಭೂಮಿಯಲ್ಲಿ ಯಾವತ್ತೂ ಕೂಡ ನ್ಯಾಯ ಧರ್ಮ ಇದಕ್ಕೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಭೂಮಿ ಅನ್ನೋದು ನಮಗೆಲ್ಲರಿಗೂ ಗೊತ್ತದು. ಅವರೆಲ್ಲರಿಗೂ ಕೂಡ ಮಹಾಲಿಂಗೇಶ್ವರ ಒಳ್ಳೆಯ ಬುದ್ಧಿಯನ್ನು ಕೊಡಲಿ. ಆ ಜಿಲ್ಲಾ ಕಾರ್ಯಾಲಯ ಅವರು ನಿಗದಿ ಮಾಡಿದಂಥ ದಿವಸದ ಒಳಗೆ ಅದು ಉದ್ಘಾಟನೆ ಆಗಲಿ. ಮುಂದಿನ ದಿವಸದಲ್ಲಿ ಎಲ್ಲ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ಮತ್ತು ಹಿಂದೂ ಸಮಾಜವನ್ನು ಜೋಡಿಸತಕ್ಕಂಥ ಶಕ್ತಿ ಎಲ್ಲರಿಗೂ ಅದರಲ್ಲಿ ಕರುಣಿಸಲಿ ಅಂತಕ್ಕಂಥ ಆಶಯದ ಜೊತೆಗೆ ಪೂವಪ್ಪನವರ ಈ ಕೆಲಸ ಕಾರ್ಯದಲ್ಲಿ ನಾವು ಜೊತೆಗಿದ್ದೇವೆ. ನಾವು ಕೂಡ ಪುತ್ತಿಲ ಪರಿವಾರ ಸಂಘಟನೆಯಿಂದ 1 ಲಕ್ಷ ರೂಪಾಯಿಯನ್ನು ನಾವು ಆ ಹೊಸತಾಗಿ ನಿರ್ಮಾಣ ಆಗುವಂಥ ಆ ಕಟ್ಟಡದ ಕಾಮಗಾರಿಗೋಸ್ಕರ ನಾವು ಪೂವಪ್ಪರವರಿಗೆ ಮುಂದಿನ ದಿವಸದಲ್ಲಿ ನಾವು ಹಸ್ತಾಂತರಿಸ್ತೇವೆ. ಯಾವತ್ತೂ ಕೂಡ ಹಿಂದೂ ಸಮಾಜದ ಜೊತೆಗೆ ನಾವಿದ್ದೇವೆ. ನಿಮ್ಮ ಸಂಪರ್ಕ ಮಾಡಿದರೆ ಹಿರಿಯರು ಯಾರಾದರೂ ನಾವು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ 3-4 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿರತಕ್ಕಂಥ ಕಾರಣದಿಂದ ನಾವು ಅಲ್ಲಿಂದ ತೆರಳಿದ್ದೇವೆ. ಇನ್ನು ಕಾರ್ಯಕ್ರಮ ಇನ್ನೂ 3-4 ಕಾರಣ ನಮಗೆ ಕಾರ್ಯಕ್ರಮ ಬಾಕಿ ಇದೆ. ಅದಕ್ಕೋಸ್ಕರ ಬೇರೆ ಯಾರು ನಮಗೆ ಸಿಗಲಿಲ್ಲ. ಸರ್, ಇವತ್ತು